ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಭಕ್ತಿರ್ಭವತಿ ನೈಷ್ಠಿಕಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ ಹರೇ ಹರೇ. ಓಕೆ, ರಿಪೀಟ್ ಮಾಡಿ. ಪೃಥುವಾಚ ಮಹಾರಾಜ ಪೃಥು ಹೇಳಿದನು ವರನ್ ವರಗಳನ್ನು ವಿಭೋ ಓ ನನ್ನ ಪ್ರೀತಿಯ ಪರಮ ಪ್ರಭುವೇ ನನ್ನಿಂದ ವರದ ಈಶ್ವರಾತ್ ಶ್ರೇಷ್ಠ ವರಗಳನ್ನು ನೀಡುವಂತ ದೇವೋತ್ತಮ ಪರಮಪುರುಷನಾದ ಬುಧ ವಿದ್ವಾಂಸವಾದ ವ್ಯಕ್ತಿಯು ಕಥಂ ಹೇಗೆ ವರ್ಣಿತೆ ಕೇಳುತ್ತಾನೆ ಗುಣ ವಿಕ್ರಿಯೆ ಭೌತಿಕ ಪ್ರಕೃತಿಯ ಗುಣಗಳಿಂದ ದಿಗ್ಭ್ರಾಂತನಾಗುವ ಆತ್ಮಾನಂ ಜೀವಿಗಳಿಗೆ ಯೇ ಯಾವುವು ನರಕಾಣಂ ನರಕದಲ್ಲಿ ವಾಸಿಸುವ ಜೀವಿಗಳಿಗೆ ಅಪಿ ಕೂಡ ಸಂತಿ ಇವೆವು ದೇಹಿನಂ ದೇಹವುಳ್ಳವರಿಗೆ ತಾನ್ ಆ ಎಲ್ಲವನ್ನು ಈಶಾ ಓ ಪರಮ ಪ್ರಭುವೇ ಕೈವಲ್ಯಪತೆ ಭಗವಂತನ ಅಸ್ತಿತ್ವದಲ್ಲಿ ಲೀನವಾದಂತಹ ಸ್ಥಿತಿಯನ್ನು ಕೊಡುವ ಓ ದೇವನೇ ಋಣೆ ಬೇಡುವವನೇ ಬೇಡುವೆನು ನಾ ಇಲ್ಲ ಚ ಅಲ್ಲದೆ ಅನುವಾದ. ನನ್ನ ಪ್ರೀತಿಯ ಪ್ರಭುವೇ ವರದಾಯಕರಾದ ದೇವತೆಗಳಲ್ಲಿ ನೀನು ಅಗ್ರಗಣ್ಯನು. ಆದುದರಿಂದ ಪ್ರಕೃತಿಯ ಗುಣಗಳಿಂದ ಭ್ರಮಿತರಾಗಿರುವ ಜೀವಿಗಳಿಗೋಸ್ಕರವಾಗಿರುವ ವರಗಳನ್ನು ಜ್ಞಾನಿಯಾದವನು ಯಾಕೆ ಕೇಳಬೇಕು? ಆ ಫಲಗಳು ತಮಗೆ ತಾವೇ ದೊರಕುತ್ತದೆ. ನರಕ ಸದೃಶ ಪರಿಸ್ಥಿತಿಗಳಲ್ಲಿ ನರಳುತ್ತಿರುವ ಜೀವಿಗಳಿಗೂ ಅವು ಲಭ್ಯವಾಗುತ್ತದೆ. ನನ್ನ ಪ್ರಿಯ ಪ್ರಭುವೇ ನನ್ನನ್ನು
ನನ್ನನ್ನು ನಿನ್ನಲ್ಲಿ ಐಕ್ಯಗೊಳಿಸಿಕೊಳ್ಳುವ ವರವನ್ನು ಕೂಡ ನಿನ್ನಲ್ಲಿ ಐಕ್ಯಗೊಳಿಸಿಕೊಳ್ಳುವ ವರವನ್ನು ಕೂಡ ನೀನು ಖಂಡಿತವಾಗಿಯೂ ನೀಡಬಲ್ಲೆ. ನೀನು ಖಂಡಿತವಾಗಿಯೂ ನೀಡಬಲ್ಲೆ. ಆದರೆ ಅಂತ ವರವನ್ನು ಪಡೆಯಲು ನಾನು ಬಯಸುವುದಿಲ್ಲ. ಆದರೆ ಅಂತಹ ವರವನ್ನು ಪಡೆಯಲು ನಾನು ಬಯಸುವುದಿಲ್ಲ. ಯಾರಾದ್ರೂ ಹರಿಣಿ ಮಾತಾಜಿ ಓದಿ. ಹರೇ ಹರಿಣಿ ಕೃಷ್ಣ ಕಕ್ಕೇರಿ. ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಓದಿ ಹರೇ ಓದಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾ, ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ವ್ಯಕ್ತಿಯ ಬೇಡಿಕೆಗಳಿಗೆ ಅನುಗುಣವಾಗಿ ಹಲವು ಬಗೆಯ ವರಗಳಿವೆ. ಕರ್ಮಿಗಳಿಗೆ ಅತ್ಯುತ್ತಮ ವರವೆಂದರೆ ಊರ್ಧ್ವಲೋಕ ಪ್ರಾಪ್ತಿ. ಅಲ್ಲಿ ಜೀವಿತಾವಧಿಯ ತುಂಬಾ ದೀರ್ಘವಾದುದು. ಜೀವನ ಮಟ್ಟವು, ಸಂತೋಷದ ಮಟ್ಟವು ಬಹಳ ಎತ್ತರದ್ದು. ಜ್ಞಾನಿಗಳು ಮತ್ತು ಯೋಗಿಗಳು ಭಗವಂತನಲ್ಲಿ ಲೀನವಾಗುವ ವರವನ್ನು ಕೋರುತ್ತಾರೆ. ಇದು ಕೈವಲ್ಯವೆನಿಸುತ್ತದೆ. ಆದ್ದರಿಂದ ಭಗವಂತನನ್ನು ಕೈವಲ್ಯ ಎಂಬ ವರವನ್ನು ನೀಡುವ ಪ್ರಭು ಎಂದು ಕರೆಯುತ್ತಾರೆ. ಭಕ್ತರಾದರೋ ಬೇರೆಯೇ ಬಗೆಯ ವರವನ್ನು ಭಗವಂತನಿಂದ ಪಡೆಯುತ್ತಾರೆ. ಅವರಿಗೆ ಊರ್ಧ್ವಲೋಕಗಳಿಗೆ ಹೋಗುವುದಕ್ಕಾಗಲಿ ಭಗವಂತನಲ್ಲಿ ಲೀನವಾಗುವುದಕ್ಕಾಗಲಿ ಕಾತರವಿಲ್ಲ. ಭಕ್ತರ ಅಭಿಪ್ರಾಯದಲ್ಲಿ ಕೈವಲ್ಯ ಅಥವಾ ಭಗವಂತನಲ್ಲಿ ಲೀನವಾಗುವುದಕ್ಕೆ ಕಾತರವಿಲ್ಲ. ಭಕ್ತರ ಅಭಿಪ್ರಾಯದಲ್ಲಿ ಕೈವಲ್ಯ ಅಥವಾ ಭಗವಂತನಲ್ಲಿ ಲೀನವಾಗುವುದು ನರಕಕ್ಕೆ ಸಮಾನ. ಈ ಭೌತ ಪ್ರಪಂಚದಲ್ಲಿ ಜೀವಿಸಿರುವುದೇ ಜೀವನದ ನರಕ ಸ್ಥಿತಿ ಎಂದು ಭಾವಿಸುವುದರಿಂದ ಇಲ್ಲಿ ಜೀವಿಸಿರುವವರನ್ನು ನಾರಕ ಎಂದು ಕರೆಯುತ್ತಾರೆ. ಕರ್ಮಿಗಳು ಬಯಸುವ ವರದಲ್ಲಾಗಲಿ ಜ್ಞಾನಿಗಳು ಮತ್ತು ಯೋಗಿಗಳು ಬಯಸುವ ವರದಲ್ಲಾಗಲಿ ತನಗೆ ಆಸಕ್ತಿ ಇಲ್ಲವೆಂದು ಪೃಥು ಮಹಾರಾಜನು ಸ್ಪಷ್ಟವಾಗಿ ಹೇಳಿದನು. ಶ್ರೀಲ ಪ್ರಬೋಧಾನಂದ ಸರಸ್ವತಿ ಪ್ರಭು ಅವರು ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತರಾಗಿದ್ದರು. ಅವರು ಕೈವಲ್ಯವೆನ್ನುವುದು ನರಕ ಸ್ಥಿತಿಯ ಜೀವನಕ್ಕಿಂತ ಉತ್ತಮವಾದುದೇನಲ್ಲ ಎಂದು ವರ್ಣಿಸಿದರು. ಇನ್ನು ಸ್ವರ್ಗಲೋಕಗಳಲ್ಲಿನ ಸುಖಗಳು ಗಗನಕುಸುಮಗಳು ಎಂದು ಹೇಳಿದರು. ಭಕ್ತರಿಗೆ ಅವುಗಳ ಅಪೇಕ್ಷೆ ಇಲ್ಲ. ಬ್ರಹ್ಮನಾಗಲಿ ಶಿವನಾಗಲಿ ಪಡೆದಿರುವ ಸ್ಥಾನಗಳನ್ನು ಅವರು ಲೆಕ್ಕಿಸುವುದಿಲ್ಲ. ಕೊನೆಗೆ ಭಗವಾನ್ ವಿಷ್ಣುವಿಗೆ ಸಮನಾಗಬೇಕೆಂದೂ ಅವರು ಬಯಸುವುದಿಲ್ಲ. ಭಗವಂತನ ಶುದ್ಧ ಭಕ್ತನಾಗಿದ್ದ ಪೃಥು ಮಹಾರಾಜನು ತನ್ನ ನಿಲುವನ್ನು ಹೀಗೆ ಸ್ಪಷ್ಟಪಡಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅಂದ್ರೆ ನಾವು ನೋಡ್ಬೋದು, ಯಜ್ಞದ ಮಂಟಪದಲ್ಲಿ ಭಗವಾನ್ ವಿಷ್ಣುವಿನ ಆವಿರ್ಭಾವ ಅಂದ್ರೆ ಭಗವಂತ ವಿಷ್ಣು ಬರ್ತಾರೆ ಅಲ್ಲಿ. ಆದ್ರೆ ಇಲ್ಲಿ ಈ ಅನುವಾದದಲ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಗವಂತನ ಭಕ್ತರಿರ್ತಾರೆ ಅವರು ಯಾವುದೇ ನೋಡಿ ಆ ಫಲಗಳು ತಮಗೆ ತಾವೇ ದೊರಕುತ್ತದೆ. ಅಂದ್ರೆ ಅವರು ಯಾವುದೇ ಭಗವಂತನಲ್ಲಿ ಅವರು ಬೇಡುವುದಿಲ್ಲ. ಹಾಗೆಯೇ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವರದಾಯಕನಾದ ದೇವತೆಗಳೇ ನೀನು ಅಗ್ರಗಣ್ಯನು. ಆದುದರಿಂದ ಪ್ರಕೃತಿ ಗುಣಗಳಿಗೆ ಭ್ರಮಿತರಾಗಿರುವ ಜೀವಿಗಳಿಗೋಸ್ಕರವಾಗಿರುವ ವರಗಳನ್ನು ಜ್ಞಾನಿಯಾದವನು ಯಾಕೆ ಕೇಳಬೇಕು? ಆ ಫಲಗಳು ತಮಗೆ ತಾವೇ ದೊರಕುತ್ತದೆ. ನರಕ ಸದೃಶ ಪರಿಸ್ಥಿತಿಗಳಲ್ಲಿ ನರಳುತ್ತಿರುವ ಜೀವಿಗಳು ಅವು ಲಭ್ಯವಾಗುತ್ತದೆ. ನನ್ನ ಪ್ರೀತಿಯ ಪ್ರಭುವೇ, ನನ್ನನ್ನು ನಿನ್ನಲ್ಲಿ ಐಕ್ಯಗೊಳಿಸಿಕೊಳ್ಳುವ ವರವನ್ನು ಕೂಡ ನೀನು ಖಂಡಿತವಾಗಿಯೂ ನೀಡಬಲ್ಲೆ. ಭಗವಂತ ಏನು ಸಹ ಕೊಡ್ಬೋದು, ಆದ್ರೆ ಇಲ್ಲಿ ಹೇಳ್ತಾರೆ ಆದರೆ ಅಂತ ವರವನ್ನು ಪಡೆಯಲು ನಾನು ಬಯಸುವುದಿಲ್ಲ. ಇಲ್ಲಿ ಹೇಳ್ತಾರೆ ಅಂದ್ರೆ ಅಂತ ವರವನ್ನು ಬಯಸಿ ಏನ್ ಮಾಡ್ಲಿಕ್ಕೆ? ಭಗವಂತನ ಭಕ್ತರು ಯಾವ ವರವನ್ನು ಕೇಳ್ತಾರೆ ಭಗವಂತನ ಹತ್ರ? ಭಗವಂತನ ಸೇವೆಯನ್ನು ಯಾವಾಗ್ಲೂ ಮಾಡುವಂತ ವರಗಳನ್ನು ಕೇಳುತ್ತಾರೆ. ಭಕ್ತಿ ಸೇವೆಯನ್ನು ಕೇಳ್ತಾರೆ. ಅಂದ್ರೆ ಭಗವಂತನಿಗೇನು ಕೊಡೋದಕ್ಕಾಗುದಿಲ್ಲ ಅಂತ, ಭಗವಂತ ಏನು ಬೇಕಾದ್ರೂ ಕೊಡ್ಬೋದು. ಆದ್ರೆ ಅಲ್ಲಿ ಭಕ್ತರು ಏನು ಇದು ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಭಾವಾರ್ಥದಲ್ಲಿ ಅಂದ್ರೆ ಇಲ್ಲಿ ಹೇಳ್ತಾರೆ, ಜ್ಞಾನಿಗಳು ಮತ್ತು ಯೋಗಿಗಳು ಭಗವಂತನಲ್ಲಿ ಲೀನವಾಗುವ ವರವನ್ನು ಕೋರುತ್ತಾರೆ. ಜ್ಞಾನಿಗಳಾದವರು ಮತ್ತು ಯೋಗಿಗಳಾದವರು ಇದು ಕೈವಲ್ಯವೆನಿಸುತ್ತದೆ. ಆದ್ದರಿಂದ ಭಗವಂತನನ್ನು ಕೈವಲ್ಯ ಎಂಬ ವರವನ್ನು ನೀಡುವ ಪ್ರಭು ಎಂದು ಕರೆಯುತ್ತಾರೆ. ಭಕ್ತರಾದವರು ಬೇರೆಯ ಬಗೆಯ ವರವನ್ನು ಭಗವಂತನಿಂದ ಪಡೆಯುತ್ತಾರೆ. ಅವರಿಗೆ ಊರ್ಧ್ವಲೋಕಗಳಿಗೆ ಹೋಗುವುದಕ್ಕಾಗಲಿ ಭಗವಂತನಲ್ಲಿ ಲೀನವಾದಕ್ಕಾಗಲಿ ಕಾತರವಿಲ್ಲ. ಭಗವಂತನ ಭಕ್ತರಿಗೆ ಏನಾದ್ರೂ ಕಾತರ ಉಂಟು ಊರ್ಧ್ವಲೋಕಕ್ಕೆ ಹೋಗುವುದಾಗ್ಲಿ ಬೇರೆ ಯಾವ್ದಾದ್ರು? ಇಲ್ಲ ಪ್ರಭುಜಿ.
ಯಾವುದಿಲ್ಲ. ಅವರ ಭಕ್ತರ ಇಲ್ಲಿ ಹೇಳ್ತಾರೆ, ಭಕ್ತರ ಅಭಿಪ್ರಾಯದಲ್ಲಿ ಕೈವಲ್ಯ ಅಥವಾ ಭಗವಂತನಲ್ಲಿ ಲೀನವಾಗುವುದು ನರಕಕ್ಕೆ ಸಮಾನ ಅಂತ ಹೇಳ್ತಾರೆ. ಅವರಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಅವರಿಗೆ ಏನು ಆಸಕ್ತಿ ಅಂದ್ರೆ ಭಗವಂತನ ಅವ್ರಿಗೆ ಭಗವಂತನ ಸೇವೆ ಮಾಡುವುದೇ ಅವರಿಗೆ. ಸೇವೆ ಮಾಡುವುದರಲ್ಲಿ ಅವರಿಗೆ ಆಸಕ್ತಿ. ಈಗ ಹಸಿರು ಮರ ಉಂಟಂತ ಅನ್ಕೊಳ್ಳಿ, ಒಂದು ಗಿಳಿ ಹೋಗಿ ಹಸಿರು ಮರಕ್ಕೆ ಸೇರುತ್ತೆ. ಆಗ ನಾವೇನು ಅನ್ಕೊಳ್ತೇವೆ ಅಂದ್ರೆ ಹಸಿರು ಮರದಲ್ಲಿ ಏನು ಅದು ಲೀನವಾಯ್ತಾ ಅಂದ್ರೆ ಒಂದಾಯ್ತಾ? ಅದು ಯಾಕೆ ಹೋಗುದು? ಅಲ್ಲ, ಅಲ್ಲಿ ಕೂತು ಏನು ಅಂದ್ರೆ ಹಣ್ಣುಗಳನ್ನ ತಿನ್ಲಿಕ್ಕೆ ಅಂತ ಹಣ್ಣುಗಳನ್ನು ಹೋಗುತ್ತೆ. ಸವಿದು. ಅದೇ ನಾವು ಸಹ ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರ ಕಾತುರಾಗಿರ್ತಾರೆ ಭಗವಂತನ ಭಕ್ತರು. ಅವ್ರು ಹೇಳ್ತಾರೆ ಲೀನವಾಗುದಂದ್ರೆ ಅವ್ರಿಗೇನು ಅದು ನರಕಕ್ಕೆ ಸಮಾನ ಅಂತ ಸಮಾನ. ಇಲ್ಲಿ ಹೇಳ್ತಾರೆ. ಅದಲ್ಲದೆ ಭಕ್ತರಿಗೆ ಯಾವುದೇ ಆದಂತ ಅಪೇಕ್ಷೆ ಇಲ್ಲ. ಇಲ್ಲಿ ಹೇಳ್ತಾರೆ, ಇಲ್ಲಿ ಪೃಥು ಮಹಾರಾಜನು ಸ್ಪಷ್ಟವಾಗಿ ಹೇಳಿದನು. ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಶೀಲಾ ಪ್ರಭುವಾನಂದ ಸರಸ್ವತಿ ಪ್ರಭು ಅವರು ಚೈತನ್ಯ ಪ್ರಭುಗಳ ಪರಮ ಭಕ್ತರಾಗಿದ್ದರು. ಚೈತನ್ಯ ಮಹಾಪ್ರಭುಗಳು ಅವರ ಕೈವಲ್ಯ ಎನ್ನುವುದು ನರಕ ಸ್ಥಿತಿಯ ಜೀವನಕ್ಕಿಂತ ಉತ್ತಮವಾದದ್ದೇನಿಲ್ಲ ಎಂದು ವರ್ಣಿಸಿದರು. ಇನ್ನು ಸ್ವರ್ಗಲೋಕಗಳ ನಲ್ಲಿನ ಸುಖಗಳು ಗಗನಿಸು ಕುಸುಮಗಳು ಎಂದು ಹೇಳಿದರು. ಭಕ್ತರಿಗೆ ಅವುಗಳಲ್ಲಿ ಅಪೇಕ್ಷೆ ಇಲ್ಲ. ಭಕ್ತರಿಗೆ ಯಾವುದರಲ್ಲಿ ಏನೋ ಆಸಕ್ತಿ ಅನ್ನುವುದೇ ಇಲ್ಲ. ಬ್ರಹ್ಮನಾಗಲಿ ಶಿವನಾಗಲಿ ಪಡೆದಿರುವ ಸ್ಥಾನಗಳು ಅವರು ಏನು ಲೆಕ್ಕಿಸುವುದಿಲ್ಲ. ಭಗವಂತನ ಭಕ್ತರು ಯಾವುದನ್ನು ಲೆಕ್ಕಿಸುವುದಿಲ್ಲ. ಭಗವಂತನ ಭಕ್ತರಿಗೆ ಏನು ಬೇಕು? ಖಾಲಿ ಕೇವಲ ಶುದ್ಧ ಭಕ್ತಿ ಮಾತ್ರ ಬೇಕು. ಭಗವಂತನ ಶುದ್ಧ ಭಕ್ತಿ ಸೇವೆ ಮಾತ್ರ ಬೇಕು, ಬೇರೆ ಯಾವುದೇ ಆದಂತವರಿಗೆ ಬೇಡ. ಈಗ ಇಲ್ಲಿ ನೋಡ್ಬೋದು ಅಂದ್ರೆ, ಒಂದು ಕಡೆ ಇಂದ್ರ ಏನು ಅವರ ಸ್ಥಾನವನ್ನು ಉಳಿಸಿಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಒಂದು ಕಡೆ ನಾವು ಪೃಥು ಮಹಾರಾಜರನ್ನು ನೋಡ್ಬೋದು. ಇಬ್ಬರಲ್ಲಿ ಏನು ವ್ಯತ್ಯಾಸವನ್ನು ನಾವು ಕಾಣ್ಬೋದು? ಇಂದ್ರನು ಅವನ ಪದವಿಗೋಸ್ಕರ ಗೊಂಡಿರುವನಾಗ್ತಾನೆ. ಆದ್ರೆ ಪೃಥು ಮಹಾರಾಜನು ಅದನ್ನು ಲೆಕ್ಕಿಸುವುದಿಲ್ಲ. ಪೃಥು ಮಹಾರಾಜರು ಅದನ್ನು ಯಾವುದನ್ನು ಲೆಕ್ಕಿಸುವುದಿಲ್ಲ. ಅವರಿಗೇನು ಭಗವಂತನನ್ನು ತೃಪ್ತಿಗೊಳಿಸುವುದರಲ್ಲಿ ಏನು ಭಗವಂತನ ಭಕ್ತರಿರ್ತಾರೆ. ಅವರು ಬೇರೆ ಯಾವುದರಲ್ಲಿ ಸಹ ಅವರೇನು ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಯಾರಾದ್ರೂ ಅನುವಾದವನ್ನು ಓದ್ಬೋದು ಇದರದ್ದು? ಹರೇ ಕೃಷ್ಣ. ಕೃಷ್ಣ ಓದ್ಲ ಪ್ರಭು. ಓದಿ. ಮನುಷ್ಯನಲ್ಲದ ವ್ಯಕ್ತಿಯನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರು ಅಸ್ತಿತ್ವದಲ್ಲಿರುತ್ತಾರೆ ಮತ್ತು ಜೀವನದ ಅಂತಿಮ ಗುರಿಯಲ್ಲಿ ಆಸಕ್ತಿ ಹೊಂದಿಲ್ಲ. ದೇವೋತ್ತಮ ವ್ಯಕ್ತಿತ್ವ ಚಟುವಟಿಕೆಗಳ ಕುರಿತಾದ ನಿರೂಪಣೆಗಳ ಅಮೃತವನ್ನು ಯಾರು ನಿರಾಕರಿಸಲು ಅಸಾಧ್ಯ. ಅದು ಸ್ವತಃ ಒಬ್ಬನನ್ನು ಎಲ್ಲ ಭೌತಿಕ ಯಾತನೆಗಳಿಂದ ಮುಕ್ತಿಗೊಳಿಸುತ್ತದೆ. ಹರೇ ಕೃಷ್ಣ. ಭಾವಾರ್ಥ ಓದ್ಬೋದು ಮತ್ತೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಓದಿ. ದೇವೋತ್ತಮ ವ್ಯಕ್ತಿತ್ವದ ಚಟುವಟಿಕೆಗಳ ನಿರೂಪಣೆಯು ಅಮೃತದ ನಿರಂತರ ಹರಿವಿನಂತಿದೆ. ಮನುಷ್ಯನಲ್ಲದವರನ್ನು ಹೊರತುಪಡಿಸಿ ಯಾರು ಅಂತಹ ಅಮೃತವನ್ನು ಕುಡಿಯಲು ನಿರಾಕರಿಸಲು ಸಾಧ್ಯವಿಲ್ಲ. ಭಗವಂತನಿಗೆ ಭಕ್ತಿ ಸೇವೆ ಮಾಡುವುದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಅತ್ಯುನ್ನತ ಗುರಿಯಾಗಿದೆ ಮತ್ತು ಅಂತಹ ಭಕ್ತಿ ಸೇವೆಯು ದೇವೋತ್ತಮ ವ್ಯಕ್ತಿತ್ವದ ಅಲೌಕಿಕ ಚಟುವಟಿಕೆಗಳ ಬಗ್ಗೆ ಕೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರಾಣಿ ಅಥವಾ ನಡವಳಿಕೆಯಲ್ಲಿ ಬಹುತೇಕ ಪ್ರಾಣಿಯಾಗಿರುವ ಮನುಷ್ಯ ಮಾತ್ರ ಭಗವಂತನ ಅಲೌಕಿಕ ಸಂದೇಶವನ್ನು ಕೇಳಲು ಆಸಕ್ತಿ ವಹಿಸಲು ನಿರಾಕರಿಸಬಹುದು. ಜಗತ್ತಿನಲ್ಲಿ ಅನೇಕ ಕಥೆಗಳು ಮತ್ತು ಇತಿಹಾಸಗಳ ಪುಸ್ತಕಗಳಿವೆ, ಆದರೆ ದೇವೋತ್ತಮ ವ್ಯಕ್ತಿತ್ವದ ವಿಷಯಗಳ ಕುರಿತು ಇತಿಹಾಸಗಳು ಅಥವಾ ನಿರೂಪಣೆಗಳನ್ನು ಹೊರತುಪಡಿಸಿ ಯಾವುದು ಭೌತಿಕ ಯಾತನೆಗಳ ಹೊರೆಯನ್ನು ಕಡಿಮೆ ಮಾಡಲು ಸಮರ್ಥವಾಗಿಲ್ಲ. ಆದ್ದರಿಂದ ಭೌತಿಕ ಅಸ್ತಿತ್ವವನ್ನು ತೊಡೆದು ಹಾಕುವ ಬಗ್ಗೆ ಗಂಭೀರವಾಗಿರುವವನು ದೇವೋತ್ತಮ ವ್ಯಕ್ತಿತ್ವದ ಅಲೌಕಿಕ ಚಟುವಟಿಕೆಗಳನ್ನು ಜಪಿಸಬೇಕು ಮತ್ತು ಕೇಳಬೇಕು. ಇಲ್ಲದಿದ್ದರೆ ಒಬ್ಬನನ್ನು ಮಾನವೇತರಿಗೆ ಹೋಲಿಸಬೇಕು. ಶ್ರೀಮದ್ ಭಗವದ್ಗೀತಾ 3ನೇ ಸ್ಕಂದದ 13ನೇ ಅಧ್ಯಾಯದ ವರಹದೇವನ ದರ್ಶನ ಎಂಬ ಭಕ್ತಿ ವೇದಾಂತದ ಅರ್ಥಗಳು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ದೇವೋತ್ತಮ ವ್ಯಕ್ತಿತ್ವದ ಚಟುವಟಿಕೆಗಳ ನಿರೂಪಣೆಯ ಅಮೃತ ನಿರಂತರ ಅರಿವಿನಂತಿದೆ. ಮನುಷ್ಯನಲ್ಲದವರ ಹೊರತುಪಡಿಸಿ ಯಾರು ಅಂತ ಅಮೃತವನ್ನು ಕುಡಿಯಲು ನಿರಾಕರಿಸಲು ಸಾಧ್ಯವಿಲ್ಲ. ಅಂದ್ರೆ ಅಂದ್ರೆ ದೊರಕುದು ಭಗವಂತನ ಇದು ಯಾರು ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಭಗವಂತನಿಗೆ ಭಕ್ತಿ ಸೇವೆ ಮಾಡುವುದು ಪ್ರತಿಯೊಬ್ಬರ ಮನುಷ್ಯನ ಜೀವನದ ಅತ್ಯುನ್ನತ ಗುರಿಯಾಗಿದೆ ಮತ್ತು ಅಂತ ಭಕ್ತಿ ಸೇವೆ ದೇವೋತ್ತಮ ವ್ಯಕ್ತಿತ್ವದ ಅವಲೋಕಿಕ ಚಟುವಟಿಕೆಗಳ ಬಗ್ಗೆ ಕೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ನೋಡ್ಬೋದು, ಅಂದ್ರೆ
ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ವಾಸುದೇವ ದತ್ತ ಅವರು ಅಂದ್ರೆ ಭಗವಂತನಲ್ಲಿ ಏನು ಕೇಳ್ತಾರೆ ಅಂದ್ರೆ, ಅವರು ಭಗವಂತನಲ್ಲಿ ಏನು ಕೇಳ್ತಾರೆ ಅಂದ್ರೆ ನೋಡಿ, ಅವ್ರು ಇಲ್ಲಿ ಹೇಳ್ತಾರೆ, ಜೀವೇರ ಪಾಪಲನ ಮುನಿಕರು ನರಕ ಭೋಗ ಸಕಲ ಜೀವರ ಪ್ರಭು ಗಂಚ ಭವ ರೋಗ. ನನ್ನ ಪ್ರೀತಿಯ ದೇವರೇ, ಎಲ್ಲ ಜೀವಿಗಳ ಎಲ್ಲ ಪಾಪ ಪ್ರಕ್ರಿಯೆಗಳನ್ನು ಸ್ವೀಕರಿಸುತ್ತಾ ನಾನು ನಿರಂತರವಾಗಿ ನರಕಯಾತನೆ ಅನುಭವಿಸಲು ಬಿಡಿ. ದಯವಿಟ್ಟು ಅವರ ರೋಗಗ್ರಸ್ತ ಭೌತಿಕ ಜೀವನವನ್ನು ಕೊನೆಗೊಳಿಸಿ. ಶುದ್ಧ ಭಕ್ತರ ಪ್ರಾರ್ಥನೆ ನೋಡಿ ಹೇಗಿರುತ್ತೆ. ಶುದ್ಧ ಭಕ್ತರ ಪ್ರಾರ್ಥನೆ, ಪರ ದುಃಖ ದುಃಖಿ, ಬೇರೆಯವ್ರ ದುಃಖ ನಂದೇ ದುಃಖ ಅಂತ ಅವರಲ್ಲಿ ಇಲ್ಲಿ ಎಲ್ಲಾದ್ರೂ ಭಗವಂತನಲ್ಲಿ ಕೇಳ್ತಾ ಇದ್ದಾರ, ನನಗೆ ನನಗೆ ದೊಡ್ಡ ಪದವಿ ಕೊಡಿ, ಅಲ್ಲ ಯಾವ್ದಾದ್ರು ಕೊಡಿ. ಅವರು ಯಾವುದರಲ್ಲಿಯೂ ಆಸಕ್ತ ಆಗಿರುವುದಿಲ್ಲ. ಭಗವಂತರ ಭಕ್ತರ ಉತ್ತಮ ಗುಣ ಯಾವುದಂದ್ರೆ, ಭಗವಂತನ ಭಕ್ತರು ಅಂದ್ರೆ ಬೇರೆ ಜೀವಿಗಳು ಏನು ಯಾತನೆಯಿಂದ ಮುಕ್ತ ಮಾಡ್ಲಿಕ್ಕೆ ಇಲ್ಲಿ ಹೇಳ್ತಾ ಇರ್ತಾರೆ. ಓಕೆ, ಯಾರಾದ್ರೂ ಈ ಶ್ಲೋಕ ಇದು ಆ ಭಾವಾರ್ಥವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ಶ್ಲೋಕದ ಬಗ್ಗೆ ಈ ಕೆಳಗಿನ ವಾಕ್ಯವನ್ನು ನೀಡುತ್ತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕ್ರಿಶ್ಚಿಯನ್ನರು ತಮ್ಮ ಆಧ್ಯಾತ್ಮಿಕ ಗುರುವಾದ ಭಗವಾನ್ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಎಲ್ಲಾ ಪಾಪಗಳನ್ನು ನಿರ್ಮೂಲನೆ ಮಾಡಲು ಕಾಣಿಸಿಕೊಂಡರು ಎಂದು ನಂಬುತ್ತಾರೆ. ಈ ಉದ್ದೇಶಕ್ಕಾಗಿ ಭಗವಾನ್ ಯೇಸು ಕ್ರಿಸ್ತನು ಕಾಣಿಸಿಕೊಂಡು ಕಣ್ಮರೆಯಾದನು. ಆದಾಗ್ಯೂ ಇಲ್ಲಿ ನಾವು ಶ್ರೀ ವಾಸುದೇವ ದತ್ತ ಠಾಕೂರ ಮತ್ತು ಶ್ರೀಲ ಹರಿದಾಸ ಠಾಕೂರರು ಭಗವಾನ್ ಯೇಸು ಕ್ರಿಸ್ತನಿಗಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಮುಂದುವರೆದಿದ್ದಾರೆಂದು ಕಾಣುತ್ತೇವೆ. ಯೇಸು ಕ್ರಿಸ್ತನು ತನ್ನ ಅನುಯಾಯಿಗಳನ್ನು ಮಾತ್ರ ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತಿಗೊಳಿಸಿದನು. ಆದರೆ ವಾಸುದೇವ ದತ್ತ ಇಲ್ಲಿ ವಿಶ್ವದಲ್ಲಿರುವ ಪ್ರತಿಯೊಬ್ಬರ ಪಾಪಗಳನ್ನು ಸ್ವೀಕರಿಸಲು ಸಿದ್ಧನಾಗಿದ್ದಾನೆ. ಆದ್ದರಿಂದ ವಾಸುದೇವ ದತ್ತನ ತುಲಾತ್ಮಕ ಸ್ಥಾನವು ಭಗವಾನ್ ಯೇಸು ಕ್ರಿಸ್ತನಿಗಿಂತ ಲಕ್ಷಾಂತರ ಪಟ್ಟು ಉತ್ತಮವಾಗಿದೆ. ಒಬ್ಬ ವೇಶ್ಯನು ಎಷ್ಟು ಉದಾಹರಣೆಂದರೆ, ಅವನು ಭೌತಿಕ ಅಸ್ತಿತ್ವದಿಂದ ನಿಯಮಾಧೀನ ಆತ್ಮಗಳನ್ನು ರಕ್ಷಿಸಲು ಎಲ್ಲವನ್ನೂ ಪಣಕ್ಕಿಡಲು ಸಿದ್ಧನಾಗಿರುತ್ತಾನೆ. ಶ್ರೀಲ ವಾಸುದೇವ ದತ್ತ ಠಾಕೂರರು ಸಾರ್ವತ್ರಿಕ ಪ್ರೀತಿಯೇ ಆಗಿದ್ದಾರೆ, ಏಕೆಂದರೆ ಅವರು ಎಲ್ಲವನ್ನು ತ್ಯಾಗ ಮಾಡಲು ಮತ್ತು ಪರಮಾತ್ಮನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಿದ್ಧರಿದ್ದರು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಒಬ್ಬ ವೈಷ್ಣವರ ಲಕ್ಷಣವನ್ನು ನಾವು ನೋಡ್ಬೋದು. ಅಂದ್ರೆ ಭಕ್ತರದ್ದು ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ ನೋಡಿ, ವಾಸುದೇವ ದತ್ತ ಠಾಕೂರ್ ಅವರು ಇಲ್ಲಿ ಹೇಳ್ತಾರೆ, ಒಬ್ಬ ವೈಷ್ಣವ ಎಷ್ಟು ಉದಾಹರಣೆ ಎಂದರೆ ಅವನು ಭೌತಿಕ ಅಷ್ಟದ ನಿಯಮಿತ ಆತ್ಮಗಳನ್ನು ರಕ್ಷಿಸಲು ಎಲ್ಲವನ್ನು ಪಣಕ್ಕಿಡಲು ಸಿದ್ಧನಾಗಿರುತ್ತಾನೆ. ಶ್ರೀಲ ವಾಸುದೇವ ದತ್ತ ಠಾಕೂರ್ ಸರ್ವಾಧಿಕ ಪ್ರೀತಿಯೇ ಆಗಿದ್ದಾರೆ, ಏಕೆಂದರೆ ಅವರು ಎಲ್ಲವನ್ನು ತ್ಯಾಗ ಮಾಡಲು ಮತ್ತು ಪರಮಾತ್ಮನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಲು ಸಿದ್ಧರಾಗಿದ್ದರು. ಅಂದ್ರೆ ಅವರಿಗೆ ಬೇರೆ ಯಾವುದೇ ಬೇಡ. ಅದಲ್ಲದೆ ಅವರು ಇದಾಗುವುದಲ್ಲೇ ಬೇರೆ ಜೀವಿಗಳಿಗೆ ಸಹ ಏನು ಕರುಣೆಯನ್ನು ತೋರಿಸ್ತಾರೆ. ಮುಂದೆ ಓದಿ ಮಾತಾಜಿ ಯಾರಾದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂಲ ದೇವೋತ್ತಮ ವ್ಯಕ್ತಿತ್ವ, ಪರಮಾತ್ಮ, ಭ್ರಮೆ ಮತ್ತು ಮಾಯೆಯ ಭೌತಿಕ ಕಲ್ಪನೆಗಳಿಂದ ಮೇಲಿದ್ದಾರೆ ಎಂದು ಶ್ರೀಲ ವಾಸುದೇವ ದತ್ತರಿಗೆ ಚೆನ್ನಾಗಿ ತಿಳಿದಿತ್ತು. ಭಗವಂತ ಯೇಸು ಕ್ರಿಸ್ತನು ತನ್ನ ಅನುಯಾಯಿಗಳ ಪಾಪ ಪ್ರತಿಕ್ರಿಯೆಗಳನ್ನು ತನ್ನ ಕರುಣೆಯಿಂದ ಖಂಡಿತವಾಗಿಯೂ ಕೊನೆಗೊಳಿಸಿದನು. ಆದರೆ ಅವನು ಅವರನ್ನು ಭೌತಿಕ ಅಸ್ತಿತ್ವದ ವೇದನೆಯಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದನೆಂದು ಅರ್ಥವಲ್ಲ. ಒಬ್ಬ ವ್ಯಕ್ತಿಯು ಒಮ್ಮೆ ಪಾಪಗಳಿಂದ ಮುಕ್ತನಾಗಬಹುದು, ಆದರೆ ಪಾಪಗಳನ್ನು ಒಪ್ಪಿಕೊಂಡು ಮತ್ತೆ ಅವುಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ಭೌತಿಕ ಅಸ್ತಿತ್ವದ ವೇದನೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಒಬ್ಬ ರೋಗಪೀಡಿತ ವ್ಯಕ್ತಿಯು ಪರಿಹಾರಕ್ಕಾಗಿ ವೈದ್ಯರ ಬಳಿಗೆ ಹೋಗಬಹುದು, ಆದರೆ ಅವನು ಆಸ್ಪತ್ರೆಯಿಂದ ಹೊರಬಂದ ನಂತರ ಅವನು ಮತ್ತೆ ತನ್ನ ಅಶುದ್ಧ ಅಭ್ಯಾಸಗಳಿಂದ ಸೋಂಕಿಗೆ ಒಳಗಾಗಬಹುದು. ಹೀಗೆ ಭೌತಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ಶ್ರೀಲ ವಾಸುದೇವ ದತ್ತ ಮತ್ತು ಭಗವಂತ ಯೇಸು ಕ್ರಿಸ್ತನ ನಡುವಿನ ಗಮನಾರ್ಹ ವ್ಯತ್ಯಾಸವಾಗಿದೆ. ಪಾಪಗಳಿಗೆ ಕ್ಷಮೆ ಪಡೆದು ಮತ್ತೆ ಅದೇ ಪಾಪಗಳನ್ನು ಮಾಡುವುದು ದೊಡ್ಡ ಅಪರಾಧ. ಅಂತಹ ಅಪರಾಧವು ಪಾಪ ಕೃತ್ಯಕ್ಕಿಂತ ಹೆಚ್ಚು ಅಪಾಯಕಾರಿ. ವಾಸುದೇವ ದತ್ತನು ಎಷ್ಟು ಉದಾರನಾಗಿದ್ದಾರೆಂದರೆ, ಬದ್ಧ ಆತ್ಮಗಳು ಶುದ್ಧೀಕರಿಸಲ್ಪಟ್ಟು ಭಗವಂತನ ಮನೆಗೆ ಹಿಂದಿರುಗುವಂತೆ ಎಲ್ಲಾ ಆಕ್ರಮಣಕಾರಿ ಚಟುವಟಿಕೆಗಳನ್ನು ತನ್ನ ಮೇಲೆ ವರ್ಗಾಯಿಸುವಂತೆ
ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ವಿನಂತಿಸಿದರು. ಈ ಪ್ರಾರ್ಥನೆಯು ಖಂಡಿತವಾಗಿಯೂ ದ್ವಂದ್ವತೆಯಿಂದ ಕೂಡಿರಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮುಂದೆ ಓದಿ ಯಾರಾದ್ರು. ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವಾಸುದೇವ ದತ್ತನ ಉದಾಹರಣೆ ಈ ಜಗತ್ತಿನೊಳಗೆ ಮಾತ್ರವಲ್ಲದೆ ವಿಶ್ವದೊಳಗೆ ವಿಶಿಷ್ಟವಾಗಿದೆ. ಇದು ಫಲಪ್ರದ ನಟರ ಕಲ್ಪನೆ ಅಥವಾ ಲೌಕಿಕ ತತ್ವಜ್ಞಾನಗಳ ಊಹೆಯನ್ನು ಮೀರಿದೆ. ಬಾಹ್ಯ ಶಕ್ತಿಯಿಂದ ಭ್ರಮೆಗೊಳಗಾಗುವುದರಿಂದ ಮತ್ತು ಜ್ಞಾನದ ಕೊರತೆಯಿಂದಾಗಿ ಜನರು ಪರಸ್ಪರ ಅಸೂಯೆ ಪಡುತ್ತಾರೆ. ಇದರಿಂದಾಗಿ ಅವರು ಫಲಪ್ರದ ಚಟುವಟಿಕೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮತ್ತು ಅವರು ಮಾನಸಿಕ ಊಹೆಯಿಂದ ಈ ಫಲಪ್ರದ ಚಟುವಟಿಕೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಕರ್ಮಿಗಳು ಅಥವಾ ಜ್ಞಾನಿಗಳು ಶುದ್ಧರಾಗಿರುವುದಿಲ್ಲ. ಶೀಲ ಭಕ್ತಿ ಸಿದ್ಧಾಂತ ಠಾಕೂರರ ಮಾತುಗಳಲ್ಲಿ ಅವರು ಕುಕರ್ಮಿಗಳು ಮತ್ತು ಕುಕಾಗ್ನಿಗಳು, ಕೆಟ್ಟ ಫಲಪ್ರದ ನಟರು ಮತ್ತು ಕೆಟ್ಟ ಊಹಾಪೋಹಗಾರರು. ಆದ್ದರಿಂದ ಮಾಯಾವಾದಿಗಳು ಮತ್ತು ಕರ್ಮಿಗಳು ತಮ್ಮ ಗಮನವನ್ನು ಇತರರಿಗಾಗಿ ನರಕಯಾತನೆ ಅನುಭವಿಸಲು ಬಯಸಿದ ಉದಾರ ವಾಸುದೇವ ದತ್ತನ ಕಡೆಗೆ ತಿರುಗಿಸಬೇಕು. ಯಾರೂ ವಾಸುದೇವ ದತ್ತನನ್ನು ಲೌಕಿಕ ಲೋಕೋಪಕಾರಿ ಅಥವಾ ಕಲ್ಯಾಣ ಕಾರಕರ್ತ ಎಂದು ಪರಿಗಣಿಸಬಾರದು. ಬ್ರಹ್ಮ ತೇಜಸ್ಸಿನಲ್ಲಿ ವಿಲೀನಗೊಳ್ಳುವುದರಲ್ಲಿ ಅಥವಾ ಭೌತಿಕ ಗೌರವ ಅಥವಾ ಖ್ಯಾತಿಯನ್ನು ಗಳಿಸುವಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ಅವರು ಲೋಕೋಪಕಾರಿಗಳು, ತತ್ವಜ್ಞಾನಿಗಳು ಮತ್ತು ಬಲಪ್ರದ ನಟರಿಗಿಂತ ಬಹಳ ಮೇಲಿದ್ದರು. ನಿಯಮಾಧೀನ ಆತ್ಮಗಳಿಗೆ ಎಂದಿಗೂ ಕರುಣೆ ತೋರಿಸದ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಅವರದಾಗಿತ್ತು. ಇದು ಅವರ ಅಲೌಕಿಕ ಗುಣಗಳ ಉತ್ಪ್ರೇಕ್ಷೆಯಲ್ಲ, ಇದು ಸಂಪೂರ್ಣವಾಗಿ ನಿಜ. ವಾಸ್ತವವಾಗಿ ವಾಸುದೇವ ದತ್ತನಿಗೆ ಯಾವುದೇ ಹೋಲಿಕೆ ಇರಲು ಸಾಧ್ಯವಿಲ್ಲ. ಪರಿಪೂರ್ಣ ವೈಷ್ಣವನಾಗಿ ಅವನು ಪರದುಃಖ ದುಃಖಿಯಾಗಿದ್ದರು. ಇತರರು ಬಳಲುತ್ತಿರುವುದನ್ನು ನೋಡಿ ತುಂಬಾ ದುಃಖಿತರಾಗಿದ್ದರು. ಅಂತಹ ಮಹಾನ್ ಭಕ್ತನ ನೋಟದಿಂದ ಇಡೀ ಜಗತ್ತು ಶುದ್ಧವಾಗುತ್ತದೆ. ವಾಸ್ತವವಾಗಿ ಅವರು ಅಲೌಕಿಕ ಉಪಸ್ಥಿತಿಯಿಂದ ಇಡೀ ಜಗತ್ತು ವೈಭೀಕರಿಸಲ್ಪಡುತ್ತದೆ ಮತ್ತು ಎಲ್ಲ ನಿಯಮಾಧೀನ ಆತ್ಮಗಳು ಸಹ ವೈಭೀಕರಿಸಲ್ಪಡುತ್ತವೆ. ನರೋತ್ತಮ ದಾಸ ಠಾಕೂರರು ದೃಢಪಡಿಸಿದಂತೆ ವಾಸುದೇವ ದತ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಆದರ್ಶ ಭಕ್ತ. ಗೌರಾಂಗೇರ ರಂಗಿಗಾಣೆ ನಿತ್ಯ ಸಿದ್ಧಿ ಕರಿಮನೆ ಏ ಯಾಯ ವ್ರಜೇಂದ್ರ ಸುತ ಪಾಶ. ಶ್ರೀ ಚೈತನ್ಯ ಮಹಾಪ್ರಭುಗಳ ಧ್ಯೇಯವನ್ನು ಕಾರ್ಯಗತಗೊಳಿಸುವವನನ್ನು ಶಾಶ್ವತವಾಗಿ ಮುಕ್ತನೆಂದು ಪರಿಗಣಿಸಬೇಕು. ಅವನು ಒಬ್ಬ ಅಲೌಕಿಕ ವ್ಯಕ್ತಿ ಮತ್ತು ಈ ಭೌತಿಕ ಜಗತ್ತಿಗೆ ಸೇರಿದವನಲ್ಲ. ಒಟ್ಟು ಜನಸಂಖ್ಯೆಯ ಉದ್ಧಾರದಲ್ಲಿ ತೊಡಗಿರುವ ಅಂತಹ ಭಕ್ತನು ಶ್ರೀ ಚೈತನ್ಯ ಮಹಾಪ್ರಭುಗಳಂತೆ ಉದಾತ್ತನಾಗಿರುತ್ತಾನೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಸೇಯಾಯ ವಜ ಚೈತನ್ಯ ನಾಮ್ನೆ ಗೌರತಿಸೇ ನಮಃ. ಅಂತಹ ವ್ಯಕ್ತಿತ್ವವು ವಾಸ್ತವಿಕವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರತಿನಿಧಿಸುತ್ತದೆ, ಏಕೆಂದರೆ ಅವರ ಹೃದಯವು ಎಲ್ಲ ಬದ್ಧ ಆತ್ಮಗಳ ಬಗ್ಗೆ ಯಾವಾಗಲೂ ಸಹಾನುಭೂತಿಯಿಂದ ತುಂಬಿರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ನಾವು ನೋಡ್ಬೋದು, ಅಂದ್ರೆ ವಾಸುದೇವ ದತ್ತರು ಅಂದ್ರೆ ಅವರು ಹೇಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಎಷ್ಟು ಇಲ್ಲಿ ಕಷ್ಟ ಬರ್ತಿದೆ ಭೌತಿಕ ಜೀವನದಲ್ಲಿ, ಅವರನ್ನ ಎಲ್ಲ ಪಾಪವನ್ನೇನು ನನಗೆ ಹಾಕಿ ಅವರನ್ನೆಲ್ಲೇನು ಮುಕ್ತಗೊಳಿಸಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗೇನೆ ಇಲ್ಲಿ ಹೇಳ್ತಾರೆ, ಅದರಲ್ಲಿ ನಾವು ನೋಡಿದ್ವಲ್ಲ, ಯಾರು ಅವರು ಯಾವುದೇ ಆದಂತ ಶಿವ ಆಗ್ಲಿ ಬ್ರಹ್ಮನಾಗ್ಲಿ ಅವರು ಭಗವಂತನ ಭಕ್ತರು ಯಾವುದನ್ನೇನು ಬಯಸುವುದಿಲ್ಲ. ಅವರ ಯಾವುದೇ ಸ್ಥಾನವನ್ನು ಅವರು ಬಯಸುವುದಿಲ್ಲ. ಭಗವಂತನ ಭಕ್ತರು ಏನ್ ಬಯಸ್ತಾರೆ? ಭಗವಂತನ ಖಾಲಿ ಸೇವೆಯನ್ನು ಬಯಸ್ತಾರೆ. ಹಾಗೇನೆ ಅವರೇನು ಪರ ದುಃಖ ಆಗಿ ಇರುತ್ತಾರೆ. ಹಾಗೇನೆ ಇಲ್ಲಿ ಏನಂದ್ರೆ ಜ್ಞಾನಿಗಳ ಅವರನ್ನೆಲ್ಲ ಏನು ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಾರೆ? ಪರಿಣಾಮವಾಗಿ ಕರ್ಮಿಗಳು ಅಥವಾ ಜ್ಞಾನಿಗಳು ಶುದ್ಧರಾಗಿರುವುದಿಲ್ಲ. ಇಲ್ಲಿ ಏನ್ ಹೇಳ್ತಾರೆ? ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ? ಠಾಕೂರರವರು ಕರ್ಮಿಗಳು ಮತ್ತು ಜ್ಞಾನಿಗಳು ಹೇಗಿರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅವರೆಲ್ಲರೂ ಸ್ವರ್ಗ ಅಥವಾ ಭಗವಂತನ ಇದ್ರೊಳಗೆ ಲೀನ ಆಗ್ಬೇಕು ಅಂತ ಕೇಳ್ಕೊತಾರೆ. ಅವರಷ್ಟೇ ಬಯಸ್ತಾರೆ, ಅವರು ಶುದ್ಧರಾಗಿರುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಪರೋಪಕಾರವನ್ನು ಬಯಸುವುದಿಲ್ಲ. ಈಗ ನೋಡ್ಬೋದು, ಪೃಥು ಮಹಾರಾಜರು ನಾವು ನೋಡ್ಬೋದು, ಇಂದ್ರ ಅಷ್ಟು ಮಾಡಿದ್ರು, ಅವರು ಯಾವ ರೀತಿ ಅವರನ್ನು ಇಂದ್ರನನ್ನು ಶ್ರಮಿಸ್ತಾರೆ.
ಇಂದ್ರ ಅದ್ರ ಮೇಲೆ ಮಾಡಿದ ಕೆತ್ತುತ್ತಾರೆ. ತಪ್ಪನ್ನು ಕೂಡ ಕ್ಷಮೆ ಕೇಳಿ. ಕ್ಷಮಿಸ್ಬಿಡ್ತಾರೆ ಅವರು. ಎಲ್ಲವನ್ನು ಶ್ರಮಿಸ್ಬಿಡ್ತಾರೆ. ಹಾಗೇನೆ ನಾವು ಅದಾಯ್ತು. ಶಾಸ್ತ್ರದಲ್ಲಿ ಬೇರೆ ಯಾವ ಉದಾಹರಣೆಯನ್ನು ನೋಡ್ಬೋದು ನಾವು? ಇದು ಪ್ರಹ್ಲಾದ ಮಹಾರಾಜ. ಮಹಾರಾಜ ವೆರಿ ಗುಡ್, ಪ್ರಹ್ಲಾದ್ ಮಹಾರಾಜ. ಮತ್ತೆ ಅಂಬರೀಷ್ ಮಹಾರಾಜರು ಪ್ರಭುಜಿ. ಅಂಬರೀಷ್ ಮಹಾರಾಜರು. ವೆರಿ ಗುಡ್. ಮತ್ತೆ ಧ್ರುವ ಮಹಾರಾಜ. ಹರಿದಾಸ ಠಾಕೂರರು ಎಷ್ಟು ಮಾರ್ಕೆಟ್ ಅಲ್ಲಿ ಹೊಡೆದ್ರು ಅವರಿಗೆ? ಬಲಿ ಚಕ್ರವರ್ತಿಯನ್ನು ಶರೀರ. ಬರ್ತಾನೆ. ಅವರು ಯಾವ್ದಾದ್ರು ಸೇಡನ್ನು ತೀರಿಸ್ಕೊಂಡ್ರ ಅವರ ಮೇಲೆ? ಇಲ್ಲ ತೀರಿಸ್ಕೊಳ್ಳಿಲ್ಲ. ತೀರಿಸ್ಕೊಳ್ಳಿಲ್ಲ. ಅದನ್ನು ಕ್ಷಮಿಸ್ಬಿಟ್ರು ಅವರು. ಜಗಾಯಿ ಮದ. ವೆರಿ ಗುಡ್. ನಿತ್ಯಾನಂದ ಪ್ರಭು ಕರುಣೆಯನ್ನು ತೋರಿದ್ದು. ಹಾಗಾದ್ರೆ ಭಗವಂತನ ಭಕ್ತರ ಲಕ್ಷಣ ಏನಾಗಿರ್ಬೋದು? ನಾವು ಏನಂತ ಹೇಳ್ಬೋದು ಭಗವಂತನ ಭಕ್ತರ ಲಕ್ಷಣ? ಅವರು ಕ್ಷಮಾಗುಣ ಯಾವುದೇ ಪ್ರಭುಜಿ. ತಪ್ಪನ್ನು ಕ್ಷಮಿಸುವಂತವರಲ್ಲ. ಕ್ಷಮೆಯ ಗುಣ ಇರುತ್ತೆ ಭಗವಂತ ಭಕ್ತರಲ್ಲಿ. ಹಾಗೇನೆ ಕ್ಷಮೆ ಅಂದ್ರೆ ಅವರು ಭಗವಂತನಿಗೆ ಪ್ರೀತಿ ಪಾತ್ರರಾಗುವಂತ ಕೆಲಸವನ್ನು ಮಾಡ್ತಾರೆ. ಭಗವಂತನಿಗೆ ಅಂದ್ರೆ ಇನ್ನೊಬ್ಬರನ್ನು ಅವ್ರು ಇದು ಮಾಡಿದ್ರೆ ಭಗವಂತನ ಎಷ್ಟು ತೃಪ್ತರಾಗ್ತಾರೆ. ಇನ್ನೂ ಸಹ ಅವರಿಗೇನು ತುಂಬಾ ಖುಷಿ ಆಗುತ್ತೆ. ವಿಷ್ಣು ಬರ್ಲಿಕ್ಕೆ ಕಾರಣ ಏನು? ಇಲ್ಲಿ ಪೃಥಮರಾಜನ ಯಜ್ಞಕ್ಕೆ ಬರ್ಲಿಕ್ಕೆ ಕಾರಣ ಏನಾಯ್ತು? ಅವನು ಮುಖ್ಯವಾಗಿ ಯುದ್ಧವನ್ನು ಮಾಡದೆ ಇವನನ್ನ ಕ್ಷಮಿಸ್ಬಿಡ್ತಾನೆ. ಯಾರ ಇಂದ್ರನನ್ನ ಕ್ಷಮಿಸ್ಬಿಡ್ತಾನೆ. ಶ್ರಮಿಸ್ತಾನೆ. ಅದಕ್ಕೋಸ್ಕರ ಭಗವಂತ ಬಂದ್ರು. ಹೌದು. ನಾವಾದ್ರೆ ಏನ್ ಮಾಡ್ತಾ ಇದ್ವಿ? ಯುದ್ಧವನ್ನ ಘೋಷಿಸ್ತಾ ಇದ್ವಿ. ನಾನು 99 ಮಾಡಿದ್ದೇನೆ, ನಾನು ಯಾಕೆ ಬಿಡ್ಬೇಕು? ನಾನು ಬಿಡುವುದಿಲ್ಲ. ಅದು ಯಾಕೆ ಅವನಿಗೆ ಇದು ಮಾಡಿದ್ರಿ? ಆಕ್ಚುಲಿ ಅವನು ಮಾಡಿದ್ದು ತಪ್ಪು. ನಾವೇನೋ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ವಿ. ಇಂದ್ರನದ್ದು ತಪ್ಪು, ನಾನು ಆಕ್ಚುಲಿ ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದೆ, ಆದ್ರೂ ಅವ್ನು ನಿಲ್ಲಿಸ್ಲಿಕ್ಕೆ ಬಂದ. ನಾವೇನ್ ಮಾಡ್ತಿದ್ವಿ? ನಾವು ಆತರ ಮಾತಾಡ್ತಿದ್ವಿ. ಆದ್ರೆ ಇಲ್ಲಿ ಪೃಥು ಮಹಾರಾಜರು ಏನ್ ಮಾಡ್ತಾರೆ? ಬ್ರಹ್ಮನ ಮಾತನ್ನು ಕೇಳಿ ಅವರೇನು ಯಜ್ಞವನ್ನು ನಿಲ್ಲಿಸ್ತಾರೆ. ಅಂದ್ರೆ ಅವರ ಮನಸ್ಸಲ್ಲಿ ಯಾವುದೇ ಆದಂತ ಇದಿಲ್ಲ. ಅಂದ್ರೆ ನಾನು ಪೃಥು ಮಹಾರಾಜರಿಗೆ ಆಗಿಲ್ಲ ಅಂದ್ರೆ ನಾನು ಶ್ರೇಷ್ಠನಾಗ್ಬೇಕು, ನಾನು ಉತ್ತಮನಾಗ್ಬೇಕು ಅನ್ನೋದು ಅವರಿಗೆ ಯಾವುದೇ ಆದಂತ ಭಾವನೆ ಇಲ್ಲ. ಅವರಿಗೆ ಖಾಲಿ ಯಾವ ಭಾವನೆ ಇತ್ತು? ಭಗವಂತನನ್ನು ಮೆಚ್ಚಿಸುವ ಭಾವನೆ ಇತ್ತು. ಅಂದ್ರೆ ಎಲ್ಲರಿಗೂ ಹಿತವನ್ನು ಯಾರು ಬಯಸ್ತಾರೆ ಅವರಿಗೆ ಬೇರೆ ಯಾವುದೇ ಆದಂತ ಇಚ್ಛೆ ಇರೋದಿಲ್ಲ. ಭಗವಂತನ ಭಕ್ತರು ಏನಂದ್ರೆ ಎಲ್ಲರ ಹಿತವನ್ನು ಬಯಸ್ತಾರೆ. ನಾವಿಲ್ಲಿ ನೋಡಿದ್ವಿ, ಪರ ದುಃಖ ದುಃಖಿ. ಅವರು ಬೇರೆಯವರ ದುಃಖವನ್ನು ನೋಡಿ ಅವರಿಗೇನು ದುಃಖ ಆಗುತ್ತೆ. ಹಾಗೇನೆ ಬಾಕಿ ಇರುವವರೆಲ್ಲ ಹೇಗಿರ್ತಾರೆ ಅಂದ್ರೆ ಪರ ದುಃಖ ಸುಖಿ. ಬೇರೆಯವರ ದುಃಖವನ್ನು ನೋಡಿ ನಮಗೇನು ಖುಷಿ ಆಗುತ್ತೆ. ಅಂತವರೆಲ್ಲ ಅಂದ್ರೆ ನಾನು ಲೀನನಾಗ್ಬೇಕಂದ್ರೆ ನಾನು ಭಗವಂತನ ಇದ್ಬೇಕು ಅಂತವರೆಲ್ಲ ಆ ರೀತಿಯ ಪದವಿಯನ್ನು ಬಯಸ್ತಾರೆ. ಪದವಿ ಬಯಸುವುದು ಯಾರು? ಅಂದ್ರೆ ನನಗೆ ಸ್ವರ್ಗ ಅದೆಲ್ಲ ಬಯಸುವುದು ಯಾರು? ಭೌತಿಕ ಇಚ್ಛೆ ಭೌತಿಕ ಇಚ್ಛೆ ಇರುವವರು ಬಯಸ್ತಾರೆ. ಶುದ್ಧ ಭಕ್ತರು ಬಯಸ್ತಾರೆ. ಇಲ್ಲಿ ವಾಸುದೇವ ದತ್ತ ಹೇಗಿರ್ತಾರೆ? ಅವ್ರು ಏನು ವಾಸುದೇವ ದತ್ತ ಠಾಕೂರರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿ? ನೀವು ಓದಿದ್ರೆ ಏನ್ ಹೇಳ್ತಾರೆ? ಎಲ್ಲಾ ದುಃಖಗಳಿರುವ ಎಲ್ಲರನ್ನು ಕೂಡ ಏನು ಅಂತಂದ್ರೆ ಆ ದುಃಖವನ್ನು ತನ್ನ ಮೇಲೆ ತೆಗೆದುಕೊಂಡು ತನ್ನ ಮೇಲೆ ತೆಗೆದುಕೊಳ್ಳಿಕ್ಕೆ ಅವರೇನು ಸಿದ್ಧರಾಗ್ತಾರೆ ಭಗವಂತನ ಭಕ್ತರು. ನಾವು ಸಿದ್ಧರಿದ್ದೇವೆ ಈಗ? ಇನ್ನ ಇಲ್ಲ ಪ್ರಭುಜಿ. ಯಾರಾದ್ರೂ ಏನಾದ್ರು ಮಾಡಿದ್ರೆ ನಾವು ಆಗ್ಲೇ ಏನ್ ಮಾಡ್ತೇವೆ? ಕಂಪ್ಲೇಂಟ್ ಅನ್ನು ಮಾಡ್ತೇವೆ, ಅವರನ್ನು ಬಿಡುವುದಿಲ್ಲ. ಅವರನ್ನೇನಾದ್ರೂ ಬೇರೆಯವರು ಶ್ರಮಿಸಿದ್ರೆ ನಾವೇನ್ ಹೇಳ್ತೇವೆ? ಕ್ಷಮಿಸ್ಬೇಡ ಅಂತ ಅವ್ರಿಗೆ ಮತ್ತೆ ಹೇಳ್ಕೊಡ್ತೀವಿ ಪ್ರಭು. ಅವ್ರಿಗೆ ಅಂತ ಹೇಳ್ತೀವಿ. ಯಾಕೆ ನೀವು ಶ್ರಮಿಸ್ತೀರಿ? ಆಗಿರುವಾಗ ಭಗವಂತ ಬರ್ಬೋದಾ? ಬರಲ್ಲ. ಭಗವಂತ ಬರಲ್ಲ. ಭಗವಂತ ಬರ್ಬೇಕಾದ್ರೆ ನಾವು ಹೇಗಿರ್ಬೇಕು? ನಮ್ರತೆ ಮತ್ತೆ ಭಕ್ತಿ ಪ್ರಭುಜಿ, ಭಕ್ತಿ ಸೇವೆ. ವೆರಿ ಗುಡ್. ಋತು ಮಹಾರಾಜರ ತರ ಇರ್ಬೇಕು. ಅವರು ಮನಸ್ಸಿನಲ್ಲಿ ಮತ್ತೆ ಅವ್ರು ಯಾವುದನ್ನು ಇಟ್ಕೊಳ್ಳಿಲ್ಲ, ಎಲ್ಲವನ್ನು ಮರೆತು ಬಿಟ್ರು. ಇವೊಂದು ನೀವೆಲ್ಲ ಹೇಳಿದ್ರೆ ಪ್ರಹ್ಲಾದ್ ಮಹಾರಾಜರು ಸಹ ಹಾಗೆ. ಹಿರಣ್ಯಕಶಿಪು ಅಷ್ಟು ತೊಂದರೆಯನ್ನು ಕೊಟ್ಟರು ಸಹ ಏನು ಮನಸ್ಸಲ್ಲಿ ಯಾವುದೇ ಆದಂತ ಇದನ್ನು ಇಟ್ಕೊಳ್ಳಿಲ್ಲ. ಹಾಗೇನೆ ನಾವು ನೋಡ್ಬೋದು ಅಂಬರೀಷ್ ಮಹಾರಾಜರು ನೀವೆಲ್ಲಿದ್ರು, ಅವರು ಸಹ ಯಾವುದೇ ಆದಂತ ಮನಸ್ಸಲ್ಲಿ ಯಾವುದೇದನ್ನು ಇಟ್ಕೊಳ್ಳುವುದಿಲ್ಲ, ಎಲ್ಲವನ್ನು ಮರೆತು ಬಿಡ್ತಾರೆ. ಆಗ ಅಲ್ಲಿ ಏನು ಯಾರ ಪ್ರಕಟ ಆಗುತ್ತೆ? ಪ್ರಕಟ ಆಗ್ತದೆ ಪ್ರಭುಜಿ. ಭಗವಂತ ಪ್ರಕಟ. ಹಾಗಾದ್ರೆ ಈಗ ಯಾಕೆ ಭಗವಂತ ಪ್ರಕಟ ಆಗ್ತಾ ಇಲ್ಲ? ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಶುದ್ಧ ಭಕ್ತಿ ಇಲ್ಲ ಪ್ರಭುಜಿ. ಜಗಾಯಿ ಮಾದ ಏನ್ ಮಾಡಿದ್ರು? ನಿತ್ಯಾನಂದ ಹೊಡೆದ್ರು, ಆದ್ರೂ ಅವ್ರು ಯಾವುದೇ ಆದಂತ ಇದು ಮಾಡ್ಲಿಲ್ಲ. ಹಾಗೆ ಅಲ್ಲಿ ಯಾರು ಬಂದ್ರು ಪ್ರಕಟವಾದ್ರು?
ಚೈತನ್ಯ ಮಹಾಪ್ರಭುಗಳು ಬಂದ್ರು ಮಹಾಪ್ರಭುಗಳು ಚೈತನ್ಯ ಪ್ರಭುಜಿ. ಮಹಾಪ್ರಭು ಅಂದ್ರು. ನಮ್ಗೇನಾದ್ರೂ ಮಾಡಿದ್ರೆ ನಾವು ಅಲ್ಲೇ ರಿಯಾಕ್ಷನ್ ಮಾಡ್ತೇವೆ, ನಾವು ಅವರಿಗೆ ಎರಡು ಹೊಡೆದು ಬಿಡ್ತೇವೆ. ಹೌದು. ಅಂದ್ರೆ ಅವ್ರು ಭಗವಂತನ ಭಕ್ತರು ಆ ರೀತಿ ಇರುತ್ತೆ. ಅವರ ಏನು ಅಷ್ಟು ಪವಿತ್ರರಾಗಿರ್ತಾರೆ. ಅವರು ಯಾವುದನ್ನು ಬಯಸುವುದಿಲ್ಲ. ಅವ್ರ ಕಾರ್ಯ ಏನು, ಭಗವಂತನ ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಅವರು ಯಾವುದನ್ನು ಬಯಸುವುದಿಲ್ಲ. ಅವರೇನು ಶುದ್ಧರ ಆತ್ಮರಾಗಿರ್ತಾರೆ. ಹಾಗಾದ್ರೆ ನಮ್ಗೀಗ ಭೌತಿಕ ಇಚ್ಛೆ ಉಂಟು, ಹಾಗಾದ್ರೆ ನಾವು ಏನ್ ಮಾಡುದು? ನಿಮ್ಗೆ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ಬೋದು, ಯಾರಾದ್ರೂ ಭೌತಿಕ ಇಚ್ಛೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದು? ಹರೇ ಕೃಷ್ಣ. ಧ್ರುವ ಮಹಾರಾಜ್. ಎಸ್, ವೆರಿ ಧ್ರುವ ಗುಡ್. ಮಹಾರಾಜರು. ಎಸ್, ಧ್ರುವ ಮಹಾರಾಜರು ಮೊದಲು ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಭಗವಂತ ಸಿಕ್ಕಿದ ನಂತರ ಅವ್ರು ಏನ್ ಹೇಳ್ತಾರೆ? ನನಗೆ ಅಂದ್ರೆ ವಜ್ರನೇ ಗಾಜಿನ ಇರುವಾಗ ಚೂರಿಗಾಗಿ ಗಾಜಿನ ನಾನು ಪ್ರಾರ್ಥನೆ ಮಾಡಿದೆ, ನನಗೆ ವಜ್ರನೇ ಸಿಕ್ಕಿದೆ ಎಸ್, ಅಂತ ಅವ್ರು ವೆರಿ ಗುಡ್. ಹೇಳ್ತಾರೆ. ನೇತ್ರ ಮೋಹನ್ ಮಾತಾಜಿ ಅಂದ್ರೆ ಗಾಜಿನ ಚೂರಿಗೆ ಆದ್ರೆ ಅವ್ರೇನು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಏನ್ ಸಿಗುತ್ತೆ? ವಜ್ರನೇ ಸಿಗುತ್ತೆ. ಹಾಗಾದ್ರೆ ನಮ್ಗೆ ಭೌತಿಕ ಇಚ್ಛೆ ಉಂಟು, ಹಾಗಾದ್ರೆ ನಾವು ಭಗವಂತನ ಭಕ್ತಿ ಮಾಡೋದು ಬಿಡುವುದಾ? ಬಿಡಬಾರ್ದು ಪ್ರಭುಜಿ, ಬಿಡಬಾರ್ದು. ಅದೇ ಭಕ್ತಿ ಮಾಡ್ತಾ ಹೆಚ್ಚೆಚ್ಚು ಕ್ರಮೇಣ ಮಾಡ್ಕೊಂಡಂಗೆ ನಮ್ಗೆ ಭೌತಿಕ ಕಡಿಮೆ ಆಗುತ್ತೆ ಪ್ರಭುಜಿ ಕಡಿಮೆ ಭೌತಿಕ ಆಗುತ್ತೆ. ಇಚ್ಛೆ. ಜಪ ಮಾಡ್ತಾ ಮಾಡ್ತಾ ನಮ್ಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮಾತಾಜಿ ಹೇಳ್ತಾರೆ, ಕ್ರಮೇಣವಾಗಿ ನಾವು ಭೌತಿಕ ಇಚ್ಛೆ ಇದ್ರು ನಾವು ಭಕ್ತಿ ಮಾಡ್ತಾ ಇದ್ರೆ ಕ್ರಮೇಣವಾಗಿ ನಮ್ಗೇನು ಕಡಿಮೆ ಆಗುತ್ತೆ. ಹಾಗೇನೆ ಭಾಗವತಮದಲ್ಲಿ ಏನ್ ಹೇಳ್ತಾರೆ, ಅಕಾಮ ಸರ್ವ ಕಾಮೇಶು ಮೋಕ್ಷ ಕಾಮ ಉದಾರತೆ ತೀವ್ರೇನ ಭಕ್ತಿ ಯೋಗ ಯಜಂತೆ ಪುರುಷಂ ಪರಮಂ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ವಿಶಾಲವಾದ ಬುದ್ಧಿಶಕ್ತಿ ಹೊಂದಿರುವ ವ್ಯಕ್ತಿಯು ಅವನು ಎಲ್ಲ ಭೌತಿಕ ಬಯಕೆಗಳಿಂದ ತುಂಬಿರಲಿ, ಯಾವುದೇ ಭೌತಿಕ ಬಯಕೆ ಇಲ್ಲದೆ ಇರಲಿ ಅಥವಾ ಮುಕ್ತಿಯನ್ನು ಬಯಸುತ್ತಿರಲಿ, ಎಲ್ಲಾ ರೀತಿಯಿಂದಲೂ ಪರಮಾತ್ಮನ ದೇವೋತ್ತಮ ವ್ಯಕ್ತಿಯನ್ನು ಪೂಜಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ನಾವು ಭಗವಂತನ ಭಕ್ತಿ ಸೇವೆ ಮಾಡುದು ಏನ್ ಮಾಡ್ಬೇಕು, ಬಿಡ್ಬಾರ್ದಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ಭಗವಂತನ ಭಕ್ತಿ ಸೇವೆ ನಮ್ಮನ್ನು ಏನ್ ಮಾಡ್ತದೆ, ಈಗೆಲ್ಲ ಹೇಳಿದ್ರಿ, ನಮ್ಮನ್ನು ಏನು ಶುದ್ಧ ಮಾಡ್ತದೆ ಅಂತ ಇಲ್ಲಿ ಹೇಳ್ತಾರೆ. ನಮ್ಗೆ ಯಾವುದಾದ ಭೌತಿಕ ಇಚ್ಛೆ ಇರ್ಲಿ ಇಲ್ಲದಿರ್ಲಿ, ನಾವೇನು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಈಗ ಧ್ರುವ ಮಹಾರಾಜರನ್ನು ನೋಡಿದ್ರೆ ಅವರು ಆಕ್ಚುಲಿ ಏನು ನನ್ಗೆ ಒಂದು ಪದವಿ ಸಿಗ್ಬೇಕಂತ ಹೋಗ್ತಾರೆ, ಆದ್ರೆ ಭಗವಂತ ಸಿಕ್ಕಿದ ತಕ್ಷಣ ಹೇಳ್ತಾರೆ, ನಾನು ಗಾಜಿನ ಚೂರನ್ನು ಉಟ್ಕೊಂಡು ಬಂದ್ರೆ ಆದ್ರೆ ನನ್ಗೆ ವಜ್ರ ಸಿಕ್ತ ಅಂತ ಭಗವಂತನನ್ನು ಹಿಡ್ಕೊಳ್ತಾರೆ. ಹಾಗೇನೆ ನಾವು ಭೌತಿಕ ಇಚ್ಛೆ ಇದ್ರು ಸಹ ನಾವೇನು ಭಗವಂತನ ಭಕ್ತಿಯಲ್ಲಿ ಯಾವಾಗ್ಲೂ ಇದಾಗಿರ್ಬೇಕು, ಕ್ರಮೇಣವಾಗಿ ನಾವೇನು ಶುದ್ಧರಾಗ್ತೇವೆ. ಹಾಗೇನೆ ಯಾರಾದ್ರೂ ಭಾವಾರ್ಥ ಓದ್ಬೋದು ಇದರದ್ದು? ಹರೇ ಕೃಷ್ಣ. ಹರೇ ಪ್ರಭುಜಿ ಕೃಷ್ಣ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಓದಿ ಮಾತು. ಪರಮಾತ್ಮ ಪರಮ ಪುರುಷ ಶ್ರೀಕೃಷ್ಣನನ್ನು ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಅಥವಾ ಪರಮ ಪುರುಷ ಎಂದು ವರ್ಣಿಸಲಾಗಿದೆ. ನಿರಾಕಾರರಿಗೆ ಮುಕ್ತಿ ನೀಡುವವನು ಅವನು ಮಾತ್ರ. ಅಂತಹ ಆಕಾಂಕ್ಷಿಗಳನ್ನು ಭಗವಂತನ ದೈಹಿಕ ಕಿರಣಗಳಾದ ಬ್ರಹ್ಮ ಜ್ಯೋತಿಯಲ್ಲಿ ಹೀರಿಕೊಳ್ಳುವ ಮೂಲಕ ಪ್ರಜ್ವಲಿಸುವ ಸೂರ್ಯನ ಕಿರಣವು ಸೂರ್ಯನ ದೃಷ್ಟಿಯಿಂದ ಸ್ವತಂತ್ರವಾಗಿಲ್ಲ. ಕಾರಣ ಬ್ರಹ್ಮ ಜ್ಯೋತಿಯು ಭಗವಂತನಿಂದ ಪ್ರತ್ಯೇಕವಾಗಿಲ್ಲ. ಆದ್ದರಿಂದ ಪರಮ ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ವಿಲೀನಗೊಳ್ಳಲು ಬಯಸುವವನು ಶ್ರೀಮದ್ ಭಾಗವತದಲ್ಲಿ ಶಿಫಾರಸು ಮಾಡಿದಂತೆ ಭಕ್ತಿ ಯೋಗದ ಮೂಲಕ ಭಗವಂತನನ್ನು ಪೂಜಿಸಬೇಕು. ಭಕ್ತಿ ಯೋಗವು ಇಲ್ಲಿ ವಿಶೇಷವಾಗಿ ಎಲ್ಲಾ ಪರಿಪೂರ್ಣತೆಯ ಸಾಧನವೆಂದು ಒತ್ತಿ ಹೇಳಲಾಗಿದೆ. ಇಂದಿನ ಅಧ್ಯಾಯಗಳಲ್ಲಿ ಭಕ್ತಿ ಯೋಗವು ಕರ್ಮಯೋಗ ಮತ್ತು ಜ್ಞಾನ ಯೋಗ ಎರಡರ ಅಂತಿಮ ಗುರಿಯಾಗಿದೆ ಎಂದು ಹೇಳಲಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ಭಕ್ತಿ ಯೋಗವು ವಿವಿಧ ದೇವತೆಗಳ ವಿವಿಧ ರೀತಿಯ ಪೂಜೆಗಳ ಅಂತಿಮ ಗುರಿಯಾಗಿದೆ ಎಂದು ಒತ್ತಿ ಹೇಳಲಾಗಿದೆ. ಭಕ್ತಿ ಯೋಗವು ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸಾಧನವಾಗಿರುವುದರಿಂದ ಇಲ್ಲಿ ಶಿಫಾರಸು ಮಾಡಲಾಗಿದೆ. ಆದ್ದರಿಂದ ಭೌತಿಕ ಆನಂದ ಅಥವಾ ಭೌತಿಕ ಬಂಧನದಿಂದ ಮುಕ್ತಿ ಪಡೆಯಲು ಬಯಸಿದ್ದರೂ ಸಹ ಪ್ರತಿಯೊಬ್ಬರು ಭಕ್ತಿಯೋಗದ ವಿಧಾನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಅಕಾಮಹ ಎಂದರೆ ಯಾವುದೇ ಭೌತಿಕ ಬಯಕೆಗಳಿಲ್ಲದವನು, ಸ್ವಾಭಾವಿಕವಾಗಿ ಪರಮ ಪುರುಷಂ ಪೂರ್ಣನ ಭಾಗವಾಗಿರುವ ಜೀವಿಯು. ದೇಹದ ಭಾಗಗಳು ಅಥವಾ ದೇಹದ ಅಂಗಗಳು ಸ್ವಾಭಾವಿಕವಾಗಿ ಸಂಪೂರ್ಣ ದೇಹವನ್ನು ಪೂರೈಸುವ ಉದ್ದೇಶವನ್ನು ಹೊಂದಿರುವಂತೆ ಪರಮಾತ್ಮನ ಸೇವೆ ಮಾಡುವುದು ತನ್ನ ನೈಸರ್ಗಿಕ ಕಾರ್ಯವಾಗಿದೆ. ಆದ್ದರಿಂದ ಆಸೆರಹಿತ ಎಂದರೆ ಕಲ್ಲಿನಂತೆ ಜಡವಾಗಿರುವುದು ಅಲ್ಲ, ಆದರೆ ಒಬ್ಬರ ನಿಜವಾದ ಸ್ಥಾನದ ಬಗ್ಗೆ ಜಾಗೃತರಾಗಿರುವುದು ಮತ್ತು ಅದರಿಂದ ಪರಮಾತ್ಮನಿಂದ ಮಾತ್ರ ತೃಪ್ತಿಯನ್ನು ಬಯಸುವುದು.
ಶ್ರೀಲ ಜೀವ ಗೋಸ್ವಾಮಿಯೇ ಈ ಆಸರಹಿತವನ್ನು ಭಜನೀಯ ಪರಮಾಪುರುಷ ಸುಖ ಮಾತ್ರ ಸ್ವಂ ಸುಖಥಂ ಎಂದು ತಮ್ಮ ಸಂದರ್ಭದಲ್ಲಿ ವಿವರಿಸಿದ್ದಾರೆ. ಇದರರ್ಥ ಪರಮಾತ್ಮನ ಸಂತೋಷವನ್ನು ಅನುಭವಿಸುವ ಮೂಲಕ ಮಾತ್ರ ಸಂತೋಷವನ್ನು ಅನುಭವಿಸಬೇಕು. ಜೀವಿಯ ಈ ಹಂತ ಪ್ರಜ್ಞೆಯು ಕೆಲವೊಮ್ಮೆ ಭೌತಿಕ ಜಗತ್ತಿನಲ್ಲಿ ಜೀವಿಯ ನಿಯಮಾಧೀನ ಹಂತದಲ್ಲಿಯೂ ವ್ಯಕ್ತವಾಗುತ್ತದೆ ಮತ್ತು ಅಂತಹ ಅಂತಃಪ್ರಜ್ಞೆಯು ಪರಹಿತ ಚಿಂತನೆ, ಲೋಕೋಪಕಾರ, ಸಮಾಜವಾದ, ಕಮ್ಯುನಿಸಂ ಇತ್ಯಾದಿಗಳ ರೀತಿಯಲ್ಲಿ ಕಡಿಮೆ ಬುದ್ಧಿವಂತ ವ್ಯಕ್ತಿಗಳ ಅಭಿವೃದ್ಧಿಯಾಗದ ಮನಸ್ಸುಗಳಿಂದ ವ್ಯಕ್ತವಾಗುತ್ತದೆ. ಐಹಿಕ ಕ್ಷೇತ್ರದಲ್ಲಿ ಸಮಾಜ, ಸಮುದಾಯ, ಕುಟುಂಬ, ದೇಶ ಅಥವಾ ಮಾನವೀಯತೆಯ ರೂಪದಲ್ಲಿ ಇತರರಿಗೆ ಒಳ್ಳೆಯದನ್ನು ಮಾಡುವ ದೃಷ್ಟಿಕೋನವು ಅದೇ ಮೂಲ ಭಾವನೆಯ ಭಾಗಶಃ ಅಭಿವ್ಯಕ್ತಿಯಾಗಿದೆ. ಇದರಲ್ಲಿ ಶುದ್ಧ ಜೀವಿಯು ಪರಮಾತ್ಮನ ಸಂತೋಷದಿಂದ ಸಂತೋಷವನ್ನು ಅನುಭವಿಸುತ್ತಾನೆ. ಭಗವಂತನ ಸಂತೋಷಕ್ಕಾಗಿ ಬ್ರಜಭೂಮಿಯ ಹೆಣ್ಣು ಮಕ್ಕಳು ಅಂತಹ ಅದ್ಭುತ ಭಾವನೆಗಳನ್ನು ಪ್ರದರ್ಶಿಸಿದರು. ಗೋಪಿಕೆಯರು ಯಾವುದೇ ಪ್ರತಿಫಲವಿಲ್ಲದೆ ಭಗವಂತನನ್ನು ಪ್ರೀತಿಸುತ್ತಿದ್ದರು ಮತ್ತು ಇದು ಅಕಾಮ ಆತ್ಮದ ಪರಿಪೂರ್ಣ ಪ್ರದರ್ಶನವಾಗಿದೆ. ಕಾಮ ಚೈತನ್ಯ ಅಥವಾ ಒಬ್ಬರ ಸ್ವತಃ ತೃಪ್ತಿಯ ಬಯಕೆ ಭೌತಿಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಪ್ರದರ್ಶಿಸಲ್ಪಡುತ್ತದೆ. ಆದರೆ ಅಕಾಮನಃ ಚೈತನ್ಯವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಪ್ರದರ್ಶಿಸಲ್ಪಡುತ್ತದೆ. ಕಂಟಿನ್ಯೂ ಮಾಡಲ ಪ್ರಭುಜಿ? ಮಾಡಿ. ಭಗವಂತನೊಂದಿಗೆ ಒಂದಾಗುವ ಅಥವಾ ಬ್ರಹ್ಮಜ್ಯೋತಿಯಲ್ಲಿ ವಿಲೀನವಾಗುವ ಆಲೋಚನೆಗಳು ಭೌತಿಕ ದುಃಖಗಳಿಂದ ಮುಕ್ತರಾಗುವ ಸ್ವತಃ ತೃಪ್ತಿಯ ಬೈಕೆಗಳಾಗಿದ್ದರೆ ಅವು ಕಾಮಚೇತನದ ಪ್ರದರ್ಶನಗಳಾಗಿರಬಹುದು. ಶುದ್ಧ ಭಕ್ತನು ಜೀವನದ ದುಃಖಗಳಿಂದ ಮುಕ್ತನಾಗಲು ಮುಕ್ತಿಯನ್ನು ಬಯಸುವುದಿಲ್ಲ. ಮುಕ್ತಿ ಎಂದು ಕರೆಯಲ್ಪಡುವುದಿಲ್ಲದಿದ್ದರೂ ಶುದ್ಧ ಭಕ್ತನ ಭಗವಂತನ ತೃಪ್ತಿಗಾಗಿ ಆಕಾಂಕ್ಷಿಯಾಗಿರುತ್ತಾನೆ. ಕಾಮಾತ್ಮನಿಂದ ಪ್ರಭಾವಿತನಾಗಿ ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ನಿರಾಕರಿಸಿದನು, ಏಕೆಂದರೆ ಅವನು ತನ್ನ ಸ್ವಂತ ತೃಪ್ತಿಗಾಗಿ ತನ್ನ ಸಂಬಂಧಿಕರ ಉಳಿಸಲು ಬಯಸಿದನು. ಆದರೆ ಶುದ್ಧ ಭಕ್ತನಾಗಿದ್ದರಿಂದ ಅವನು ಭಗವಂತನ ಸೂಚನೆಯ ಮೇರೆಗೆ ಹೋರಾಡಲು ಒಪ್ಪಿಕೊಂಡನು, ಏಕೆಂದರೆ ಅವನು ತನ್ನ ಪ್ರಜ್ಞೆಗೆ ಬಂದನು ಮತ್ತು ತನ್ನ ಸ್ವಂತ ತೃಪ್ತಿಯನ್ನು ಪಣಕ್ಕಿಟ್ಟು ಭಗವಂತನ ತೃಪ್ತಿಯನ್ನು ಪಡೆಯುವುದನ್ನು ತನ್ನ ಪ್ರಮುಖ ಕರ್ತವ್ಯ ಎಂದು ಅರಿತುಕೊಂಡನು. ಹೀಗಾಗಿ ಅವನು ಅಕಾಮನಾದನು. ಅದು ಪರಿಪೂರ್ಣ ಜೀವಿಯ ಪರಿಪೂರ್ಣ ಹಂತ. ಹರೇ ಕೃಷ್ಣ ಮಾತಾಡುತ್ತೆ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಪ್ರಣಾಮ್ಸ್ ಪ್ರಭು. ಹರೇ ಕೃಷ್ಣ. ಇಲ್ಲಿ ನೋಡಿ ಹೇಳ್ತಾರೆ, ಭಗವಂತನಿಂದ ಒಂದಾಗ ಅಥವಾ ಬ್ರಹ್ಮಜ್ಯೋತಿಲಿ ವಿಲೀನವಾಗುವ ಆಲೋಚನೆಗಳು ಭೌತಿಕ ದುಃಖಗಳಿಂದ ಮುಕ್ತರಾಗುವ ಸ್ವತಃ ತೃಪ್ತಿಯ ಬಯಕೆಗಳಾಗಿದ್ದರೆ ಅವು ಕಾಮಚೇತನ ಪ್ರದರ್ಶನಗಳಾಗಿರಬಹುದು. ಶುದ್ಧ ಭಕ್ತನು ಜೀವನದ ದುಃಖಗಳಿಂದ ಮುಕ್ತನಾಗಲು ಮುಕ್ತಿಯನ್ನು ಬಯಸುವುದಿಲ್ಲ. ಇದಕ್ಕೆ ಯಾವ ಉದಾಹರಣೆಯನ್ನು ಕೊಡ್ಬೋದು ನಾವು? ಹರೇ ಕೃಷ್ಣ. ಶುದ್ಧ ಭಕ್ತನ ಜೀವನದ ದುಃಖಗಳಿಂದ ಮುಕ್ತನಾಗಲು ಮುಕ್ತಿಯನ್ನು ಬಯಸುವುದಿಲ್ಲ. ಎಲ್ಲಾ ಶುದ್ಧ ಭಕ್ತರು ಅದಕ್ಕೆ ಉದಾಹರಣೆ ಅಲ್ವಾ? ಎಲ್ಲಾ ಶುದ್ಧ ಭಕ್ತರು ಇದರ ಈಗ ಹೌದು. ನಾವು ನೋಡಿದ್ವಿ. ವಾಸುದೇವ ದತ್ತರು ಅವ್ರೇನಾದ್ರು ಹೌದು. ಬಯಸ್ತಾ ಇದ್ದಾರೆ ಭಗವಂತನಲ್ಲಿ? ಇಲ್ಲ, ಅವ್ರು ಯಾವುದನ್ನು ಬಯಸಿಲ್ಲ. ಅವರು ಬಯಸುದು ಹೊರತುಪಡಿಸಿ ಅವರೇನು ಬೇರೆಯವರ ಎಲ್ಲ ಅವರ ಪಾಪವನ್ನು ಅವರ ಮೇಲೆ ಹೊರ್ಲಿಕ್ಕೆ ಅವರೇನು ರೆಡಿಯಾಗಿ ಇರ್ತಾರೆ. ಹಾಗೇನೆ ನಾವು ನೋಡ್ಬೋದು, ಅವರು ಪ್ರತಿಕ್ರಿಯೆಯನ್ನು ಯಾವಾಗ್ಲೂ ಭಗವಂತನ ಶುದ್ಧ ಭಕ್ತರು ಅವರೇನು ಯಾವುದನ್ನು ಬಯಸಲಿಕ್ಕೆ ಹೋಗುದಿಲ್ಲ. ನಾವು ನೋಡ್ಬೋದು, ಚಿತ್ರಕೇತು ಮಹಾರಾಜ್ ಆಕ್ಚುಲಿ ಪಾರ್ವತಿ ದೇವಿ ಅವರು ಶಾಪವನ್ನು ಕೊಟ್ಟರು. ಅವ್ರೇನಾದ್ರೂ ಪ್ರತಿಕ್ರಿಯೆಯನ್ನು ಮಾಡಿದ್ರ? ಇಲ್ಲ, ಅದನ್ನ ಸ್ವೀಕರಿಸಿದ್ರು ಅವರು. ಸ್ವೀಕರಿಸಿದ ನಂತರ ಅವರು ಏನು ರಾಕ್ಷಸ ದೇಹ ಅವರಿಗೆ ಸಿಕ್ತು ಪಾರ್ವತಿ ಶಾಪದಿಂದ. ಸಿಕ್ಕಿದ ಮೇಲೆಯೂ ಸಹ ಅವರನ್ನು ಕೊಲ್ಲುವಾಗ ಅವರು ಯಾವ ಸ್ಮರಣೆಯಲ್ಲಿ ಇದ್ರು? ಅವರು ಪ್ರಭುವಿನ ಭಗವಂತನ ಸ್ಮರಣೆಯಲ್ಲೇ ಇದ್ರು. ಇಂದ್ರ ಅವರನ್ನೇ ಆಕ್ಚುಲಿ ಕೊಲ್ತಾ ಇದ್ದಾರೆ, ಆದ್ರೂ ಅವರ ಸ್ಮರಣೆಯಲ್ಲಿ ಇತ್ತು ಭಗವಂತನ ಸ್ಮರಣೆಯಲ್ಲಿ ಇತ್ತು. ನಿರಂತರವಾಗಿ ಭಗವಂತನಲ್ಲಿ ಅವರು ಇದಾಗಿದ್ದು. ಅದೇ ಹೇಳ್ತಾರೆ, ಶುದ್ಧ ಭಕ್ತ ಜೀವನ ದುಃಖಗಳಿಂದ ಮುಕ್ತನಾಗಲು ಮುಕ್ತಿಯನ್ನು ಬಯಸುವುದಿಲ್ಲ. ಅವರು ಯಾವುದಾದನ್ನು ಮುಕ್ತಿಯನ್ನು ಬಯಸುವುದು ಇಲ್ಲ. ಭಗವಂತನ ಭಕ್ತರು ಯಾವುದೇ ಶರೀರದಲ್ಲಿ ಹೇಗೆ ಇರಲಿ ಅವರೇನು ಭಗವಂತನ ಚಿಂತನೆಯಲ್ಲೇನು
ಲೀನವಾಗಿರ್ತಾರೆ. ಚಿತ್ರಕೇತು ಮಹಾರಾಜ ಏನ್ ಹೇಳಿದ್ರು ಪಾರ್ವತಿ ದೇವಿ ಹತ್ರ, ಇಲ್ಲ ನನ್ನನ್ನು ಯಾಕೆ ಹೀಗೆ ಮಾಡ್ತಿದ್ದಾರೆ, ನಾನು ಭಗವಂತನ ದೊಡ್ಡ ಭಕ್ತ, ನನಗೆ ಬೇಡ, ಏನಾದ್ರೂ ಬೇಡಿಕೆ ಹೇಳಿದ್ರ? ಇಲ್ಲ ಪ್ರಭುಜಿ, ಯಾವುದೇ ಯೂನಿಯನ್ ದೇವರ ಇರಲಿ ನನಗೆ ಭಗವಂತನ ಭಕ್ತಿಯನ್ನ ಮಾಡುವಂತಹ ಪ್ರಜ್ಞೆ ಇರ್ಬೇಕು. ಒಂದು ಅದೃಷ್ಟವನ್ನ ಕೊಡಿ ಅಂತ ಕೇಳಿ. ವೆರಿ ಗುಡ್ ಮಾತಾಜಿ. ಅಂದ್ರೆ ಭಗವಂತನ ಭಕ್ತರ ಲಕ್ಷಣ ಅದೇ ಆಗಿರ್ತದೆ. ಯಾವುದೇ ಇರ್ಲಿ, ನನಗೆ ಕೀಟ ಜನ್ಮ, ಅದ್ರಲ್ಲಿ ಹೇಳ್ತಾರೆ ಭಜನೆ, ಕೀಟ ಜನ್ಮ ಹೋಯ್ತು ಅಂದ್ರೆ ನನಗೆ ಏನು ನೊಣದ ಯಾವುದೇ ಶರೀರ ಕೊಡ್ಲಿ ಉಲದ, ಆದ್ರೆ ನಾನೇನು ಭಗವಂತನ ಭಕ್ತರಾಗಿರ್ಬೇಕಂತಲೇ ಏನು ಭಗವಂತನ ಭಕ್ತರು ಬಯಸ್ತಾರೆ. ಅದರಲ್ಲದೆ ನಾನು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ಲಿ, ಅದರಲ್ಲದೆ ಇದು ಯಾವುದನ್ನು ಏನು ಭಗವಂತನ ಭಕ್ತರು ಬಯಸುವುದಿಲ್ಲ. ಹಾಗೇನೆ ಇಲ್ಲಿ ಹೇಳ್ತಾರೆ, ಅಂದ್ರೆ ನಾವು ಸಹ ಏನು ಈಗ ಶುದ್ಧ ಭಕ್ತರಾಗಿಲ್ಲ. ಏನಂದ್ರೆ ಇಲ್ಲಿ ಹೇಳ್ತಾರೆ, ಶುದ್ಧ ಭಕ್ತನಿಗೆ ಯಾವುದೇ ಆದಂತ ಆಕಾಂಕ್ಷೆ ಇರುವುದಿಲ್ಲ. ಮೊದಲಿಗೆ ನಾವು ಸಹ ಹಾಗೇನೆ ಇರ್ತೇವೆ, ನಂತರ ನಾವೇನು ಕ್ರಮೇಣವಾಗಿ ಶುದ್ಧೀಕರಣ ಆಗ್ತೇವೆ. ಇಲ್ಲಿ ಹೇಳ್ತಾರೆ, ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ನಿರಾಕರಿಸಿ, ಏಕೆಂದರೆ ಅವನು ತನ್ನ ಸ್ವಂತ ತೃಪ್ತಿಗಾಗಿ ತನ್ನ ಸಂಬಂಧಿಕರನ್ನು ಉಳಿಸಲು ಬಯಸಿದನು. ಇಲ್ಲಿ ನೋಡ್ಬೋದು, ಅರ್ಜುನ ಮೊದಲಿಗೆ ಯಾವ ತರ ಇದ್ದ? ಅರ್ಜುನ ಸಹ ಪ್ರಭುಜಿ ಮೊದ್ಲು ಅಂದ್ರೆ ಯುದ್ಧ ಮಾಡಲ್ಲ ಅಂತ ಅವರು ಭೌತಿಕ ಭಾವನೆಯಲ್ಲಿದ್ರು, ನನ್ನ ಅಣ್ಣ ತಮ್ಮಂದ್ರನ್ನ ನಾನು ಕೊಲ್ಲಲ್ಲ ಅಂತ. ಸೊ ಆಮೇಲೆ ಅವರಿಗೆ ಭಗವಂತನ ಮೇರೆಯಂತೆ ಅವರು ಯುದ್ಧವನ್ನ ಮಾಡ್ತಾರೆ ಪ್ರಭುಜಿ. ಭಗವಂತನ ಇಚ್ಛೆನೆ ಅರ್ಜುನನ ಇಚ್ಛೆ ಆಗುತ್ತೆ ಕೊನೆಗೆ. ಆಕ್ಚುಲಿ ಮಾತಾಜಿ ಸರಿಯಾಗಿ ಹೇಳಿದ್ರು. ಆದ್ರೆ ಆಕ್ಚುಲಿ ಅರ್ಜುನ ಏನು ಭಗವಂತನ ಶುದ್ಧ ಭಕ್ತರ, ಆದ್ರೆ ನಮಗೆ ತೋರಿಸ್ಕೋಸ್ಕರ ಅರ್ಜುನನಿಗೆ ಯಾವ ತರ ಅವರು ಇದು ಮಾಡ್ತಾ ಇದ್ದಾರೆ, ನಮ್ಗೆ ತೋರಿಸ್ಲಿಬೇಕಾದ್ರೆ. ಮೊದ್ಲು ಏನು ಯಾವ ತರ ಇದ್ರು ಅಂದ್ರೆ ಭೌತಿಕ ಇಚ್ಛೆಯಿಂದ ಇದ್ರು, ಅಂದ್ರೆ ನನ್ನ ಆಮೇಲೆ ಭಗವಂತ ಅವರಿಗೆ ನಿರ್ದೇಶನ ನೀಡಿದ ಪ್ರಕಾರ ಮತ್ತೇನು ಭಗವಂತನ ದಾರಿ ಪ್ರಕಾರ ಆಗೇನು ಅವರು ಅರ್ಜುನರು ನಡೆದ್ರು. ಆಮೇಲೆ ಇಲ್ಲಿ ಹೇಳ್ತಾರೆ, ಆದರೆ ಶುದ್ಧ ಭಕ್ತನಾಗದಿದ್ದರೆ ಅವನು ಭಗವಂತನ ಸೂಚನೆ ಮೇರೆಗೆ ಹೋರಾಡಲು ಒಪ್ಪಿಕೊಂಡನು. ಏನಂದ್ರೆ ಶುದ್ಧ ಭಕ್ತರಾಗಿರೋದ್ರಿಂದ ಮಾತ್ರ ಅವರೇನು ಭಗವಂತನ, ನಾವು ಸಹ ಕ್ರಮೇಣವಾಗಿ ನಾವು ಭಕ್ತಿ ಮಾಡ್ತಾನೇನು ನಾವು ಶುದ್ಧರಾಗ್ತೇವೆ. ಹಾಗೇನೆ ಭಗವಂತ ಹೇಳಿದ ಪ್ರಕಾರ ನಾವು ನಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಸುರಿ ಪ್ರವೃತ್ತಿ ಇದ್ರೆ ನಮಗೆ ಭಗವಂತನ ಹೇಳಿದ್ದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ದುರ್ಯೋಧನನಿಗೆ ಸಹ ಏನು ಭಗವಂತ ಅಲ್ಲೇ ಇದ್ರು, ಭಗವಂತ ಎಲ್ಲ ಇದ್ರು ಸಹ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಆಗ್ಲಿಲ್ಲ? ಅಂದ್ರೆ ದುರ್ಯೋಧನ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಫಸ್ಟ್ ಒಪ್ಕೊಂಡ್ಲೇ ಇಲ್ಲ ಪ್ರಭುಜಿ. ಅವ್ರಿಗೆ ಗೊತ್ತಾಗೇ ಇಲ್ಲ. ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವನಿಗೆ ಐಹಿಕ ಏನು ಆಸೆಗಳು ಬಹಳ ಇತ್ತು. ಅವರೊಳಗೆ ಏನು ತುಂಬಿಕೊಟ್ಟಿತ್ತು ದುರ್ಯೋಧನನೊಳಗೆ? ಮಾತ್ಸರ್ಯ ಪ್ರಭುಜಿ, ಮಾತ್ಸರ್ಯ ತುಂಬಾ, ಅಂದ್ರೆ ದ್ವೇಷ ಭಾವ ಇತ್ತು. ಅದು ಇರುವುದರಿಂದ ಅವ್ರಿಗೆ ಏನನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ದ್ವೇಷ ಭಾವನೆ, ನನ್ಗೆ ಎಲ್ಲವೂ ನನ್ನದೇ, ಅಂದ್ರೆ ಅಸೂಯೆ, ಬೇರೆಯವರ ಹೊಟ್ಟೆ ಕಿಚ್ಚು, ಇದರಿಂದ ಏನು ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೇನೆ ಹೇಳ್ತಾರೆ, ಮಾತು ಸರಿಯಾಗಿ ಹೇಳಿದ್ರೆ, ಅಂದ್ರೆ ಅವರು ದೇವೋತ್ತಮ ಪರಮ ಪುರುಷನನ್ನೇನು ಅಂತ ಒಪ್ಪಿಕೊಳ್ಳೇ ಇಲ್ಲ. ಅವರು ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ? ಅವರು ಖಂಡಿತವಾಗಿ ಏನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕನೇ ಪ್ರಭುಪಾದ ಹೇಳ್ತಾರೆ, ನಾವು ಪ್ರತಿದಿನ ಸಹ ನಾವೇನು ಭಗವಂತನಲ್ಲೇನು ಪ್ರಾರ್ಥನೆಯನ್ನು ಮಾಡ್ಬೇಕಂತೆ. ಪ್ರಾರ್ಥನೆ ಮಾಡುವುದು ತುಂಬಾ ಮುಖ್ಯ ಅಂತೆ. ಯಾಕೆ ಪ್ರಾರ್ಥನೆ ಮಾಡುವುದು ತುಂಬಾ ಮುಖ್ಯ? ಅಂದ್ರೆ ಭಗವಂತನನ್ನು ನಾವು ಯಾವಾಗ್ಲೂ ಪ್ರಾರ್ಥನೆಯ ಮೂಲಕ ನೆನಪಿನಲ್ಲಿ ಇಟ್ಕೋತೀವಿ. ಹೃದಯ ಶುದ್ಧಿ ಆಗುತ್ತೆ. ವೆರಿ ಗುಡ್. ಹೃದಯ ಶುದ್ಧಿ ಆಗುತ್ತೆ, ಮತ್ತೆ ನಮ್ಮ ಅಹಂಕಾರದ ಭಾವನೆ ಹೋಗುತ್ತೆ ಅಂತ ಹೇಳ್ತಾರೆ ಪ್ರಭುಪಾದ. ಇಲ್ಲ ಅಂದ್ರೆ ನಾವೇನ್ ತಿಳ್ಕೊಳ್ತೇವೆ ಅಂತೆ, ನಾವೇ ಎಲ್ಲ ಅಂದ್ರೆ ನಾವು ನಮ್ಮಿಂದಲೆಲ್ಲ ಆಗುದು, ನಮ್ಮ ಪ್ರಾರ್ಥನೆ ಬೇರೆಯವರು ಮಾಡ್ಲಿ ಅಂತ ನಾವು ಅನ್ಕೊಳ್ತೇವೆ ಅಂತ. ಯಾವಾಗ ನಾವು ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆಗ ನಮ್ಗೆ ಭಗವಂತನ ಪ್ರಾರ್ಥನೆ ಗೊತ್ತಾಗುತ್ತಲ್ಲ, ನಮ್ಗೆ ಏನಾಗುತ್ತೆ ಅಂದ್ರೆ ನೀನೇ ಎಲ್ಲ ನಾವು ಹೇಳ್ತಾ ಪ್ರಾರಂಭ ಮಾಡ್ತೇವೆ. ಇಲ್ಲ ಅಂದ್ರೆ ನಾವೇನು ಹೇಳ್ತೇವೆ, ನಮ್ಮ ಸ್ವಕತೆ ಮಾಡ್ಬೇಕು, ಇಲ್ಲ ಅಂದ್ರೆ ಕೃಷ್ಣ ಕತೆ ಮಾಡ್ಬೇಕು. ಯಾರು ಕೃಷ್ಣ ಕತೆ ಮಾಡ್ತಿಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸ್ವಕತೆ ಮಾಡ್ತಾ ಇರ್ತಾರೆ. ಮಾಡ್ಲೇಬೇಕು, ಯಾವ್ದಾದ್ರೊಂದು ಮಾಡ್ಲೇಬೇಕು. ಅದಕ್ಕೋಸ್ಕರ ಪ್ರಭುಪಾದ ಹೇಳ್ತಾರೆ, ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದು. ದಿವಸಲು ಎದ್ದ ತಕ್ಷಣ ಏನ್ ಹೇಳ್ಬೇಕಂದ್ರೆ, ನನಗೆ ಇವತ್ತೊಂದು ದಿವಸ ಸಹ ಕೊಟ್ಟಿದ್ದೀರಿ ಭಗವಂತ ಅಂತ ನಾವು ಭಗವಂತನಲ್ಲೇನು ಪ್ರಾರ್ಥನೆಯನ್ನು ಮಾಡ್ಬೇಕು. ಅದಲ್ಲದೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುದಿಲ್ಲ. ಕಲಿಯುಗದಲ್ಲಿ ಹೇಳ್ತಾರೆ, ಭಗವಂತನಲ್ಲಿ ಏನು ಲೀಸ್ಟ್ ತಗೊಂಡು ಹೋಗ್ತಾರೆ, ಅದು ಪ್ರಾರ್ಥನೆಯಲ್ಲಿ ಏನು ಡಿಮ್ಯಾಂಡ್ ಮಾಡುದು ಭಗವಂತನಲ್ಲಿ. ಭಗವಂತ ನನಗೇನು ಅದು ಕೊಡಿ, ಭಗವಂತ ನನಗೆ ಇದು ಕೊಡಿ ಅಂತ. ಕೆಲವರು ಹೇಳ್ತಾರೆ, ಅಂದ್ರೆ ನನಗೆ ಹೀಗೆ ಮಾಡಿದ್ರೆ ಭಗವಂತ ನಾನು ಇಷ್ಟು ತೆಂಗಿನಕಾಯಿ ಕೊಡ್ತೇನೆ. ಭಗವಂತನಿಗೇನು ತೆಂಗಿನಕಾಯಿಗೆ ಕಮ್ಮಿ ಆಗಿದ? ಇಲ್ಲ ಇಲ್ಲ ಅಲ್ಲ, ನಾನು ಇಷ್ಟು ಹಣ ಕೊಡ್ತೇನೆ,
ಅವನೇ ಕೊಟ್ಟಿದ್ದು. ಅವರು ಲಕ್ಷ್ಮೀಪತಿ. ನಾವು ಭಗವಂತನಿಗೇನು ಆಗ್ತೇವೆ ಅಂದ್ರೆ ನನಗೆ ಇದು ಕೊಡಿ ಅದು ಕೊಡಿ, ನಾನು ನಿಮ್ಗೆ ಭಗವಂತನಿಗೆ ಇಷ್ಟು ಕೊಡ್ತೇನೆ. ನಾವು ಏನು ಮಾಡ್ತಿದ್ದೇವೆ? ಪ್ರಾರ್ಥನೆ ಮಾಡ್ತಿದ್ದೇವೆ, ಬಿಸ್ನೆಸ್ ಮಾಡ್ತಿದ್ದೇವಾ? ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಇಡ್ತಾ ಇದ್ದೀವಿ. ಬಿಸ್ನೆಸ್ ಮಾಡ್ತಿದ್ದೇವೆ. ಭಗವಂತನೆಲ್ಲ ಕೊಟ್ಟಿರುವುದು, ಆದ್ರೂ ಅಲ್ಪ ಬುದ್ಧಿಯವ್ರು ಏನ್ ಮಾಡ್ತಾರೆ, ಭಗವಂತನಲ್ಲಿ ಹೋಗಿ ನಾವು ಅಂತ ಕೇಳಿರ್ಬೋದು, ನಾನು ಇಷ್ಟು ತೆಂಗಿನಕಾಯಿ ಹೊಡ್ತೇನೆ, ನನಗೆ ಹಾಗೆ ಮಾಡಿ ಹೀಗೆ ಮಾಡಿ, ಹಾಗೆಲ್ಲ ಜನರು ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಇದು ಉದಾಹರಣೆಯನ್ನ ತಿರುಪತಿಯಲ್ಲಿ ನೋಡ್ಬೋದು ಪ್ರಭುಜಿ. ಸುಮಾರು ಕಾಣಿಕೆಗಳು ಭಗವಂತನಿಗೆ ಅರ್ಪಿಸ್ತಾರೆ. ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಪ್ರಕಾರದ ಹೇಳ್ತಾರೆ, ಅವ್ರು ಮಾಡ್ತೇನು ಕ್ರಮೇಣವಾಗಿ ಶುದ್ಧರಾಗ್ತಾರೆ. ಆದ್ರೆ ನಾವು ನಿಜವಾಗಿ ನಾವು ಭಗವಂತನಲ್ಲಿ ಏನು ಬಯಸ್ಬಾರ, ಭಗವಂತ ಏನು ಕೊಟ್ಟಿದಾರೋ ನಾವು ಅದರಲ್ಲಿ ಏನು ತೃಪ್ತವಾಗಿ ಇರ್ಬೇಕು. ಆದ್ರೆ ಇಲ್ಲಿ ಹೇಳ್ತಾರೆ ತೊಂದ್ರೆ ಇಲ್ಲ, ಭೌತಿಕ ಇಚ್ಛೆ ಇದ್ರೂ ಪರವಾಗಿಲ್ಲ, ಆದ್ರೆ ನಾವೇನು ಕೃಷ್ಣನ ಬಲಿಯೇ ಹೋಗ್ಬೇಕಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅದೇ ಹೇಳುದು, ಅಂದ್ರೆ ಅಕಾಮ ಸರ್ವ ಕಾಮೇಶು ಮೋಕ್ಷ ಕಾಮ ಉದಾರತಿ ತೀವ್ರೇಣ ಭಕ್ತಿ ಯೋಗ ಯಜಂತೆ ಪುರುಷಂ. ಭಗವಂತನಲ್ಲಿಯೇ ಕೇಳ್ಬೇಕು. ಯಾಕೆ ಕೃಷ್ಣನಲ್ಲಿಯೇ ಕೇಳ್ಬೇಕು? ಪ್ರಭುಜಿ ಎಲ್ಲವನ್ನು ಕೊಡೋದು ಭಗವಂತನೇ. ಎಲ್ಲವನ್ನು ಕೊಡುದು ಭಗವಂತನ. ಎಲ್ಲರಿಂದ ದೇವತೆಗಳಿಗೆ ಎಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಭುಜಿ, ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಶಿವದೇವರು ಸಹ ಹೇಳ್ತಾರೆ, ಆರಾಧನೆ ಸರ್ವೇಶ್ ವಿಷ್ಣು ಆರಾಧನಾ ಪರಮ ಅಂತ ಪಾರ್ವತಿಗೆ ಹೇಳ್ತಾರೆ. ಅಂದ್ರೆ ನಾವೇನು ವಿಷ್ಣುವಿನ ಆರಾಧನೆಯನ್ನು ಮಾಡ್ಬೇಕಂತ. ನಮ್ಗೆ ಬೇರೆ ದೇವತೆ ಯಾರೇ ಇರ್ಲಿ, ನಮ್ಮನ್ನೇನು ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಮ್ಮನ್ನು ರಕ್ಷಣೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಪರಮಪುರುಷ ದೇವೋತ್ತಮ ಪರಮೇಶ್ವರನ ಭಕ್ತಿ ಸೇವೆಯಲ್ಲಿ ಇದ್ರೆ ಮಾತ್ರ ನಾವೇನು ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಉದಾಹರಣೆ ಅಂದ್ರೆ ನಾವು ನೋಡ್ಬಹುದು, ನಾವೀಗ ಕೃಷ್ಣನಲ್ಲಿ ಕೇಳಿದ್ರೆ ಕೃಷ್ಣನಿಗೂ ಗೊತ್ತು ನಮ್ಗೆ ಏನು ಕೊಡ್ಬೇಕು ಏನು ಕೊಡ್ಬಾರ್ದಂತ. ಹಾಗೇನೆ ಈಗ ಮಕ್ಕಳು ಇರ್ತಾರಲ್ಲ, ಅವ್ರ ತಂದೆ ತಾಯಿಯಲ್ಲಿ ಕೇಳ್ತಾರೆ ಎಲ್ಲವನ್ನು, ಆದ್ರೆ ತಂದೆ ತಾಯಿ ಎಲ್ಲವನ್ನು ಕೊಡ್ತಾರ ನಮ್ಗೆ? ಇಲ್ಲ ಪ್ರಭುಜಿ, ನಮ್ಗೆ ಏನ್ ಬೇಕೋ ಅದು ಮಾತ್ರ, ಒಳ್ಳೇದನ್ನ ಮಾತ್ರ ಕೊಡ್ತಾರೆ. ಈಗ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಹತ್ರ ಎಲ್ಲ ಹೋದ್ರೆ ಅವ್ರು ಏನ್ ಮಾಡ್ತಾರೆ? ಕೆಟ್ಟದನ್ನು ಕೊಡ್ತಾರೆ ಪ್ರಭುಜಿ. ಎಲ್ಲವನ್ನು ಕೊಡ್ತಾರೆ. ಯಾಕೆ? ಅವ್ರು ಯೋಚಿಸ್ತಾರೆ, ಅವ್ರು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲವನ್ನು ಕೊಟ್ಬಿಡ್ತಾರೆ. ಆದ್ರೆ ತಂದೆ ತಾಯಿ ಆದ್ರೆ ಏನ್ ಮಾಡ್ತಾರೆ? ಅವರು ಯೋಚನೆ ಮಾಡ್ತಾರೆ ಪ್ರಭುಜಿ, ಯಾವ್ದು ಒಳ್ಳೇದು, ನನ್ ಮಗುಗ್ ಯಾವ್ದು ಕೊಟ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತಾರೆ. ಯಾವ್ದು ಒಳ್ಳೇದಂತ ಯೋಚನೆ ಮಾಡ್ತಾರೆ. ಹಾಗೇನೆ ಹೇಳ್ತಾರೆ, ಪ್ರಭುಪಾದರಲ್ಲಿ ಒಂದು ದಿವಸ ಒಬ್ಬ ಬಂದು ಅವರು ಪ್ರಭುಪಾದರಲ್ಲಿ ವಿನಮ್ರವನ್ನು ಪ್ರಾರ್ಥನೆ ಮಾಡ್ತಾನೆ. ತುಂಬಾ ಸುಮ್ನೆ ಪ್ರಭುಪಾದಿಗೆ ಎಲ್ಲ ಗೊತ್ತಾಗುತ್ತೆ. ಪ್ರಭುಪಾದರಲ್ಲಿ ಹೇಳ್ತಾರೆ, ನನ್ಗೆ ಭಗವಂತನ ಭಕ್ತನ ಆಗ್ಬೇಕು, ನಾನು ಪ್ರಾರ್ಥನೆಯನ್ನು ಮಾಡ್ಬೇಕು, ಹೇಗೆ ಪ್ರಾರ್ಥನೆಯನ್ನು ಮಾಡ್ಬೇಕಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನೀನು ಕೃಷ್ಣನಲ್ಲಿ ಕೇಳು, ನನ್ನ ಏನು ಭೌತಿಕ ಎಲ್ಲ ಭೌತಿಕ ಇದುಂಟು ಸಂಪತ್ತು ಎಲ್ಲವನ್ನು ನನ್ನ ಕಳೆದು ಹೋಗ್ಲಿ ಅಂತ ಈಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತ ಯಾರು? ಪ್ರಭುಪಾದ ಅವನಿಗೆ ಹೇಳ್ತಾನಂತೀಗ. ಅವನು ಅಲ್ಲಿಂದಲೇ ಏನು ಭಯ ಪಡ್ತಾನಂತೆ, ನನ್ನ ಭೌತಿಕ ಏನು ಸಂಪತ್ತುಂಟು ಎಲ್ಲವನ್ನು ನಾನು ಕಳೆದುಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರಂತ ಅವನ ಹತ್ರ. ನಾವು ರೆಡಿದ್ವಿ, ಬೇಕಾಗಿಲ್ಲ, ಕಳ್ಕೊಳ್ಳೋದ್ ಬೇಕಾಗಿಲ್ಲ. ಅವನು ನಾವು ರೆಡಿದ್ವಿ ಹಾಗೆ ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ನಾವು ರೆಡಿದ್ವಿ. ಪ್ರಭುಪಾದರದ್ದು ನೋಡಿ, ಬಿಸ್ನೆಸ್ ಹೋಯ್ತು, ಎಲ್ಲ ಹೋಯ್ತು. ನಾವು ಹಾಗೆ ಪ್ರಾರ್ಥನೆ ಮಾಡಬಹುದು ದಿವಸ ಬೆಳಿಗ್ಗೆ ಎದ್ದು ಭಗವಂತನಲ್ಲಿ, ಭಗವಂತ ನನ್ನಲ್ಲಿ ಏನುಂಟು ಎಲ್ಲವನ್ನು ತೆಗೆದುಕೋ ಅಂತ. ನಾವು ಆ ರೀತಿ ಮಾಡಲ್ಲ ಪ್ರಭುಜಿ. ಬರೀ ಹೇಳುವುದಲ್ಲ, ಅದು ಮಾಡೋ ಅಂತ ಒಂದು ಇದು ನಡವಳಿಕೆನೂ ನಮ್ಮ ಭಕ್ತಿ ಅಷ್ಟು ಇದಿಲ್ಲ ಮಾತಾಜಿಲ್ಲ. ನಾವು ಆ ರೀತಿ ಮಾಡಲ್ಲ, ಯಾಕಂದ್ರೆ ನಾವು ಭಕ್ತಿಯಲ್ಲಿ ಅಷ್ಟು ಇದಿಲ್ಲ. ಸೊ ಕೃಷ್ಣ ಸಹ ಗೊತ್ತುಂಟು ಮಕ್ಕಳಿಗೆ ಯಾವ ತರ ಇದು ಮಾಡ್ಬೇಕಂತ. ಸೊ ಕೃಷ್ಣ ಸಹ ಅಷ್ಟು ಇದು ಮಾಡಲ್ಲ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇಲ್ಲ. ನಾವು ಏನು ವಾಸುದೇವ ದತ್ತರ ತರ ನಾವಲ್ಲ. ಅಂದ್ರೆ ಎಲ್ಲವನ್ನು ಇದು ಮಾಡಿ, ಅಂದ್ರೆ ಎಲ್ಲರ ಪಾಪವನ್ನು ನಾವು ಹಾಗೆ ಕೇಳ್ಕೊಳ್ಬಹುದಾ ಭಗವಂತನಲ್ಲಿ? ಅಂದ್ರೆ ಎಲ್ಲ ಪಾಪ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲರ ಪಾಪವನ್ನು ನಮಗೆ ಕೊಡಿ ಅಂತ. ನಮ್ಗೆ ಅಷ್ಟು ಇದು ಉಂಟಾ? ಶಕ್ತಿ ಉಂಟಾ? ಇಲ್ಲ ಪ್ರಭುಜಿ, ನಮ್ಗೆ ಶಕ್ತಿ ಇಲ್ಲ. ನಾವು ಅಂದ್ರೆ ಅಷ್ಟು ಇದಾಗ್ಲಿಲ್ಲ. ಅಂದ್ರೆ ನಾವು ಸಾಧಕ ಭಕ್ತರು, ನಾವು ಇನ್ನೂ ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಹಾಗೇನೆ ನಾವು ಸಾಧನೆಯನ್ನು ಇನ್ನೂ ಸಹ ಮುಂದುವರಿಸುವ ಕ್ರಮೇಣವಾಗಿ ನಾವೇನು ಭಗವಂತನ ಒಳ್ಳೆಯ ಭಕ್ತರಾಗಲು ಪ್ರಯತ್ನವನ್ನು ಮಾಡ್ತಾನೆ ಇರ್ಬೇಕು. ಹಾಗೇನೆ ಕ್ರಮೇಣವಾಗಿ ನಾವೇನು ಭಗವಂತನ ಒಳ್ಳೆಯ ಭಕ್ತರಾಗ್ತೇವೆ. ಇಲ್ಲಿ ಹೇಳ್ತಾರೆ, ಗೋಪಿಕರು ಯಾವುದೇ ಪ್ರತಿಫಲವಿಲ್ಲದೆ ಭಗವಂತನನ್ನು ಪ್ರೀತಿಸುತ್ತಿದ್ದರು. ಮತ್ತು ಇದು ಅಕಾಮ ಆತ್ಮದ ಪರಿಪೂರ್ಣ ಪ್ರದರ್ಶನವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಗೋಪಿಕರು ಯಾವುದೇ ಆದಂತ ಬಯಕೆ ಉಂಟಾ?
ಇಲ್ಲ, ಅವ್ರಿಗೆ ಇಲ್ಲ ಯಾವುದೇ ಪ್ರಭುಜಿ. ರೀತಿಯ ಪ್ರತಿಫಲದ ಇದಿಲ್ಲ, ಆಸೆ ಇಲ್ಲ. ನಮ್ಗೆ ನಮ್ಗಿದೆ ನಮ್ಗೆ ಪ್ರಭುಜಿ. ಹೆಚ್ಚು ಪ್ರಭುಜಿ. ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂತವ್ರೇನು ಅಕಾಮ ಭಕ್ತರು, ಅವ್ರಿಗೆ ಯಾವುದಾದಂತ ಇದು ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಹಾಗೇನೆ ಇಲ್ಲಿ ಹೇಳ್ತಾರೆ, ಭೌತಿಕ ಆನಂದದ ಬಯಕೆ ಹೊಂದಿರುವ ಜನರು ಸಣ್ಣ ದೇವತೆಗಳನ್ನು ಪೂಜಿಸುತ್ತಾರೆ ಮತ್ತು ಅಂತ ಬುದ್ಧಿವಂತಿಕೆಯನ್ನು ಭಗವದ್ಗೀತೆಯಲ್ಲಿ ಕೃತಜ್ಞಾನ ಇಂದ್ರಿಯಗಳನ್ನು ಕಳೆದುಕೊಂಡವನ ಬುದ್ಧಿವಂತಿಕೆ ಎಂದು ಕಡೆಗಣಿಸಲಾಗುತ್ತದೆ. ನಾವು ನೋಡ್ಬೋದು, ಕೆಲವರು ಏನಂದ್ರೆ ಸೋಮವಾರ ಶಿವದೇವರ ದೇವಸ್ಥಾನಕ್ಕೆ ಹೋಗ್ತಾರೆ, ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ, ಬುಧವಾರ ನಾರಾಯಣ, ಗುರುವಾರ ಗುರುವಿನ ದೇವಸ್ಥಾನಕ್ಕೆ, ಹಾಗೇನೆ ಶುಕ್ರವಾರ ಒಂದೊಂದು ರೀತಿಯಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಯಾಕೋಸ್ಕರ ಹೋಗ್ತಾರೆ? ನಮ್ಮ ಭೌತಿಕ ಇಚ್ಛೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನಾವು ಹೋಗೋದು ಪ್ರಭುಜಿ. ಆಧ್ಯಾತ್ಮಿಕ ಅಲ್ಲ, ಭೌತಿಕ. ಭೌತಿಕವಾಗಿ ಹೋಗ್ತಾರೆ. ಹಾಗೆಂತ ಅವರನ್ನು ಕಡೆಗಣಿಸಬಾರ್ದು. ನಾವು ಯಾವಾಗ್ಲೂ ನಮ್ಮ ಭಕ್ತರಾದವರು ಅವರನ್ನು ನಮ್ಮಿಂದ ಉನ್ನತ ಭಕ್ತರಂತ ನಾವು ಭಕ್ತರ ಲಕ್ಷಣ ಅದೇ. ಆದ್ರೆ ನಾವೇನು ಆ ಬಯಕೆಯನ್ನು ಇಟ್ಕೊಂಡು ನಾವು ಹೋಗ್ಬಾರ್ದು. ಅಂತ ಜನರನ್ನು ಇಲ್ಲಿ ಹೇಳ್ತಾರೆ, ಏನು ಭೌತಿಕ ಆನಂದದ ಬಯಕೆ ಹೊಂದಿರುವ ಜನರು ಏನು ಸಣ್ಣ ದೇವತೆಗಳಿಗೇನು ಪೂಜೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾರೆ, ಪರಮಾತ್ಮನಿಂದ ಅನುಮತಿ ಪಡೆಯದೆ ದೇವತೆಗಳಿಗೆ ಯಾವುದೇ ಫಲಿತಾಂಶವನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೇನೆ ಇಷ್ಟು ಬಾಕಿ ಇರುವ ದೇವತೆ ಸಹ ನಮ್ಗೆ ಕೊಡ್ತಾರೆ ಅಂದ್ರೆ ಅದು ಇಲ್ಲಿಂದ ಕೊಡುದು? ಭಗವಂತ ದೇವತೆಗಳು ಕೊಡ್ತಾರೆ ಪ್ರಭುಜಿ. ಪ್ರಭುಜಿ, ಭಗವಂತನ ಒಪ್ಪಿಗೆ ಇರ್ಬೇಕು ಅದಕ್ಕೆ. ಭಗವಂತನ ಒಪ್ಪಿಗೆ ಇರ್ಬೇಕು. ಭಗವಂತನ ಇದಿಲ್ಲದೆ ಅವರು ಸಹ ಇಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ನಾವು ಬುದ್ಧಿವಂತರಾಗ್ಬೇಕು, ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಭಗವಂತ ಇದು ಮಾಡದಿದ್ರೆ ಯಾವುದನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಸಹ ಹೇಳ್ತಾರೆ, ಇಚ್ಛಾ ಅನುರೇಖಕಂ ಶಕ್ತಿ. ಅಂದ್ರೆ ಭಗವಂತನ ಇಚ್ಛೆ ಅಂದ್ರೆ ಆ ರೇಖೆ, ಅದನ್ನು ಮೀರಿ ಯಾರು ಸಹ ಮುಂದೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ವಿಶಾಲ ದೃಷ್ಟಿಕೋನ ಹೊಂದಿರುವ ವ್ಯಕ್ತಿಯು ಭೌತಿಕ ಪ್ರಯೋಜನಗಳಿಗೂ ಸಹ ಅಂತಿಮ ಅಧಿಕಾರ ಭಗವಂತ ಎಂದು ನೋಡಬಹುದು. ಅಂತ ಸಂದರ್ಭಗಳಿಗೆ ವಿಶಾಲ ದೃಷ್ಟಿಕೋನ ಹೊಂದಿರುವ ವ್ಯಕ್ತಿ ಭೌತಿಕ ಆನಂದ ಅಥವಾ ಮುಕ್ತಿಯ ಬಯಕೆಯೊಂದಿಗೆ ಸಹ ನೇರವಾಗಿ ಭಗವಂತನ ಆರಾಧನೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಎಲ್ಲ ಅಕಾಮ ಅಥವಾ ಸಕಾಮ ಅಥವಾ ಮೋಕ್ಷ ಕಾಮವಾಗಿದ್ದರೂ ಸಹ ಭಗವಂತನನ್ನು ಬಹಳ ಯುಕ್ತಿಯಿಂದ ಪೂಜಿಸಬೇಕು. ಇಲ್ಲಿ ನೋಡಿ, ನಮ್ಗೆ ಯಾವುದೇ ಇಚ್ಛೆ ಇರಲಿ, ನಾವೀಗ ನೋಡ್ಬೋದು ಧ್ರುವ ಮಹಾರಾಜರಿಗೆ ಸಹ ಏನು ಭೌತಿಕ ಇಚ್ಛೆ ಉಂಟು, ಪರವಾಗಿಲ್ಲ, ಇಚ್ಛೆ ಇದ್ರು ಸಹ ಅವರೇನು ಮತ್ತೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ. ಹಾಗೆ ಯಾವುದೇ ಆದ ನಮ್ಗೆ ಕಾಮನೆ ಇರ್ಲಿ, ಅಕಾಮ ಸರ್ವಕಾಮ, ಯಾವುದೇ ಕಾಮನೆ ಇರ್ಲಿ, ನಾವೇನು ಭಗವಂತನನ್ನು ಯುಕ್ತಿಯಿಂದ ಅಂದ್ರೆ ಪೂಜಿಸ್ಬೇಕಂತೆ. ಇದರ ಅರ್ಥ ಭಕ್ತಿ ಯೋಗವನ್ನು ಕರ್ಮ ಮತ್ತು ಜ್ಞಾನದ ಮಿಶ್ರಣವಿಲ್ಲದೆ ಪರಿಪೂರ್ಣವಾಗಿ ನಿರ್ವಹಿಸಬಹುದು. ಮಿಶ್ರಿತ ಸೂರ್ಯಕಿರಣವು ತುಂಬಾ ಬಲಶಾಲಿಯಾಗಿರುವುದರಿಂದ ಅದನ್ನು ತೀವ್ರ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಶ್ರವಣ, ಜಪ ಇತ್ಯಾದಿ ಮಿಶ್ರಿತ ಭಕ್ತಿ ಯೋಗವನ್ನು ಆಂತರಿಕ ಉದ್ದೇಶವನ್ನು ಲೆಕ್ಕಿಸದೆ ಎಲ್ಲರೂ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ನಾವು ಏನೇ ಇರ್ಲಿ, ನಾವು ಏನ ಪ್ರಕಾರ ನಾವೇನು ಭಗವಂತನ ಭಕ್ತಿಯಲ್ಲಿ ಏನು ಫಿಕ್ಸ್ ಆಗಿ ಇರ್ಬೇಕು. ಆಗ ನಾವೇನು ಕ್ರಮೇಣವಾಗಿ ನಾವೇನು ಶುದ್ಧಗೊಳ್ತೇವೆ. ಅದಲ್ಲದೆ ನಮ್ಮಿಂದ ಅಂದ್ರೆ ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ನಾವೇನು ಬಿಟ್ಟು ಬಿಡುದಲ್ಲ, ನಾವೇನು ಕ್ರಮೇಣ ಮಾಡ್ತಾ ಇದ್ರೇನು ನಾವು ಶುದ್ಧರಾಗ್ತೇವೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಮನೆ ಇರುತ್ತೆ ತುಂಬಾ, ಅಂದ್ರೆ ಅದು 1 ವರ್ಷದ ತನಕ ಕ್ಲೀನ್ ಆಗಿರುವುದಿಲ್ಲ. ಒಂದು ದಿವಸ ಇಡುಸಿಡಿ ಹಾಕಿದ ತಕ್ಷಣ ಅಂದ್ರೆ ಅದು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಪ್ರಭುಜಿ. ಇನ್ನು ಧೂಳೆಲ್ಲ ಇನ್ನು ಜಾಸ್ತಿ ಆಗುತ್ತೆ, ಎಲ್ಲ ಕಡೆ ಇನ್ನು ಹರಡುತ್ತೆ. ಅದಕ್ಕೆ ಎಷ್ಟು ಸಮಯ ಬೇಕು? ಸ್ವಲ್ಪ ಸಮಯ ಆದ್ರೂ ಸಾಕು ಧೂಳು ಹರಡ್ಲಿಕ್ಕೆ. ಅದೇ 1 ವಾರ ಕ್ಲೀನ್ ಮಾಡ್ಲಿಲ್ಲ ಮನೆ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು? ಮತ್ತೊಂದು 15 ದಿನ ಬೇಕಾಗುತ್ತೆ ಪ್ರಭುಜಿ. ಹಾಗೇನೆ 1-2 ದಿವಸ ಕ್ಲೀನ್ ಮಾಡ್ಲಿಕ್ಕಿಲ್ಲ, ಇನ್ನೂ ಸುಲಭವಾಗಿ ಮಾಡ್ಲಿಕ್ಕೆ ಆಗುತ್ತೆ. ಅದೇ ಪ್ರಕಾರವಾಗಿ ಬೇರೆ ಬೇರೆ ಜನರದ್ದು ಅಂದ್ರೆ ಹೇಳ್ತಾರಲ್ಲ, ದಾಸಸ ಏಸೊಕ್ಕ ಹೆಂಗಲ ಕಲ್ದು 84 ಜೀವರಾಶಿ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ದಾಸನಾಗು ವಿಶೇಷನಾಗು. ಅಂದ್ರೆ ನಾವು ಭಗವಂತನ ದಾಸನಾಗ್ಬೇಕು. ಅಂದ್ರೆ ಕೆಲವರ ಏನು ಆತ್ಮಶುದ್ಧಿ ಆಗ್ಲಿಕ್ಕೆ ಅವರು ತುಂಬಾ ಸಮಯ ಬೇಕಾಗುತ್ತೆ, ಕೆಲವರು ಕಮ್ಮಿ ಸಮಯ. ಆದ್ರೆ ನಾವು ಮಾಡುವ ಭಕ್ತಿ ಸೇವೆಯನ್ನು ನಾವು ಬಿಡ್ಬಾರ್ದು. ಯಾಕೆಂದ್ರೆ ಕ್ರಮೇಣವಾಗಿ ನಾವೇನು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಲ್ಲ ನಾಳೆ ನಾವು
ಹಾಗೆ ಆಗ್ತೇವೆ. ಹಾಗೇನೆ ಒಂದು ದಿವಸದಲ್ಲಿ ಎಲ್ಲ ಆಗ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಇವತ್ತು ನಾನು ಬಾಳೆ ಗಿಡ ನಟ್ಟು ನನಗೆ ನಾಳೆ ಬಾಳೆ ಗೊನೆ ಬೇಕಂದ್ರೆ ಆಗುತ್ತಾ? ಆಗಲ್ಲ ಪ್ರಭುಜಿ, ಆಗಲ್ಲ. ಆಗಲ್ಲ. ಹಾಗೇನೆ ಆ ಬಾಳೆ ಗಿಡವನ್ನು ನಾವೇನು ಚೆನ್ನಾಗಿ ನೋಡ್ಕೊಳ್ಬೇಕು, ದನ ತಿನ್ನದ ಹಾಗೆ. ಹಾಗೇನೆ ಅದಕ್ಕೇನು ಏನು ಬೇಕು ಅದನ್ನೆಲ್ಲ ಬೇಲಿಯನ್ನೆಲ್ಲ ಹಾಕಿಡ್ಬೇಕು. ಹಾಗೆ ಭಕ್ತಿಯದ್ದು ನಾವು ಸಹ ದಿನವಾಸಲು ಏನು ಸಾಧನೆಯನ್ನು ಮಾಡ್ತಾ ಇರ್ಬೇಕು. ಇವತ್ತು ನಾನು ಬಾಳೆ ಗಿಡ ನಟ್ಟು ನಾಳೆ ನನಗೆ ಬೇಕಂದ್ರೆ ಅದು ಆಗುದಿಲ್ಲ. ಅದೇ ಪ್ರಕಾರವಾಗಿ ನಾವು ಭಕ್ತಿ ಸೇವೆಯನ್ನು ಸಹ ಬಿಡದೆ ನಾವೇನು ಕ್ರಮೇಣವಾಗಿ ಮಾಡಿದ್ರೆ ನಾವೇನಾಗ್ತೇವೆ, ಏನಾಗ್ತೇವೆ ನಾವು ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕೆಲವರಿಗೆ ಸ್ವಲ್ಪ ಸಮಯ ಆಗುತ್ತೆ, ಆದ್ರೆ ಕೆಲವರಿಗೆ ಇನ್ನು ಸ್ವಲ್ಪ ಸಮಯ. ಆದ್ರೆ ಶುದ್ಧ ಭಕ್ತರಂತೂ ಹಾಗೆ ಆಗ್ತೇವೆ. ಪ್ರಭುಪಾದ ಹೇಳ್ತಾರೆ, ಈ ಭಕ್ತಿ ಮಾರ್ಗದಲ್ಲಿ ಯಾರೇ ಹೋಗ್ತಾರೆ ಅವರಿಗೆ ಯಶಸ್ಸು ಅಂತೂ ಖಂಡಿತ. ಹೇಗೆ ಯಾರಿಗೆ ಋತು ಮಹಾರಾಜರಿಗೆ ಭಗವಂತ ಬಂದ್ರು, ಹಾಗೇನೆ ಪ್ರಹ್ಲಾದ ಮಹಾರಾಜರಿಗೆ ಭಗವಂತ ಬಂದ್ರು, ಅದೇ ರೀತಿ ನಮ್ಗೆ ಸಹ ಬರ್ತಾರೆ. ಭಗವಂತ ಯಾರಿಗಾದ್ರೂ ಭೇದ ಮಾಡ್ತಾರ? ಮಾಡಲ್ಲ ಪ್ರಭುಜಿ, ಮಾಡೋದಿಲ್ಲ. ಆದ್ರೆ ನಾವು ಯಾವ ತರ ಭಕ್ತಿ ಮಾಡ್ಬೇಕು? ನಾವು ಸತತವಾಗಿ ಮಾಡ್ಬೇಕು ಪ್ರಭುಜಿ. ಸತತವಾಗಿ ಅದೇ ರೀತಿ ಮಾಡ್ಬೇಕು. ನಮ್ಮ ಯಾವುದೇ ಇದರಲ್ಲಿ ನಿಷ್ಕಲಂಕ ಕಾರಣರಹಿತ ಮಾಡ್ಬೇಕು. ಕಾರಣ ಇರಬಾರ್ದು. ಕರೆಕ್ಟ್ ಮಾತಾಜಿ ಹೇಳಿದ್ರು. ಆಗ ಮಾತ್ರ ಭಗವಂತ ಬರ್ಲಿಕ್ಕೆ ಸಾಧ್ಯ. ಅದಲ್ಲದೆ ಕಾಮ ಕ್ರೋಧ ಲೋಭ ಎಲ್ಲ ಇಟ್ಕೊಂಡ್ರೆ ಭಗವಂತನನ್ನು ನೋಡ್ಲಿಕ್ಕೆ ಸಹ ಸಾಧ್ಯ ಆಗುದಿಲ್ಲ. ನೋಡಿ, ದುರ್ಯೋಧನಿಗೆ ಭಗವಂತ ಎದುರಲ್ಲಿ ಇದ್ರು, ಆದ್ರೂ ಅವರು ಭಗವಂತನನ್ನು ನೋಡ್ಲಿಕ್ಕೆ ಸಹ ಸಾಧ್ಯ ಆಗ್ಲಿಲ್ಲ. ಅವ್ರು ಏನು ಭಗವಂತನ ಬಾಕಿ ಎಲ್ಲ ಬಯಸಿದ್ರು, ಎಲ್ಲ ಸೈನ್ಯ ಬೇಕು, ಎಲ್ಲ ಬೇಕು. ಆದ್ರೆ ಅವ್ರಿಗೆ ಏನು ಬೇಡ? ಭಗವಂತನೇ ಬೇಡ. ಭಗವಂತ ಬೇಡ, ಭಗವಂತ ಬೇಡ, ಎಲ್ಲ ಬೇಕು. ಹಾಗೇನೆ ಈ ಕಲಿಯುಗದಲ್ಲಿ ಜನರು ಸಹ ಹಾಗೇನೆ ಎಲ್ಲವೂ ಬೇಕು, ಭಗವಂತನಲ್ಲಿ ಎಲ್ಲ ಹೋಗ್ತಾರೆ. ಕಷ್ಟ ಬಂದಾಗ ವೆಂಕಟರಮಣ ಇಲ್ಲ ಬೇಡ. ನಾವು ಖುಷಿಯಲ್ಲಿ ಇರುವಾಗ ಪ್ರಾರ್ಥನೆ ಮಾಡ್ತೇವಾ? ಇಲ್ಲ ಇಲ್ಲ, ಮಾಡಲ್ಲ. ದುಃಖದಲ್ಲಿರುವಾಗ ಪ್ರಾರ್ಥನೆ ಮಾಡ್ತೀವಿ. ಲಕ್ಷ್ಮಿ ಬೇಕು, ಕೃಷ್ಣ ಬೇಡ. ಲಕ್ಷ್ಮಿ ಬೇಕು ಪ್ರಭುಜಿ, ಕೃಷ್ಣ ಬೇಡ. ಬೇಕು. ಆದ್ರೆ ಲಕ್ಷ್ಮೀನಾರಾಯಣ್ ಜೊತೆಗಿರುದಲ್ಲ. ಹೌದು ಹೌದು ಪ್ರಭುಜಿ, ಅವನು ಬೇಡ. ಹಾಗೇನೆ ಮಾತಾಜಿ ಹೇಳಿದ್ರು, ಅದೇ ಲಕ್ಷ್ಮಿ ಬೇಕು, ನಾರಾಯಣ ಯಾರಿಗೂ ಬೇಡ. ಆದ್ರೆ ಅದು ರಾವಣನ ತರ ಆಯ್ತು. ರಾವಣನ ತರ ಆದ್ರೆ ನಮ್ಮ ಏನು ವಿನಾಶ ಹತ್ತಿರದಲ್ಲಿದ್ದ ಅಂತ ನಾವೇನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಭಗವಂತನ ಭಕ್ತರಾಗ್ಬೇಕು. ಎಲ್ಲಿ ನಾರಾಯಣ ಇರ್ತಾರೋ ಅಲ್ಲಿ ಸಹ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮೀನಾರಾಯಣ. ಸೊ ನಾವು ಒಳ್ಳೆಯ ಭಕ್ತರಾಗ್ಬೇಕಾದ್ರೆ ನಾವು ನಮ್ಮ ಸಾಧನೆಯನ್ನು ಕ್ರಮೇಣೇನು ಮಾಡ್ತಾ ಇರ್ಬೇಕು. ನಾವು ಪ್ರಾರ್ಥನೆ ಅನ್ನೋದು ದಿವಸಲು ಮಾಡ್ಬೇಕಂತ ಹೇಳ್ತಾರೆ ಪ್ರಭು. ಪ್ರತಿ ಕ್ಷಣವು ನಮ್ಗೆ ಅಂದ್ರೆ ಭಗವಂತ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ದಿವಸಲು. ಅಂದ್ರೆ ನಮ್ಗೆ ಒಂದೊಂದು ದಿವಸ ಸಹ ಸಿಗ್ತಾ ಉಂಟಂದ್ರೆ ಅದು ಭಗವಂತನ ಕೃಪೆಯಿಂದ ಮಾತ್ರ. ನಮ್ಗೆ ಇವತ್ತಿದ್ದೇವೆ, ಇವತ್ತು ಸಂಜೆ ಆಗೋಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಏನು ಆಗ್ಬೋದು ನಮ್ಮ ಕರ್ಮದ ಪ್ರಕಾರವಾಗಿ. ಅಂದ್ರೆ ಯಾವುದೇ ಆದಂತ ಧೈರ್ಯ ಇಲ್ಲ. ಪದಂ ಪದಂ ವಿಪದಾನ ತೇಷಂ, ಒಂದೊಂದು ಹೆಜ್ಜೆ ಹೆಜ್ಜೆಗೂ ನಮ್ಗೇನು ಅಪಾಯವೇ. ಆದ್ರೆ ಭಗವಂತ ನಮ್ಗೇನು ಪ್ರತಿ ದಿನವನ್ನು ಸಹ ಕೊಡ್ತಿದ್ದಾರೆ. ಆ ದಿನವನ್ನು ಹೇಗೆ ಯೂಸ್ ಮಾಡ್ಬೇಕು ನಾವು? ಭಕ್ತಿ ಮಾಡುವುದರ ಮೂಲಕ ಪ್ರಭುಜಿ, ಜಪ ಮಾಡುವುದಲ್ಲ. ಒಂದು ದಿವಸ ಹೋಯ್ದಂದ್ರೆ ವೇಸ್ಟ್. ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ. ನಾವು ದಿವಸಲೇನು ಆದಷ್ಟು ಭಗವಂತನ ಕೇಳಿದ್ರೆ, ಭಗವಂತನ ಜಪ ಎಲ್ಲ ಮಾಡಿದ್ರೆ ಮಾತ್ರ ನಮಗೆ ಪ್ರಯೋಜನ ಆಗುದೇ ಹೊರತು ನಾವು ಬೇರೆ ಯಾವುದು ಮಾಡಿದ್ರು ನಮ್ಮನ್ನೇನು ಅಂತ್ಯ ಕಾಲದಲ್ಲಿ ನಮ್ಮನ್ನೇನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಆದಂತ ಈ ಜಗತ್ತಿನಲ್ಲಿ ಇಂದ್ರ ನೋಡಿ ಪೊಸಿಷನ್, ಅಂದ್ರೆ ನಮ್ಗೆ ಅದು ಪೋಸ್ಟ್ ಬೇಕು, ಇದು ಪೋಸ್ಟ್, ಯಾವ ಪೋಸ್ಟ್ ಸಹ ನಮ್ಮನ್ನೇನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದು ರಕ್ಷಣೆ ಮಾಡ್ಬಹುದಂದ್ರೆ ಭಗವಂತನ ಭಕ್ತಿ ಸೇವೆ ಮಾತ್ರ ರಕ್ಷಣೆ ಮಾಡ್ಬೋದು. ನಿಮ್ಗೆ ಒಂದು ಸ್ಟೋರಿ ಗೊತ್ತಿರ್ಬೋದು ಪ್ರಭುಪಾದರದ್ದು. ಅವ್ರು ಹೇಳ್ತಾರಲ್ಲ, ಕೋಲ್ಕತ್ತಾದಲ್ಲಿ ಅವರು ಧೋನಿಯವನು ಒಬ್ಬ ಸ್ಕಾಲರ್ ಏನ್ ಹೇಳ್ತಾನಂದ್ರೆ, ಧೋನಿ ನಾವುಕನ ಹತ್ರ ಹೇಳ್ತಾನೆ, ಅಂದ್ರೆ ನಿಮ್ಗೆ ಏನು ಈ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಇದೆಲ್ಲ ಗೊತ್ತಂತ. ಅದಕ್ಕೆ ಧೋನಿ ನಾವು ಕೇಳ್ತಾನೆ, ನನಗೆ ಇದೆಲ್ಲ ಬರುವುದಿಲ್ಲಪ್ಪ, ನನಗೇನು ಬರುತ್ತೆ ಅಂದ್ರೆ ಈ ದಡದಿಂದ ಆ ದಡಕ್ಕೆ ಏನು ಹೋಗ್ಲಿಕ್ಕೆ ಮಾತ್ರ ಬರುತ್ತೆ ಅಂತ. ಇನ್ನು ಸ್ವಲ್ಪ ಆಚೆ ಹೋಗುವಾಗ ಇನ್ನು ಸ್ಕಾಲರ್ ಕೇಳ್ತಾನೆ, ನಿನಗೇನು ಇನ್ನು ಈ ಇದು ಇನ್ನು ಇದರ ಬಗ್ಗೆ ಏನಾದ್ರು ಗೊತ್ತಾ, ಅಂದ್ರೆ ಈ ಸೈನ್ಸಿನ ಬಗ್ಗೆ ಇನ್ನು ಏನಾದ್ರು ಗೊತ್ತಾ? ಅದಕ್ಕೆ ಹೇಳ್ತಾನೆ, ನನಗೆ ಇದೆಲ್ಲ ಏನು ಬರುವುದಿಲ್ಲ, ನನಗೆ ಕಾಲು ಈ ದಡದಿಂದ ಆ ದಡಕ್ಕೆ ಹೋಗ್ಲಿಕ್ಕೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಆಗ ಸ್ಕಾಲರ್ ಕೇಳ್ತಾರೆ, ಹಾಗಾದ್ರೆ ನಿನ್ನ ಏನು 50% ನಿನ್ನ ಏನು ಜೀವನ ವ್ಯರ್ಥ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಸಮಯ ಆಗುವಾಗ ಏನು ಗಾಳಿ ಎಲ್ಲ ಬರುತ್ತೆ, ದೋಣಿ ಮಗುಚಿ ಹೋಗುತ್ತೆ ನೀರಿನಲ್ಲಿ. ಆಗ ಮಗುಚಿ ಹೋಗೋ ಸಂದರ್ಭದಲ್ಲಿ ಆ ನಾವುಕ ಕೇಳ್ತಾನೆ,
ಆ ಸ್ಕಾಲರ್ ಹತ್ರ, ನಿನಗೆ ಈಜು ಬರುತ್ತಾ ಅಂತ. ಆಗ ಹೇಳ್ತಾನೆ ಆ ಸ್ಕಾಲರ್, ನನಗೆ ಈಜು ಬರುವುದಿಲ್ಲ. ಅದಕ್ಕೆ ಹೇಳ್ತಾನೆ, ನಿನ್ನ ಎಲ್ಲ ಜೀವನ ಏನು ವ್ಯರ್ಥ ಇವತ್ತಂತ. ಅವನು ಈಜಿ ಹೋಗ್ತಾನೆ. ಹಾಗಾದ್ರೆ ನಮ್ಗೆ ಏನು ಬರ್ಬೇಕು ನೀರಿಗೆ ಬಿದ್ದಾಗ? ಈಜು ಬರಬೇಕು ಪ್ರಭುಜಿ. ಅದಲ್ಲದೆ ನಾನು ನೀರಿಗೆ ಬಿದ್ದಾಗ ನಾನು ಅದು ಕಲ್ತಿದ್ದೇನೆ, ನಾನು ದೊಡ್ಡ ಜನ, ನಾನು MLA, ಯಾವ್ದು ಹೇಳಿದ್ರು ನೀರು ಕೇಳುತ್ತಾ? ಇಲ್ಲ, ಕೇಳಲ್ಲ. ಅದೇ ಪ್ರಕಾರವಾಗಿ ನಾವು ಸತ್ತ ನಂತರ ನಾವು ಆ ಯಮರಾಜರ ಹತ್ರ ಆಗ್ಲಿ ಚಿತ್ರಗುಪ್ತರಾಗ್ಲಿ ಅದು ನಾವು ಹೇಳ್ಬೋದ, ನಾನು ಅಷ್ಟು ಕಲ್ತಿದ್ದೇನೆ, ನಾನು ಅದು ಮಾಡಿದ್ದೇನೆ, ನಾನು ಹತ್ರ ಇದು ಉಂಟು, ಯಾವ್ದಾದ್ರು ಕೇಳ್ತಾರ ಅವರು? ಇಲ್ಲ, ಕೇಳಲ್ಲ ಪ್ರಭುಜಿ. ಲಾಸ್ಟ್ ಗೆ ಏನು ಕೇಳ್ತಾರೆ? ನೀನ್ ಎಷ್ಟು ಹರಿಯ ಭಜನೆ ಮಾಡಿದ್ಯಾ, ಹರಿಯ ಭಕ್ತಿ ಮಾಡಿದಿರ ಅಂತ ಖಾಲಿ ಕೇಳೋದಲ್ಲದೆ ಬೇರೆ ಯಾವುದನ್ನು ಕೇಳುವುದಿಲ್ಲ. ಅಜಮಿಲನ ನಾವು ಸ್ಟೋರಿ ನೋಡಿರ್ಬೋದು. ಅದೇ ರೀತಿ ಸೊ ನಾವು ಭಗವಂತನಲ್ಲಿ ಅದು ಇದು ಕೇಳುವುದು ಬಿಟ್ಟು ನಾವೇನು ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದು ತುಂಬಾ ಉತ್ತಮ ಅಂತ, ಒಳ್ಳೆಯದು ನಮ್ಗೆ. ಬಾಕಿ ಎಲ್ಲ ನಮ್ಗೇನು ಅದು ನಮ್ಮನ್ನು ಈ ಭೌತಿಕ ಬಂಧನದಲ್ಲೇನು ಸಿಲುಕಿ ಹಾಕಿಸುತ್ತೆ. ಇಚ್ಛೆ ಅನ್ನೋದು ನಮ್ಮನ್ನೇನು ಸುಟ್ಟು ಹಾಕುತ್ತೆ. ಈಗ ನೋಡಿ, ನಾವು ಬೆಂಕಿಗೆ ಎಷ್ಟೇ ಕಟ್ಟಿಗೆ ಹಾಕ್ಲಿ ಅದೇನು ಮಾಡುತ್ತೆ? ಎಲ್ಲವನ್ನು ನುಂಗಿ ಹಾಕ್ತದೆ. ಅದಕ್ಕೆ ಯಾವತ್ತಾದ್ರೂ ತೃಪ್ತಿ ಆಗ್ಬೋದು? ಬೆಂಕಿ ಹತ್ತಿರ ನಿಂತ್ಕೊಂಡು ಕಟ್ಟಿಗೆ ಹಾಕ್ತಾ ಇರಿ, ಅದು ಏನು ಆಗ್ತಾ ಇರುತ್ತೆ? ಅದು ಉರಿತಾನೆ ಎಲ್ಲವನ್ನು ನುಂಗಿ ಆಗೋದೇ ಇಲ್ಲ. ಉರಿತಾ ಇರುತ್ತೆ. ಅದೇ ಪ್ರಕಾರವಾಗಿ ನಾವು ಭೌತಿಕ ಇಚ್ಛೆ ನಮ್ಮಲ್ಲಿ ಅದೇ ನಾವು ಅದಕ್ಕೋಸ್ಕರ ಏನೇ ಸಾಧನೆ ಮಾಡದಿದ್ರೆ ಅದೇನು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅದೇ ಬೆಂಕಿಗೆ ನೀರು ಹಾಕ್ಬೇಕಲ್ಲ ಕಟ್ಟಿಗೆ ಹಾಕ್ಬೇಕಾ ಅನ್ನೋದು ನಮ್ಮ ಕೈಯಲ್ಲಿ ಉಂಟು. ನಾವು ಸಾಧನೆ ಅನ್ನೋದು ನಾವು ಬೆಂಕಿಯನ್ನು ನಂದಿಸ್ಬೋದು, ಅಂದ್ರೆ ಭೌತಿಕ ಇಚ್ಛೆಯನ್ನು ನಂದಿಸ್ಬೋದು, ಅದೆಲ್ಲ ನಮ್ಮ ಕೈಯಲ್ಲೇ ಉಂಟು. ಹಾಗಾಗಿ ನಾನು ಅದೇ ಪೃಥು ಮಹಾರಾಜರು ಏನು ಅವ್ರು ಯಾವುದೇ ಆದಂತ ಇದನ್ನು ಮಾಡುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವರು ಭಗವಂತನ ಇದಕ್ಕೋಸ್ಕರ ಹಾಗೇನೆ ಭಗವಂತ ಅಲ್ಲಿ ಸ್ವಯಂ ಪ್ರಕಟ ಆಗ್ತಾರೆ. ಆದ್ರೆ ಇಂದ್ರ ಯಾವ ರೀತಿ ಮಾಡಿದ್ರು? ತನ್ನ ಭೌತಿಕ ಇಚ್ಛೆಗೋಸ್ಕರ ಏನು ಅವರು ಈ ರೀತಿಯ ಇದನ್ನು ಮಾಡಿದ್ರು. ಆದ್ರೆ ನಾವು ಇಂದ್ರನ್ನು ಕಡೆಗಣಿಸಬಹುದು. ಆದ್ರೆ ನಮ್ಗೆ ಇಲ್ಲಿ ಉದಾಹರಣೆ ಸಿಗುತ್ತೆ, ನಾವು ಯಾವ ರೀತಿ ಭಗವಂತನಿಗೆ ಯಾವುದು ಪ್ರೀತಿ ಅರ್ಥವೋ ಆ ರೀತಿ ನಾವೇನು ನಡ್ಕೊಳ್ಬೇಕು. ಆಗ ನಾವೇನು ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವೀಗ ಸಾಧಕ ಭಕ್ತರು, ನಾವೇನು ಪ್ರಭುಪಾದ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾವೇನು ನಡೆದುಕೊಳ್ಬೇಕು. ಕ್ರಮೇಣವಾಗಿ ನಾವು ಸಹ ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ, ಇದು ನಿಮ್ಗೆ ಇದು ಮಾಡ್ಲಿಕ್ಕೆ ಉಂಟಾ ಮಾತಾಜಿ? ಹೋಸ್ಟ್ ಮಾಡಿ ಬಾ ಪ್ರಭುಜಿ. ಹೋಸ್ಟ್ ಮಾಡ್ತೇನೆ. ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ತतो ಜಯಮುದೀರಯೇತ ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮಾಸ್ತೆ ಭಕ್ತೇ ಭವತಿ ನೈಷ್ಠಿ. ನಾರಾಯಣ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಸ್ಕ್ರೀನ್ ಬರ್ಲಿಲ್ಲ, ಅದಕ್ಕೆ ಕಾಯ್ತು. ಇವತ್ತು ಶ್ರೀಮದ್ ಭಾಗವತಂ 10ನೇ ಸ್ಕಂದ ಭಾಗ 2 ಅಧ್ಯಾಯ 14 ಶ್ಲೋಕ 31. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡ. ಬಂದ ಸ್ಕ್ರೀನ್ ಇಲ್ಲ ಅಲ್ಲ? ಇಲ್ಲ ಮಾತಾಡಿ, ಬಂದಿಲ್ಲ. ನಾನು ಮಾತನಾಡೋದು ನಿಮಗೆ ಕೇಳಲಿಲ್ಲವಾ? ಅಹೋ, ವೆರಿ ಸಾರಿ. ಅಹೋ ಅತಿಧನ್ಯ ವ್ರಜ ಘೋರಮನ್ಯ ಸ್ತನ್ಯಾಮೃತಂ ಪೀತಮತೀವತೆ ಮುದಾ ಯಾಸಂ ವಿಭೋ ವತ್ಸತಾರಾತ್ಮಜ್ಞಾತ್ಮನ ತೃಪ್ತಾಯೇ ಅದ್ಯಾಪೀನಾ ಝಲಾದ್ವಾದ್ವರಾಹ. ಅನುವಾದ ಓದಿ. ಕೃಷ್ಣ ಮಾತಾಡಿ, ಓದ್ಲ ಮಾತಾಡಿ. ಓದಿ. ಅನುವಾದ. ಏ ಸರ್ವಶಕ್ತ ಭಗವಂತನೇ, ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ಎಂತಹ ಮಹಾಭಾಗ್ಯಶಾಲಿಗಳು. ನೀನು ಅಲ್ಲಿ ಕರುಗಳ ಹಾಗೂ ಮಕ್ಕಳ ರೂಪ ಧರಿಸಿ ನಿನಗೆ ತೃಪ್ತಿ ಆಗುವ ಹಾಗೆ ಅವರ ಅಮೃತದಂತ ಎದೆಹಾಲನ್ನು ಕುಡಿದಿರುವೆ. ಅನಾದಿ ಕಾಲದಿಂದ ಇಂದಿನವರೆಗೆ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟು ತೃಪ್ತಿಯನ್ನು ನೀಡಿಲ್ಲ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಇಲ್ಲಿ ನೋಡಿ, ಏ ಸರ್ವಶಕ್ತ ಭಗವಂತನೇ, ಶ್ರೀಲ ಪ್ರಭುಪಾದ್ ಕೀಚೆ. ವೃಂದಾವನದ ಗೋವುಗಳು ಮತ್ತು ಸ್ತ್ರೀಯರು ಎಂತಹ ಮಹಾಭಾಗ್ಯಶಾಲಿಗಳು. ನೀನು ಅಲ್ಲಿ ಕರುಗಳು ಹಾಗೂ ಆ ಮಕ್ಕಳ ರೂಪ ಧರಿಸಿ ನಿನಗೆ ತೃಪ್ತಿಯಾಗುವ ಹಾಗೆ ಅಲ್ಲಿ ಅಮೃತದಂತಹ ಅವರ ಎದೆ ಹಾಲನ್ನು ನೀನು ಕುಡಿದಿರುವೆ. ಅನಾದಿ ಕಾಲದಿಂದ ಕೂಡ ಇಂದಿನವರೆಗೆ ಆಚರಿಸಲ್ಪಟ್ಟ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟು ತೃಪ್ತಿಯನ್ನು ನೀಡಿಲ್ಲ. ಅಂದರೆ ಇಲ್ಲಿ ನಿನ್ನೆ ನಾವು ನೋಡಿದ ಪ್ರಕಾರ ಬ್ರಹ್ಮನಾಗಿ ಅಥವಾ ಮತ್ತೊಂದು ಜನ್ಮದಲ್ಲಿ ಎಲ್ಲಿಯೂ ಜನಿಸಲಿ. ಈಗ ಇವರು ಬ್ರಹ್ಮ ಹೇಳುದು, ನನ್ನ ಪ್ರಿಯ ಪ್ರಭು, ನಾನು ಬ್ರಹ್ಮನಾಗಿ ಈ ಜನ್ಮದಲ್ಲಿ ಇದ್ದೇನೆ, ಮತ್ತೊಂದು ಜನ್ಮದಲ್ಲಿ ನಾನು ಎಲ್ಲಿಯೂ ಇರಲಿ, ನಿನ್ನ ಭಕ್ತರಲ್ಲಿ ಒಬ್ಬನಾಗಿರುವಂತಹ ಅದೃಷ್ಟವನ್ನು ನನಗೆ ಕೊಡು ಅಂತೇಳಿ ಬೇಡ್ತಾ ಇದ್ರು. ಈ ಪಶು ಸಮೂಹಗಳ ಮಧ್ಯೆ ಆಗಲಿ ಸಹ ನಾನು ಹುಟ್ಟಿದ್ರೆ ನಿನ್ನ ಪಾದ ಕಮಲಗಳನ್ನು ಅದರ ಭಕ್ತಿ ಸೇವೆಯಲ್ಲಿ ನಾನು ತೊಡಗಿರುವಂತಾಗಲಿ ಅಂತ ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಪುನಃ ವೃಂದಾವನದ ಗೋವುಗಳು ಸ್ತ್ರೀಯರು ಎಂತಹ ಅವರು ಮಹಾಪುಣ್ಯವಂತರು. ಆ ಕಲ್ಲಿ ನೀನು ಭಗವಂತ, ನೀನು ಅಲ್ಲಿ ಕರುಗಳ ಮತ್ತೆ ಮಕ್ಕಳ ರೂಪ ಧರಿಸಿದ್ಯಾ.
ನಿನಗೆ ತೃಪ್ತಿ ಆಗುವ ಹಾಗೆ ನೀನು ಅಮೃತದಂತಹ ಎದೆ ಹಾಲನ್ನು ಕುಡಿದಿರ್ತೀಯ. ಅನಾದಿ ಕಾಲದಿಂದ ಇಂದಿನವರೆಗೂ ಕೂಡ ಅಲ್ಲಿ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ಅಷ್ಟೊಂದು ತೃಪ್ತಿಯನ್ನು ನೀಡಿಲ್ಲ. ಎಲ್ಲ ವೈದಿಕ ಆಚರಿಸಲ್ಪಟ್ಟಂತಹ ಎಲ್ಲ ವೈದಿಕ ಯಜ್ಞಗಳು ಕೂಡ ನಿನಗೆ ತೃಪ್ತಿ ನೀಡಲಿಲ್ಲ. ಶ್ಲೋಕ 32 ಯಾರು ಓದ್ತೀರಿ? ಅಹೋ ಭಾಗ್ಯಂ ಅಹೋ ಭಾಗ್ಯಂ ನಂದ ಗೋಪಾ ವ್ರಜೌಖಸಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಅನುವಾದ ಓದಿ. ಹರೇ ಕೃಷ್ಣ. ನಂದ ಮಹಾರಾಜ, ಗೋಪಾಲಕರು ಹಾಗೂ ವ್ರಜಭೂಮಿ ಎಲ್ಲಾ ನಿವಾಸಿಗಳು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಎಣೆಯಿಲ್ಲ, ಏಕೆಂದರೆ ದಿವ್ಯಾನಂದ ಮೂಲನು ಶಾಶ್ವತ ಪರಬ್ರಹ್ಮನು ಆದ ಪರಾತ್ಪರ ಸತ್ಯನು ಅವರ ಮಿತ್ರನಾಗಿದ್ದಾನೆ. ಭಾವಾರ್ಥ ಓದಿ ಬಿಡಿ ಮಾತಾಜಿ, ಒಂದು 2 ಲೈನ್. ಈ ಅನುವಾದವನ್ನು ಶ್ರೀಲ ಪ್ರಭುಪಾದರ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆ 6ನೇ ಅಧ್ಯಾಯ 149ನೇ ಶ್ಲೋಕದಿಂದ ಉಲ್ಲೇಖಿಸಲಾಗಿದೆ. ಹರೇ ಕೃಷ್ಣ. ನೋಡಿ, ಇದು ನಂದ ಮಹಾರಾಜ, ಗೋಪಾಲಕರು ಹಾಗೂ ವ್ರಜಭೂಮಿಯ ಎಲ್ಲಾ ನಿವಾಸಿಗಳು ಅವರೆಲ್ಲ ಎಷ್ಟೊಂದು ಮಹಾ ಭಾಗ್ಯಶಾಲಿಗಳು. ಅವರ ಭಾಗ್ಯಕ್ಕೆ ಏನೇ ಇಲ್ಲ, ಯಾಕಂದ್ರೆ ಕೃಷ್ಣನೇ ಅವರ ಮನೆಯಲ್ಲಿ ಇದ್ದಾನೆ, ಬಾಲಕನಾಗಿ ಇದ್ದ, ಗೋಪಾಲಕರ ಜೊತೆ ಇದ್ದ, ವ್ರಜಭೂಮಿಯ ನಿವಾಸಿಯಲ್ಲಿ ಅವರ ಜೊತೆ ಕೂಡ ಇದ್ದ. ಆದ ಕಾರಣ ಅವರು ಎಷ್ಟೊಂದು ಮಹಾಭಾಗ್ಯಶಾಲಿಗಳು. ಏಕೆಂದ್ರೆ ಈ ದಿವ್ಯಾನಂದದ ಮೂಲನು ಶಾಶ್ವತ ಪರಬ್ರಹ್ಮನು ಆದ ಪರಾತ್ಪರ ಸತ್ಯನು ಅವರ ಮಿತ್ರ ಆಗಿದ್ದ. ಆಗ ಈ ಅನುವಾದವನ್ನು ನಮಗೆ ಈಗ ಶ್ರೀಲ ಪ್ರಭುಪಾದ ಚೈತನ್ಯ ಚರಿತಾಮೃತ ಆ ಮಧ್ಯ ಲೀಲೆ ಓದುವಾಗ ನಮ್ಗೆ ಅಲ್ಲಿ ಬರ್ತದೆ. 6ನೇ ಅಧ್ಯಾಯದ ಮಧ್ಯ ಲೀಲೆದು 6ನೇ ಅಧ್ಯಾಯದ 149ನೇ ಶ್ಲೋಕದಿಂದ ಅದನ್ನು ಉಲ್ಲೇಖಿಸಲಾಗಿದೆ. ಶ್ಲೋಕ 33 ಯಾರು ಓದ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ. ಶ್ಲೋಕ 33. ಏಷಾಂ ತು ಭಾಗ್ಯ ಮಹಿಮಾಚ್ಯುತ ತಾವದಾಸ್ತಾನಾಂ ಏಕದಶೈವ ಹಿ ಮಹ್ಯಂ ಬತ ಭೂರಿ ಭಾಗಾಃ ಏತದೃಷ್ಟಿಶಕ್ಚ ಶಚೈಷಕೈರ್ ರಸಸ್ಕೃತ್ ಶಿಪ ಶರ್ವಾದಯೋಘ್ರು ಅಘ್ರ್ಯು ತಜ ಮೃತಾಮೃತ ಸಾವಂ ತೇ. ಕರೆಕ್ಟ್ ಮಾತಾಜಿ? ಅನುವಾದ ಓದಿ ಮಾತಾಜಿ. ಈ ವೃಂದಾವನದ ನಿವಾಸಿಗಳ ಹೆಣೆಯಿಲ್ಲದ ಭಾಗ್ಯ ಅಗ್ರಾಹ್ಯವಾಗಿದ್ದರೂ ಶಿವನಿಂದ ಮೊದಲುಗೊಂಡು ಬೇರೆ ಬೇರೆ ಇಂದ್ರಿಯಗಳ ಅಧಿಪತಿ ದೇವತೆಗಳಾದ ನಾವು 11 ಜನರು ಸಹ ಭಾಗ್ಯಶಾಲಿಗಳೇ. ಏಕೆಂದರೆ ಈ ವೃಂದಾವನದ ಭಕ್ತರ ಇಂದ್ರಿಯಗಳು ಪಾತ್ರೆಗಳಾಗಿದ್ದು ಅವುಗಳ ಮೂಲಕ ನಾವು ನಿನ್ನ ಪಾದ ಕಮಲಗಳ ಅಮೃತ ಸದೃಶವಾದ ಮತ್ತೇರಿಸುವ ಮಧುವನ್ನು ಮತ್ತೆ ಮತ್ತೆ ಕುಡಿಯುತ್ತೇವೆ. ಹರೇ ಕೃಷ್ಣ ಮಾತಾಡ. ಈ ವೃಂದಾವನದ ನಿವಾಸಿಗಳು ಅವರದೇ ಬಗ್ಗೆ ಹೇಳ್ತಾ ಇದ್ದಾರೆ. ಏನೇ ಇಲ್ಲದ ಭಾಗ್ಯ ಅವರಿಗೆ. ಅದು ಅಗ್ರಾಹ್ಯವಾಗಿದ್ರು ಕೂಡ ಶಿವನಿಂದ ಮೊದಲುಗೊಂಡು ಬೇರೆ ಬೇರೆ ಇಂದ್ರಿಯಗಳ ಅಧಿಪತಿ ದೇವತೆಗಳಾದ 11 ಜನರು ಸಹ ಮಹಾಭಾಗ್ಯಶಾಲಿಗಳೇ. ಏಕೆಂದ್ರೆ ಈ ವೃಂದಾವನದ ಭಕ್ತರ ಇಂದ್ರಿಯಗಳ ಪಾತ್ರೆಗಳಾಗಿದ್ದು, ಆ ವೃಂದಾವನದ ಭಕ್ತರ ಇಂದ್ರಿಯಗಳು ಪಾತ್ರೆಗಳಾಗಿದ್ದು ಅದರ ಮೂಲಕ ನಿನ್ನ ಪಾದ ಕಮಲಗಳ ಅಮೃತ ಸದೃಶವಾದ ಮತ್ತೇರಿಸುವಂತಹ ಆ ಮಧುವನ್ನು ಮತ್ತೆ ಮತ್ತೆ ನಾವು ಕುಡಿಯುತ್ತೇವೆ. ವೃಂದಾವನದ ನಿವಾಸಿಗಳ ಬಗ್ಗೆ ಇಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ. ಶ್ಲೋಕ 33, 32, 33 ವೃಂದಾವನದ ಬಗ್ಗೆ ನಿವಾಸಿಗಳದೇ ಬಗ್ಗೆ ಹೇಳಿದೆ. ಶ್ಲೋಕ 34 ಓದುವವರು ಇದ್ದೀರಾ ಅಥವಾ ನಾನೇ ಓದ್ಲಾ? ಶ್ಲೋಕ 34. ತದ್ ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟಾವಾಮ್ಯಾಂ ಯದ್ ಗೋಕುಲಮಪಿ ಕಥಮಾಂಘ್ರಿರಜೋऽಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಮುನುಕುಂದಸ್ ತದ್ವಾಪಿ ಯತ್ಪರದರಜ್ಜಃ ಶ್ರುತಿಮೃಗ್ಯನಮೇವ. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮ ಪಠ್ಯಂ ಯದ್ ಗೋಕುಲೆ ಅಪಿ ಕಥಾಮಾಂಘ್ರಿರಜೋ ಅಭಿಷೇಕಂ ಯಜ್ಜೀವಿತಂ ತು ನಿಖಿಲಂ ಭಗವಾನ್ ಕಂದಾಸ್
ವದ್ಯಾಪಿ ಯತ್ಪದ ರಾಜಾಃ ಶ್ರುತಿಮೃಗ್ಯಮೇವ. ಕೃಷ್ಣ. ಅನುವಾದ ಯಾರು ಓದ್ತೀರಿ? ಅನುವಾದ ಭಾವಾರ್ಥ ಶೀಲ ಪ್ರಭುಪಾದ್ರಿಂದ. ಶೀಲ ಪ್ರಭುಪಾದ್ ಕಿ ಜೈ. ಓದ್ತೇನೆ ಮಾತಾಡಿ ನಾನು. ಓದಿ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಗೋಕುಲ ಕಾನನದ ಯಾವುದೇ ಭಾಗದಲ್ಲಿ ಎಂತಹ ಜನ್ಮವನ್ನೇ ತಾಳಿ ಅಲ್ಲಿಯ ಯಾವ ನಿವಾಸಿಗಳಾದರೂ ಸರಿ, ಅವರ ಪಾದ ಕಮಲಗಳ ಧೂಳಿನಿಂದ ನನ್ನ ತಲೆಗೆ ಸ್ನಾನವಾಗುವಂತಾದ್ರೆ ಅದೇ ನನ್ನ ಪಾಲಿನ ಬಹುದೊಡ್ಡ ಭಾಗ್ಯವೆಂದೆಂದುಕೊಳ್ಳುತ್ತೇನೆ. ಅವರ ಇಡೀ ಜೀವನ ಮತ್ತು ಆತ್ಮ ದೇವೋತ್ತಮ ಪರಮಪುರುಷನಾದ ಮುಕುಂದನಾಗಿದ್ದಾನೆ. ಆತನ ಪಾದ ಕಮಲಗಳ ರಜವನ್ನು ವೇದ ಮಂತ್ರಗಳಲ್ಲಿ ಇಂದಿಗೂ ಹುಡುಕಲಾಗುತ್ತಿದೆ. ಭಾವಾರ್ಥ: ಬ್ರಹ್ಮನು ವೃಂದಾವನದಲ್ಲಿ ಗರಿಕೆ ಹುಲ್ಲಿನ ಒಂದು ನಿಮಿಷ ಮಾತಾಜಿ, ಇದನ್ನು ಹೇಳಿ ಮಾತಾಜಿ, ಇದನ್ನು ವಿವರಿಸಿ ನೀವು. ಈ ಅನುವಾದವನ್ನು ನೀವೇ ವಿವರಿಸಿ. ಈ ಗೋಕುಲ ಕಾನನದ ಯಾವುದೇ ಭಾಗದಲ್ಲಿ ಎಂಥದೇ ಜನ್ಮವನ್ನು ತಾಳಿ ಅಲ್ಲಿಯ ಯಾವ ನಿವಾಸಿಗಳಾದ್ರೂ ಸರಿ, ಅವರ ಪಾದ ಕಮಲಗಳ ಧೂಳಿನಿಂದ ನನ್ನ ತಲೆಗೆ ಸ್ನಾನವಾಗುವಂತಾದ್ರೆ ಅದೇ ನನ್ನ ಪಾಲಿನ ಬಹುದೊಡ್ಡ ಭಾಗ್ಯ. ಇದು ಬ್ರಹ್ಮ ಹೇಳುದು ಕಾಣ್ಬೇಕು. ಏನ್ ಹೇಳ್ತಾರೆ? ಬ್ರಹ್ಮ ಹೇಳು. ಆ ಗೋಕುಲದಲ್ಲಿ ಯಾವುದೇ ಜನ್ಮ ನೀವು ತಕೊಳ್ಳಿ, ಯಾವ ಜನ್ಮದಲ್ಲಿ ಇದ್ರೂ ಪರವಾಗಿಲ್ಲ, ಅಲ್ಲಿಯ ನಿವಾಸಿಗಳ ಪಾದದ ಧೂಳು ನನ್ನ ತಲೆಗೆ ತಾಗಿದ್ರೆ ಸಾಕು, ಅದೇ ನನ್ನ ದೊಡ್ಡ ಭಾಗ್ಯ ಅಂತ ಹೇಳ್ತಾನೆ. ಅವರ ಇಡೀ ಜೀವನ ಮತ್ತು ಆತ್ಮ ದೇವೋತ್ತಮ ಪರಮಪುರುಷನಾದ ಮುಕುಂದನಾಗಿದ್ದಾನೆ. ಅಂದ್ರೆ ಅವರ ಇಡೀ ಮೈಯೆಲ್ಲ, ಒಂದು ರೋಮ ರೋಮ ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಇರ್ತದಂತೆ. ಆತನ ಪಾದ ಕಮಲಗಳ ರಜವನ್ನು ಅಂದ್ರೆ ಧೂಳು, ಆ ಒಂದು ಧೂಳಿನ ಕಣ ವೇದ ಮಂತ್ರಗಳಲ್ಲಿ ಇಂದಿಗೂ ಹುಡುಕಲಾಗುತ್ತಿದೆ. ಅಂದ್ರೆ ಅಲ್ಲಿ ಪಾದಗಳು ಊರ್ತಾರಲ್ವ ಅವರಲ್ಲಿ, ಅಲ್ಲಿಯ ಜನ, ಆ ಧೂಳು ಕೂಡ ವೇದ ಮಂತ್ರಗಳಾಗಿದೆ ಅಂತ ಹೇಳ್ತಾರೆ. ಅದನ್ನು ಇಂದಿಗೂ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ ಬ್ರಹ್ಮ ಹೇಳುವಂತದ್ದು. ಭಾವಾರ್ಥ: ಬ್ರಹ್ಮನು ವೃಂದಾವನದಲ್ಲಿ ಗರಿಕೆ ಹುಲ್ಲಿನ ಒಂದು ದಳವಾಗಿ ಆದ್ರೂ ಜನ್ಮ ತಾಳಲು ಅಪೇಕ್ಷಿಸ್ತಾನೆ. ಒಂದು ಹುಲ್ಲಾದ್ರೆ ಸಾಕು, ಯಾಕಂದ್ರೆ ಅವರೆಲ್ಲ ತುಳಿತಾರಲ್ವಾ, ಅವರೆಲ್ಲ ಇಡೀ ಮೈಯೆಲ್ಲ ಭಗವಂತನನ್ನು ತುಂಬಿಕೊಂಡಿದ್ದಾರೆ. ಅವರ ಒಂದು ಕಾಲು ನನ್ಗೆ ಸೋಕಿದ್ರೆ ಸಾಕು, ಆ ಕಾಲಿನ ಧೂಳು ನನ್ಗೆ ಸೋಕಿದ್ರೆ ಸಾಕು, ನಾನೊಂದು ಹುಲ್ಲಾಗಿ ಅಲ್ಲಿ ಬೆಳಿಬೇಕು ಅಂತ ಇಚ್ಛೆ ಪಡ್ತಾನೆ ಬ್ರಹ್ಮ. ಏಕೆಂದ್ರೆ ಭಗವದ್ಧಾಮದ ಪುಣ್ಯ ನಿವಾಸಿಗಳಾದ ಅಲ್ಲಿನ ಜನರು ನಡೆದಾಡುವಾಗ ನನ್ನ ತಲೆಯ ಮೇಲೆ ಅವರ ಪಾದ ಕಮಲಗಳ ಧೂಳು ಬಿದ್ದು ಅನುಗ್ರಹಿಸುವಂತಾಗಲೆಂಬುದು ಆತನ ಬಯಕೆ. ಆ ಧೂಳು ಸೋಂಕಿದ್ರು ಸಾಕು, ನಾನು ಅಲ್ಲಿ ಅಷ್ಟು ಭಾಗ್ಯವಂತನಾಗ್ತೇನೆ ಅಂತ ಅವನ ಇಚ್ಛೆ. ವಾದಿಯಾದ ಬ್ರಹ್ಮನು ಶ್ರೀಕೃಷ್ಣನ ಪಾದ ಕಮಲಗಳ ರಜವನ್ನು ನೇರ ಪಡೆಯಲು ಇಚ್ಛಿಸುವುದಿಲ್ಲ. ನೇರವಾಗಿ ನನಗೆ ಭಗವಂತನ ಪಾದ ಕಮಲದ ಧೂಳೇ ಬೇಕು ಅಂತ ಬಯಸ್ತಿಲ್ಲ. ಅವರ ಭಕ್ತರು ಏನಿದ್ದಾರೆ, ರೋಮಗಳಲ್ಲಿ ತುಂಬಿಸ್ಕೊಂಡಿದ್ದಾರೆ ಭಗವಂತನನ್ನು, ಅಂಥವರ ಪಾದದ ಧೂಳು ನನಗೆ ಸಿಕ್ಕಿದ್ರೆ ಸಾಕು ಅಂತ ಬಯಸ್ತಾನೆ ಬ್ರಹ್ಮ. ಬದಲಾಗಿ ಆತ ಭಗವದ್ಭಕ್ತರ ಅನುಗ್ರಹವನ್ನು ಅಪೇಕ್ಷಿಸುತ್ತಾನೆ. ಭಕ್ತರ ಅನುಗ್ರಹ ಬಯಸ್ತಾನೆ. ಭಗವಂತನನ್ನು ನೇರ ಕಾಣ್ಲಿಕ್ಕೆ ಆಗುದಿಲ್ಲ, ಆದ್ರೆ ಭಕ್ತರಿಂದ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ. ಆ ಅನುಗ್ರಹವನ್ನು ಅವನು ಅಪೇಕ್ಷಿಸುತ್ತಾನೆ. ಬ್ರಹ್ಮನು ಭಗವದ್ಧಾಮದಲ್ಲಿ ಪಾದಚಾರಿಗಳ ಹಾದಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಲು ಸಹ ಸಿದ್ಧನಾಗಿದ್ದ. ಒಂದು ಕಲ್ಲಾದ್ರೂ ಸಾಕು, ಆ ದಾರಿಯಲ್ಲಿ, ಆ ಭಕ್ತರು ನಡೆಯುವ ದಾರಿಯಲ್ಲಿ ಕಲ್ಲಾದ್ರೂ ತುಳ್ಕೊಂಡು ಹೋಗ್ತಾರಲ್ವಾ, ಅದಾದ್ರೂ ಸಾಕು ಅಂತ ಬಯಸ್ತಾ ಅಂತ ವಿಶ್ವನಾಥ ಚಕ್ರವರ್ತಿಯವರು ಹೇಳ್ತಾ ಇದ್ದಾರೆ. ಬ್ರಹ್ಮನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿರುವುದರಿಂದ ನಾವು ವೃಂದಾವನ ನಿವಾಸಿಗಳ ಅದ್ಭುತ ವೈಭವೋಪೇತ ಸ್ಥಾನವನ್ನು ಊಹಿಸಿಕೊಳ್ಳಬಹುದು. ಬ್ರಹ್ಮ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಲ್ವಾ, ನಾವು ವೃಂದಾವನದ ನಿವಾಸಿಗಳ ಅದ್ಭುತ ವೈಭವ, ಆ ಸ್ಥಾನವನ್ನು ನಾವು ಸಹ ಊಹಿಸಿಕೊಳ್ಳಬಹುದು. ಬ್ರಹ್ಮನೇ ಅವರನ್ನು ವೈಭವೀಕರಿಸ್ತಾ ಇದ್ದಾನೆ, ನಾವು ಕೂಡ ಆ ಸ್ಥಾನವನ್ನು ಊಹಿಸಿಕೊಳ್ಳಬಹುದು. ಅಂದ್ರೆ ನಾವು ಕೂಡ ಒಂದು ಹುಲ್ಲಾಗ್ಬೋದು, ನಾವು ಕೂಡ ಒಂದು ಕಲ್ಲಾಗಿ ಅಲ್ಲಿ ಹುಟ್ಟಬೇಕು, ಅವರ ಪಾದದ ಧೂಳು ನಮ್ಮ ತಲೆ ಮೇಲೆ ಸಿಗಬೇಕು ಅಂತ ನಾವು ಊಹಿಸಿಕೊಳ್ಳಬೇಕು. ಭಗವದ್ ಭಕ್ತರು ನಿಷ್ಕಲ್ಮಶ ಭಕ್ತಿ ಹಾಗೂ ಪ್ರೇಮದಿಂದ ಘನವಾದ ಸ್ಥಾನಮಾನವನ್ನು ಪಡೆಯುತ್ತಾರೆ. ಅಂದ್ರೆ ಭಕ್ತರಲ್ಲಿ ಕಲ್ಮಶ ಇಲ್ಲ, ಯಾವ ಒಂದು ಕಾಮ, ಕ್ರೋಧ, ಲೋಧ, ಮೋಹ, ಮದ, ಮತ್ಸರ ಯಾವುದೇ ಷಡ್ವರ್ಗಗಳಿಲ್ಲ. ಆ ನಿಷ್ಕಲ್ಮಶ ಭಕ್ತಿ ಇರ್ತದೆ. ಪ್ರೇಮದಿಂದ ಘನವಾದ ಸ್ಥಾನವನ್ನು ಅವರು ಪಡೆದಿರ್ತಾರೆ. ಯಾರೇ ಆಗಲಿ ವೈಯಕ್ತಿಕವಾದ ತೋರಿಕೆಯ ಭೌತಿಕ ಅಭಿವೃದ್ಧಿಯ ಮೂಲಕ ಅಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆಯಲಾರರು. ನಮ್ಗೆ ಭೌತಿಕದಲ್ಲಿ ತುಂಬಾ ಶಿಕ್ಷಣ, ಸಂಪತ್ತು, ಸೌಂದರ್ಯ ಎಲ್ಲ ಇರ್ತದೆ. ಇದೆಲ್ಲ ಇಂತಹ ಆಧ್ಯಾತ್ಮಿಕ ಸಂಪತ್ತು ಪಡೀಲಿಕ್ಕೆ ಅಡ್ಡಿ ಆಗ್ತದೆ, ಅದು ಅವರಿಗೆ ಸಿಗುದಿಲ್ಲ. ಭೌತಿಕದಲ್ಲಿ ಅಭಿವೃದ್ಧಿ ಇರಬಹುದು, ಆಧ್ಯಾತ್ಮಿಕದಲ್ಲಿ ಅವರಿಗೆ ಅಭಿವೃದ್ಧಿ ಇಲ್ಲ. ಕೃಷ್ಣ ದೇವೋತ್ತಮ ಪರಮಪುರುಷ ಎಂಬ ಗ್ರಂಥದಲ್ಲಿ ಶೀಲ ಪ್ರಭುಪಾದರು ಬ್ರಹ್ಮನ ಮನಸ್ಸು ಹೀಗೆ ವಿವರಿಸುತ್ತಾರೆ. ಇಷ್ಟೇ ಮಾತಾಜಿ? ಇಲ್ಲ ಉಂಟು ಇನ್ನು ಇದೊಂದು ಪ್ಯಾರಾಗ್ರಾಫ್. ಅಂದ್ರೆ ಕೃಷ್ಣ ಬುಕ್ ಇದೆ ಅಲ್ವಾ, ಅದ್ರಲ್ಲಿ ಹೀಗೆ ವಿವರಿಸ್ತಾರೆ. ಹೇಗೆ ವಿವರಿಸ್ತಾರೆ ನೋಡೋಣ. ವೃಂದಾವನ ಕಾನನದಲ್ಲಿ ಜನ್ಮವೆತ್ತುವಷ್ಟು ಭಾಗ್ಯ ನನ್ನದಾಗಿದ್ದಿದ್ದರೆ
ಅಂದ್ರೆ ಈ ವೃಂದಾವನದ ಒಂದು ಕಾಡಿನಲ್ಲಿ ನಾನು ಜನ್ಮವೆತ್ತುವ ಭಾಗ್ಯ ನಂದಾಗಿರ್ತಿದ್ರೆ ವೃಂದಾವನದ ಹತ್ತಿರ ಅದರ ಆಚೆಯಾದ್ರೂ ಜನ್ಮ ತಾಳುವ ಪುಣ್ಯ ನನ್ನದಾಗಲಿ. ಅದ್ರ ಆಚೆ ಸ್ವಲ್ಪ ಆಚೆ ಆದ್ರೂ ತೊಂದ್ರೆ ಇಲ್ಲ, ನಂಗೆ ಜನ್ಮ ಕೊಡು, ಅದು ನನಗೆ ಪುಣ್ಯ ಸಿಗ್ಲಿ, ಅದು ನನ್ನ ಭಾಗ್ಯವಾಗ್ಲಿ. ಆಗಲಾದ್ರೂ ವೃಂದಾವನ ನಿವಾಸಿಗಳು ಹೊರಗೆ ನಡೆದಾಡುವಾಗ ಅವರ ಪಾದಧೂಳಿ ನನ್ನ ತಲೆಯ ಮೇಲೆ ಬೀಳುವಂತಾಗ್ಲಿ. ವೃಂದಾವನದಲ್ಲಿ ಆಗದಿದ್ರು ಪರವಾಗಿಲ್ಲ, ಹೊರಗೆ ಆದ್ರಿಂದ ಆಚೆ ಆದ್ರೂ ನಾನು ಹುಟ್ಟಿ ಬಂದ್ರೆ ಅಲ್ಲಿ ಆದ್ರೂ ಜನ್ಮ ತಾಳಿದ್ರೆ ಅವ್ರ ಪಾದಧೂಳಿ ಅವ್ರು ಹೊರಗೆ ಬಂದಾಗ ನನ್ನ ತಲೆ ಮೇಲೆ ಬೀಳ್ಬೋದು. ಅಂತಹ ಅವಕಾಶ ಸಹ ನನ್ನ ಪಾಲಿಗೆ ದೊಡ್ಡ ಭಾಗ್ಯವೇ ಅಂತ ಹೇಳ್ತಾರೆ. ಭಕ್ತರ ಪಾದಧೂಳಿ ನನ್ನ ತಲೆ ಮೇಲೆ ಬೀಳುವಂತ ಜನ್ಮವನ್ನಷ್ಟೇ ನಾನು ಅಪೇಕ್ಷಿಸುತ್ತೇನೆ, ಹೆಚ್ಚೇನ್ ಕೇಳೋದಿಲ್ಲ, ಭಗವಂತನನ್ನೇ ಕೇಳೋದಿಲ್ಲ. ಆ ಶುದ್ಧ ಭಕ್ತರ ಪಾದದ ಧೂಳಿ ನನ್ನ ತಲೆಗೆ ಸೋಂಕಿದ್ರೆ ಸಾಕು ಅಂತ ಅಷ್ಟು ಬ್ರಹ್ಮ ಬೇಡ್ಕೊಳ್ತಾ ಇದ್ದಾನೆ. ನಾವು ಸಹ ಅದನ್ನೇ ಬೇಡ್ಕೊಳ್ಬೇಕು. ಹರೇ ಕೃಷ್ಣ ಮಾತಾಜಿ. ನೋಡಿ, ಧನ್ಯವಾದ. ಇದು ಕೂಡ ಈಗ ಪ್ರಭುಜಿ ಹೇಳಿದ್ದು ಕೂಡ ಸಾಧಾರಣ ಒಂದು ತಾಳೆ ಆಗುವಾಗೆ ಉಂಟು ಅಲ್ಲವಾ? ನಾವು ಈಗ ಬೇಡುವಾಗ ನಾವೇನು ಕೇಳ್ತೇವೆ, ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತೇಳಿ ನಮ್ಮ ಪಟ್ಟಿ ಉದ್ದವೇ ಇರ್ತದೆ. ಇಲ್ಲಿ ಭಕ್ತರು ಕೇಳುವಂತಹ ರೀತಿ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಪುನಃ ನಮಗೆ ಇಲ್ಲಿ ತೋರಿಸಿದ್ದಾರೆ. ಬರೀ ಭಕ್ತರ ಪಾದ ಧೂಳಿ ನನ್ನ ತಲೆ ಮೇಲೆ ಬೀಳುವಂತಹ ಜನ್ಮವನ್ನಷ್ಟೇ ನಾನು ಅಪೇಕ್ಷಿಸುತ್ತೇನೆ. ಬ್ರಹ್ಮನೇ ಆ ರೀತಿ ಬೇಡ್ತಾ ಇದೆ. ಹರೇ ಕೃಷ್ಣ. ನಾಳೆ 35 ಶ್ಲೋಕದಿಂದ ನೋಡೋಣ. ಧನ್ಯವಾದಗಳು ಮಾತಾಜಿ, ಅವಕಾಶ ಕೊಟ್ಟರು. ಬನ್ನಿ, ದಿನ ಒಂದೊಂದು ಅವಕಾಶ ಕೊಡುವ. ಇದರಲ್ಲೇ ಉಂಟಲ್ಲ. ಇವತ್ತು ಇದರಲ್ಲಿ ಬ್ರಹ್ಮ ಸಮಿತಿ. ಎಸ್, ಬಂತಲ್ಲ ಸ್ಕ್ರೀನ್? ಬರ್ಲಿಲ್ಲವಾ? ಇಲ್ಲ ಮಾತಾಜಿ, ಬಂದಿಲ್ಲ. ಓದಿ, ಈಗ ಬಂತು. ನಾನೇ ಹೆಸರು ಎತ್ತಿ ಕೇಳ್ತೇನೆ, ಆಗ ಸರಿ ಆಗ್ತದೆ. ಉಮಾದೇವಿ ಮಾತಾಜಿ ಓದ್ತೀರಾ? ಒಂದು ಚಿಕ್ಕದಾದ್ರೂ ಓದಿ. ಈಶ್ವರ ಪರಮಕೃಷ್ಣ ಅದನ್ನಾದರೂ ಓದಿ. ಇಲ್ಲ. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಚಿಂತಾಮಣಿ ಪ್ರಕರ ಸದ್ನಿಸು ಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭಿರಭಿಪಾಲಯಂ ತಂ ಲಕ್ಷ್ಮೀ ಸಹಸ ಸತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಹೇಳಿ. ಕಣಂತ್ವಂ ವರವಿಂದ ದಲಾಕ್ಷಯಾತಂ ಬರ್ಹಾವತಂ ಅಸಿತಾಮೃತ ಸುಂದರಾಂಗಂ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಆಲೋಲ ಚಂದ್ರಿಕಲಸತ್ವನ ಮಾಲ್ಯವಂತಿ ವೃತ್ತಾಂಗದಂ ಪ್ರಣಯ ಕೇಲಿ ಕಲಾವಿಲಾಸಂ ಶ್ಯಾಮಂ ಶ್ರೀವಂಗಲಲಿತಂ ನಿಯತ ಪ್ರಕಾಶಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಲಲಿತಾ ಆರ್ ಪೂಜಾರಿ ಮಾತಾಜಿ ಮತ್ತೆ ಚಂದ್ರಕಾಂತ್ ಪ್ರಭುಜಿ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸಜ್ಜಲ ವಿಗ್ರಹಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತರೂಪಂ ಆದ್ಯಂ ಪುರಾಣ ಪುರುಷಂ ಯೌವನಂಚ ವೇದೇಶು ದುರ್ಬಲಂ ಅದು ದುರ್ಬಲಂ ಆತ್ಮಭಕ್ತೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ. ಪಂತಾಸು ಕೋಟಿ ಶತವತ್ಸರ ಸಂಪ್ರಗಮ್ಯ ವಾಯೋರಥಾಪಿ ಮನಸೋ ಮುನಿಪುಂಗವಾನಂ ಸೋಪಸ್ತ್ಯ ಪ್ರಪದ ಸಿಮ್ನಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಏಕೋ ಅಪಸೋ ರಚಯಿತಂ
रचयितुं जगदण्डकोटिं यच्चक्षिरस्ति जगदण्डशयाय दन्तः अण्डान्तरस्थप्रमाणुचयान्तरस्थं गोविन्दमादिपुरुषं तमहं भजामि गोविन्दम् आदिपुरुषं तमहं भजामि। दीपा हरे कृष्ण माताजी, लक्ष्मी केशव माताजी। हरे कृष्ण यद्भावभाविता धियो मनुजास्तथैव सम्प्राप्य रूपमहिमासनयानभूषः सुक्तैयमेव नियमा प्रतितैस्तुवन्ति गोविन्दमादिपुरुषं तमहं भजामि आनन्दचिन्मयरसप्रतिभाविताभिः ताभिर्ययेव निजरूपतया कलाभिः गोलोक एव निवसति अखिलात्म भूतो गोविन्दमादिपुरुषं तमहं भजामि प्रेमाञ्जनस्फुरितभक्तिविलोचनेन सदैव हृदयेषु विलोकयन्ति यं श्यामसुन्दरम् अचिन्त्यगुणस्वरूपं गोविन्दम् आदिपुरुषं तं भजामि नियमेन तिष्ठन् नानावतारम् अक्षरदोद्भवनेषु किन्तु कृष्ण स्वयं समभवत् परं पुमानुयो गोविन्दम् आदिपुरुषं तं भजामि। हरे कृष्ण माताजी। हरे कृष्ण। आरती माताजी, BN मंजुळा माताजी। ज्योति माताजी। नित्यप्रभा प्रभवतो जागदण्डकोटि कोटिस्वशेष वसुधाभिविभूतिभिन्नम् तद्ब्रह्म निष्कलम् अनन्तम् अशेषभूतं गोविन्दमादिपुरुषं तमहं भजामि मायायस्य जगदण्डशतानि शेते त्रैगुण्यतद्विषयवेदवितायमाना तत्त्वावलम्बि परसत्त्वं विशुद्धसत्त्वं गोविन्दमादिपुरुषं तमहं भजामि धन्यवादः। आनन्दचिन्मयरसतन्मयमनस्सु यः प्राणिनां प्रतिफलं स्मरताम् उपत्य लीलयेतं भुवन् जयसशस्त्रं गोविन्दम् आदिपुरुषं तमहं भजामि गोलोकनाम्नि च नाम्नि तले च तस्य देवी महेश हरिदामन तेषु तेषु ते प्रभावनिचय विहिताश्च हेन गोविन्दम् आदिपुरुषं तमहं भजामि गोविन्दम् आदिपुरुषं तमहं भजामि। राजश्री माताजी, आरती माताजी, राजश्री माताजी, मुरलीधर प्रभुजी। ओके, शकुंतला माताजी। सृष्टिस्थितिप्रलयसाधनशक्तिरेखा छाये वयस्य भुवनानि बिभर्ति दुर्गा इच्छानुरूपम् अपि यस्य च चेष्टते सा गोविन्दमादिपुरुषं तमहं भजामि क्षीरं यदा दधी विकारविशेषयोगात् सञ्जायते न हि तथा प्रतिगस्ति हेतो या शम्भुतामपि तथा समुपैति कार्या गोविन्दमादिपुरुषं तमहं भजामि ಇನ್ನೊಂದು ಓದಿ ಮಾತಾಜಿ. दीपार्चरेव हि दशान्तरम् अभ्युपेत्य दीपायते विव्रतहेतुसमानधर्म यस्ताद्रगेव हि च विष्णुतया विभाति गोविन्दमादिपुरुषं तमहं भजामि ಮಂಜುಳಾ ಮಾತಾಜಿ ಒಂದು ಓದಿ, ಜ್ಯೋತಿ ಮಾತಾಜಿ ಒಂದು ಓದಿ. ಓದಿ ಮಾತಾಜಿ. वदति स्म योग निद्राम् अनन्त जगदण्ड सरोमकूपः आधारशक्तिम् अवलम्ब्य परां समूर्तिं गोविन्दमादिपुरुषं तमहं भजामि। ದೀಪಾ ಮಾತಾಜಿ, ಚಂದ್ರಕಾಂತ್ ಪ್ರಭುಜಿ ಒಂದೊಂದು ಓದಿ ಮಾ ಪ್ರಭುಜಿ.
यस्यैकनिश्वसित कालमतावलम्ब्य जीवान्ति लोमविलज जगदण्डनाथा विष्णुर्महान् स इह यस्य कलविशेषो गोविन्दमादिपुरुषं तमहं भजामि गोविन्दमादिपुरुषं तमहं भजामि भासानु यतश्च सकलेषु निजेषु तेजः स्वीयं कियत् प्रकटयत्यपि तत्र ब्रह्मणेश जगदण्डविधानकर्ता गोविन्दम् आदिपुरुषं तमहं भजामि गोविन्दम् आदिपुरुषं तमहं भजामि ಓದಿ ಯಾರು ಓದುವವರೆಲ್ಲ ಓದಿ यत्पादपल्लवयुगं विनिधाय कुम्भा द्वन्द्वे प्रणामसमये स गणाधिराजा विज्ञानविहतम् आलम् अस्य जगत्त्रयस्य गोविन्दमादिपुरुषं तमहं भजामि अग्निर्महिं गगनम् अम्बुवरुदश्च कालस्तथात्ममनसीति जगत्प्रमाणी यस्माद्भवन्ति विभवन्ति विशन्ति यं च गोविन्दमादिपुरुषं तमहं भजामि ಯಕ್ಷ ಸುರೇಶ ಓದಿ ಓದಿ ಸವಿತ ಸಕಲ ಸೃಗ್ರಹಾಣಂ ರಾಜನ್ ಸಮಸ್ತ ಸುರಮೂರ್ತಿ ರಾಜೇಶ ತೇಜ ಯಸ್ಯಾಜ್ಞಾ ಅಪ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಓದಿ ಮಾತಾಡಿ धर्मोत्तपापनीचय श्रुतयस्तपांसि ब्रह्मादिकीटपतगावधयश्च जीवः यदर्थमात्रविभव प्रकटप्रभाव गोविन्दमादिपुरुषं तमहं भजामि यस्मिन्द्रगोपम् अथवेन्द्रम् अहो स्वकर्म बन्धानुरूपफलभाजनम् आतनोति कर्माणि निर्हति किन्तु च भक्तिभाजं गोविन्दमादिपुरुषं तमहं भजामि यं क्रोधकाम ಓದಿ यं क्रोधकामसहजा प्रणयादिभीति वात्सल्यमोहगुरुगौरवसेव्यभावै सञ्चित्य तस्य सदृशीं तनुमापुरेते गोविन्दमादिपुरुषं तमहं भजामि ಮುರಳೀಧರ ಪ್ರಭುಜಿ ಇದ್ದಾರ ಶ್ರೀಯಾ ಕಾಂತ ಕಾಂತ ಪರಮ ಪುರುಷ ಕಲ್ಪತರವೋ ಧ್ರುವಾ ಭೂಮಿಶ್ಚಿಂತಾಮಣಿ ಗಣಮಯಿತೋಯಂ ಅಮೃತಂ ಕಥಾಗಾನಂ ನಾಟ್ಯಂ ಗಮನಂ ಅಪಿ ವಂಶಿಪ್ರಿಯ ಸಖಿ ಚಿದಾನಂದಂ ಜ್ಯೋತಿಪರಂ ಅಪಿ ತದಾ ಸ್ವಾದ್ಯಮಪಿ ಚ स यत्र क्षीराब्धि स्रवति सुरभिश्च सुमहान् निमेषार्धाघ्यो वा व्रजति न हि यत्रापि समयः भजे श्वेतद्वीपं तम् अहम् इह नो लोकम् इति यम् विदन्तस्ते सन्तः क्षितिविरलचारा कतिपये कृष्णमाता स्वायत्र क्षीराब्धि स्रवति सुरभिभ्यश्चक्षु महान्निमिषार्धक्यो भजति नायि यत्रापि समया भजे श्वेतद्वीपं तमहम् इह गोलोकम् इति यं विदन्तस्ते सन्ताः क्षितिविरलचार कतिपये ಯಾರಾದ್ರೂ ಇನ್ನೊಬ್ರು ಓದಿ 3 ಸಲ ಆಗ್ತದೆ ಓದಿ ಓದಿ ಮತ್ತೆ ಓದಿ ಮತ್ತೆ ಇಬ್ಬರು ಓದಿ ತೊಂದ್ರೆ ಇಲ್ಲ ಓದಿ ಎಂಡಿಂಗ್ ಅಲ್ಲಿ स यत्र क्षीराब्धिस्रवति सुरभिश्चक्षु महान् निमिषेऽर्धक्यो वा व्रजति हि यत्रापि समयः भजे श्वेतद्वीपं तम् अहम् इह गोलोकमिति यम् विदन्तस्ते सतः क्षितिविरलचाराः कतिपये हरे कृष्णा कृष्ण कृष्ण हरे 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 राम 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 हरे हरे
ಚೌರಾಷ್ಟಕಂ ಮತ್ತೆ ಗೋವರ್ಧನದರ ಮಧ್ಯ ಹಾಡಿ ಎಂಡ್ ಮಾಡೋಣ. ಅದೊಂದು ಶ್ಲೋಕ ಓದ್ಬೇಕು. ಯಾರು ಓದ್ತೀರಿ ಅವ್ರಿ? ಶ್ಲೋಕ ಓದಿ ಮಾತಾಜಿ, ಅದರಲ್ಲಿ ಇದ್ದದನ್ನು ಯಾರು ಓದ್ತೀರಿ? ಎಲ್ಲಿದೆ ಮಾತಾಜಿ? ಬಂದಿಲ್ಲ. ಅದು ಸ್ಕ್ರೀನಲ್ಲಿ ಹಾಕ್ಲಿಲ್ಲ, ನಿಮ್ಮ ಇದರಿಂದ ತೆಗೆದು ಓದಿ ಅಂತ ಹೇಳಿದೆ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹಾ, ಇದೇ ಓದಿ. ಚೌರಾಷ್ಟಕಂ ಸ್ಕ್ರೀನ್ ಬಂದು ಕಾಣ್ಬೇಕು. व्रजे प्रसिद्धं नवनीतचौरं गोपाङ्गनानं चादुकूलचौरम् अनेकजन्मार्जितपापाचौरं चौराग्रगण्यं पुरुषं नमामि. श्रीराधिकायै चोरं नवाबुधश्यामलकान्तिचोरं पदाश्रितानां च समस्तचोरं चौराग्रगण्यं पुरुषं नमामि. ಇನ್ನೊಂದು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅಕಿಂಚನೀಕೃತ್ಯ ಪದಾಶ್ರಿತಂ ಹ್ಯ ಕರೋತಿ ಭಿಕ್ಷುಂ ಪತಿಗೇಹಹೀನಂ ಕೇನಾವ್ಯಪೋ ಭೀಷಣ ಚೌರೈದೃಗ್ ದೃಷ್ಟಶ್ರುತೋ ವಾನ ಜಗತ್ಪ್ರಯೇಶಿ ಜಗತ್ಪ್ರತಯೇತಿ. ಯಜ್ಞೇಶಂ ಗಿರಿಪ್ರಸಾರಾನಪಿ ಪಾಪರಾಶಿನ್ ಆಶ್ಚರ್ಯರೂಪೋ ನನು ಚೌರೈದೃಗ್ ದೃಷ್ಟಶ್ರುತೋ ವಾನಮಯಾ ಕದಾಪಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನಂ ಚ ತತೇಂದ್ರಿಯಾಣಿ ಪ್ರಾಣಂ ಚ ಹೃತ್ವಾ ಮಮ ಸರ್ವಮೇವ ಪಲಾಯಸೆ ಕ್ಷುತ್ರದ್ರತೋದ್ಯ ಚೌರಾಂ ತಂ ಭಕ್ತಿಧಾಮ್ನಾಸಿ ಮಯಾ ನಿರುದ್ಧಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಿನಸ್ತಿ ಘೋರಂ ಯಮಪಾಶಬಂಧಂ ವಿನಸ್ತಿ ಭೀಮಂ ಭವಪಾಶಬಂಧಂ ಚಿನಸ್ತಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕಥಂ ತು ಬಂಧಂ. ಹರೇ ಕೃಷ್ಣ ಮಾತಾಜಿ. मन्मानसे तमरासि घोरे कारागृहे दुःखमये निबद्धा लभस्वाहे चौरहरे चिराय स्वाचर्यदोषोचितमेव दण्डम्. कारागृहे वस सदा हृदये मदीये मद्भक्तिपाशा दृढबन्धना निश्चलासन् त्वां कृष्ण हे प्रलयकोटि शतान्तरेति सर्वस्वचौरा हृदयान्हि ಮೋಚಯಾಮಿ. ಎರಡನೆಯದು ಉಳಿದಿದೆ. ಎರಡನೆಯದು ಉಳಿದಿದೆ. ಓದ್ಲಿಲ್ಲ ಯಾರು, ಮಿಸ್ ಆಗಿದೆ. ಪದ್ಮ ಮಾತಾಜಿ ಓದಿದ್ರಲ್ಲ? ಹೌದು. ಓದಿ ಪುನಃ ಓದಿ ಪ್ರಭುಜಿ, ನೀವು ಓದಿ. ಶ್ರೀರಾಧಿಕಾಯ ಹೃದಯಸ್ಯ ಚೌರಂ ನವಾಂಬುಧ ಶ್ಯಾಮಲ ಕಾಂತಿ ಚೌರಂ ಪದಾಶ್ರಿತಾನಾಂ ಚ ಸಮಸ್ತ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಹರೇ ಕೃಷ್ಣ. ಹರೇ ನೋಡಿ, ಇದು ಮಂತ್ರ ಹೇಳಿದ್ದು ನಂಗೆ ಇದರಲ್ಲಿ ಕನ್ನ ಕಾಣುದಿಲ್ಲ. ಕಾಣ್ತದ ನಿಮ್ಗೆ? ನನ್ಗೆ ಕಾಣುದಿಲ್ಲ. ಯಾರು ಹೇಳ್ತಾರೆ ಮಾತಾಜಿ? ಹೇಳಿ, ನಿಮ್ಗೆ ಕಾಣುದಾದ್ರೆ ಹೇಳಿ ಮಾತಾಜಿ. ನಂಗೆ ಹೇಳ್ತೀನಿ ಮಾತ್ರ. ಪುರುಷೋತ್ತಮ, ಶ್ರೀ ಪುರುಷೋತ್ತಮ ಅಧಿಕ ಮಾಸದಲ್ಲಿ ಜಪಿಸುವ 33 ಮಂತ್ರಗಳು. ಶ್ರೀ ವಿಷ್ಣುವೇ ನಮಃ. ಶ್ರೀ ವಿಷ್ಣುವೇ ನಮಃ. ಓಂ ನಮಃ. ಓಂ ಶ್ರೀ ಮಹಾವಿಷ್ಣುವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ.
ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುಪಭುವೆ ನಮಃ. ಓಂ ಶ್ರೀ ಅನುರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದೋಧೇನೆ ನಮಃ. ಓಂ ಶ್ರೀ ಕೇಶವಶ್ಚಾಸಿತೆ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ದೈತ್ಯಾರೇ ನಮಃ. ಓಂ ಶ್ರೀ ವಿಶ್ವಕೋಮಲಾಂಗಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಗೋಪಾಲ ಇದಲ್ಲ. ಅಯ್ಯೋ ಇದೇ ಬಂತ. ವರ್ತಮಾನತರಂ ವಂದೇ ಈಗ ಬಂತ ನೋಡಿ ಶ್ಲೋಕ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಗಣಶ್ಯಾಮ ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸಾರಾಧಂ ಪುರುಷೋತ್ತಮಂ. ಹೇಳಿ. ಗೋವರ್ಧನಂ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸಾರಾಧಾಂ ಪುರುಷೋತ್ತಮಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸಾರಾಧಂ ಪುರುಷೋತ್ತಮಂ. ಅರ್ಥ ಓದಿ ಪ್ರಭುಜಿ. ಗೋವರ್ಧನಧರಂ ಅರ್ಥ ಓದಿ. ಅಚ್ಚಾ. ಗೋವರ್ಧನ ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪಬಾಲಕನ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಹೊಸ ಮೋಡದಂತೆ ಕಪ್ಪಾಗಿರುವ 2 ಭುಜಗಳುಳ್ಳ ಕೊಳಲು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿಗಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ಭಕ್ತವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಕೂಡ ಈ ದಿನ ಮಂಗಳಮಯವಾಗಲಿ ಅಂತ ಹೇಳ್ತಾ ನಾವು ಈ ದಿನದ ತರಗತಿಯನ್ನು ನಿಲ್ಲಿಸೋಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೋಸ್ಟು ಇದರಲ್ಲಿದೆಯಾ? ಅದರಲ್ಲಿದೆಯೋ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇದರಲ್ಲಿದೆಯಾ ಅಂತ ಹೋಸ್ಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಇನ್ನೊಬ್ರು ಕ್ಲಾಸ್ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ ಮಾತಾಜಿ. ಆದ್ರ ಅವ್ರಿಗೆ ಲಿಂಕ್ ಹಿಂಗ್ ಕಳ್ಸ ನಡೀತಾ ಮಾತಾಜಿ? ಅವ್ರೇನ್ ರಿಜಿಸ್ಟರ್ ಆಗ್ಬೇಕಾ?
ರಿಜಿಸ್ಟರ್ ಮಾಡಿಸ್ಬೇಕಾ? ಮಾಡಿಸ್ತೇನೆ. ಅವಳ ಹೆಸರು ಮತ್ತೆ ಫೋನ್ ನಂಬರ್ ನಿಮ್ಮದೆಯಾ? ಫೋನ್ ನಂಬರ್ ಅವ್ರದ್ದು ಇದೆ ಮಾತಾಜಿ, ಅವ್ರ ಫೋನ್ಲಿ ಹಾಕ್ತಾರೆ. ಅಂದ್ರೆ ಹಾ. ಅವ್ರಿಗೆ ಯಾವ್ದು ಏನು ಮಾಡಕ್ ಬರಂಗಿಲ್ಲ ಮಾತಾಜಿ ರಿಜಿಸ್ಟರ್ ಆಗ. ಯಾವ ಬ್ಯಾಚ್ ಆಗ್ಬೋದು ಅವಳಿಗೆ? ಒಂದು ಫಸ್ಟ್ ಬ್ಯಾಚ್ ಮಾತಾಜಿ. ಬೆಳಿಗ್ಗೆಂದಲ್ಲ? ಹಾ ಎಲ್ಲ ಬೆಳಿಗ್ಗೆ ಇಲ್ಲ ಮಾತಾಜಿ. ಮತ್ತೆ ಯಾವಾಗಿದೆ ಮಾತಾಜಿ ಟೈಮಿಂಗ್? ಮತ್ತೆ ಸಂಜೆ 6ವರೆಗೆ, ಮತ್ತೆ 8:30. 8:30 ಅಲ್ಲ ಮಾತಾಜಿ ರಾತ್ರಿ? ಹಾ ನಡೀತೆ. ಓಕೆ. ಅಂದ್ರ ಲಿಂಕ್ ಕಳ್ಸಿದ್ರೆ ನಡೀತದಲ್ಲ ಮಾತಾಜಿ ಅವ್ರಿಗೆ? ಲಿಂಕ್ ಬೇರೆ ಬೇರೆ ಲಿಂಕ್ ಇದೆ ಮತ್ತೆ ಅದಕ್ಕೆ ಕಳಿಸ್ತೇನೆ ಇಲ್ಲ, ನಾನು. ನೀವು ಕಳಿಸ್ತೀರಿ ಅಂದ್ರೆ ಅವ್ರ ನಂಬರ್ ಕಳ್ಸಿದ್ರೆ ಡೈರೆಕ್ಟ್ ನಡೀತದ ಏನ ಅವ್ರ ನಂಬರ್ ಕಳಿಸ್ಬೇಕಾ ನಿಮ್ಗೆ? ಅವಳ ನಂಬರ್ ಕಳಿಸಿ, ನಾನು 8:30 ಜಾಯಿನ್ ಮಾಡಿಸ್ತೇನೆ. ಆಯ್ತು ಮಾತಾಜಿ, ಹರೇ ಕೃಷ್ಣ. ನಂಬರ್ ಮತ್ತೆ ಹೆಸರು ಅವಳದು ಕಳಿಸಿದ್ರೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತದೆ. ಆಯ್ತು ಮಾತಾಜಿ. ಮಧ್ಯಾಹ್ನ ಕೊಟ್ರೆ ನಡೀತೆ ಮಾತಾಜಿ? ಹಾ, ಮಧ್ಯಾಹ್ನ ಕೊಡಿ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವ ಕ್ಲಾಸ್ ಮಾತಾಜಿ? 6ವರೆಗೆ ಸಂಜೆ? ಅದು ಲೆವೆಲ್ 1 ಮಾತಾಜಿ. ಸ್ಟಾರ್ಟ್ ಆಗಿದೆಲ್ಲ ನಿನ್ನೆಯಿಂದ. ಹಾ ಮಾತಾಜಿ.